ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಇಸ್ಕಾನ್ ರಾಧಾ ಗೋವಿಂದ ಮಂದಿರ ಮಂಗಳೂರು ಇವರು ಆಯೋಜಿಸಿರುವಂತಹ 18 ದಿವಸಗಳ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು 2ನೇ ಅಧ್ಯಾಯದಲ್ಲಿ ಏನೆಲ್ಲ ಇದೆ ಅಂತ ಹೇಳಿ ಅರ್ಥ ಮಾಡಿಕೊಳ್ಳಲಿದ್ದೇವೆ. ಪ್ರಾರ್ಥನೆಯೊಂದಿಗೆ 2ನೇ ಅಧ್ಯಾಯವನ್ನ ಪ್ರಾರಂಭಿಸೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯಾದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಇಂದು 2ನೇ ಅಧ್ಯಾಯದಲ್ಲಿ ಏನೆಲ್ಲ ಇದೆ ಅಂತೇಳಿ ಅರ್ಥ ಮಾಡಿಕೊಳ್ಳೋದಕ್ಕಿಂತ ಮುಂಚೆ ನಿನ್ನೆ ನಾವು ಪ್ರಥಮ ಅಧ್ಯಾಯದಲ್ಲಿ ಏನೆಲ್ಲ ತಿಳ್ಕೊಂಡು ಅಂತೇಳಿ ಒಂದ್ಸತಿ ರಿಕ್ಯಾಪ್ ಮಾಡೋಣ. ಮೊದಲಿಗೆ ನಾವು ಇಂಟ್ರೊಡಕ್ಷನ್ ನ ಅರ್ಥ ಮಾಡ್ಕೊಂಡು, ಅದಾದ್ಮೇಲೆ ಗೀತಾ ಮಹಾತ್ಮೆಯನ್ನ ನಾವು ತಿಳಿದುಕೊಂಡು ಗೀತೆಯನ್ನ ಓದೋದ್ರಿಂದ ಏನೆಲ್ಲ ಲಾಭ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು, ಅದಾದ್ಮೇಲೆ ಧೃತರಾಷ್ಟ್ರನ ಶ್ಲೋಕದೊಂದಿಗೆ ಪ್ರಾರಂಭವಾಗುತ್ತೆ ಮೊದಲ ಅಧ್ಯಾಯ. ಸೊ ಧೃತರಾಷ್ಟ್ರನಿಗೆ ಸಂದೇಹ ಉಂಟಾಗುತ್ತೆ. ಧರ್ಮ ಕ್ಷೇತ್ರವಾಗಿರುವಂತಹ ಕುರುಕ್ಷೇತ್ರದಲ್ಲಿ ನೆರೆದ ಮೇಲೆ ನನ್ನ ಮಕ್ಕಳು ಮತ್ತು ಪಾಂಡವರ ಮಕ್ಕಳು ಏನು ಮಾಡಿದ್ರು ಅನ್ನುವಂತಹ ಪ್ರಶ್ನೆಯನ್ನ ಧೃತರಾಷ್ಟ್ರ ಕೇಳ್ತಾನೆ. ಸೊ ಇಲ್ಲಿ ಧರ್ಮಕ್ಷೇತ್ರ ಅನ್ನುವಂತಹ ಶಬ್ದ ತುಂಬಾ ಮಹತ್ವವನ್ನ ಪಡೆದಿದೆ. ಯಾಕೆಂದ್ರೆ ಅದು ಯಾತ್ರಾ ಸ್ಥಳ ಹಾಗೂ ಧಾರ್ಮಿಕ ವಿಧಿವಿಧಾನಗಳು ನಡೆಯುವ ಸ್ಥಳವಾಗಿದೆ ಧರ್ಮಕ್ಷೇತ್ರ. ಆದ್ರಿಂದ ಅದಾದ್ಮೇಲೆ ಹೇಗೆ ಅವನಿಗೆ ಸಂದೇಹ ಉಂಟಾಗುತ್ತೆ ಕುರುಕ್ಷೇತ್ರದ ಯುದ್ಧದ ಮೇಲೆ ಯಾವ ತರ ಪರಿಣಾಮ, ಅಂದ್ರೆ ಇವರ ಮೇಲೆ ವಿಜಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂತಹ ಒಂದು ಧರ್ಮಿಷ್ಠರಾಗಿರುವಂತಹ ಪಾಂಡವರ ಮೇಲೆ ಧರ್ಮಕ್ಷೇತ್ರ ಪ್ರಭಾವವನ್ನ ಬೀರುತ್ತೆ ಅನ್ನುವಂಥ ಸಂದೇಹ ಒಂದೆಡೆ ಆದ್ರೆ, ಇನ್ನೊಂದೆಡೆ ಧರ್ಮಕ್ಷೇತ್ರದ ಪ್ರಭಾವದಿಂದಾಗಿ ಎಲ್ಲಿ ಅವರು ಯುದ್ಧ ಮಾಡುವುದಿಲ್ಲ ಅಂತೇಳಿ ರಾಜಿ ಮಾಡಿಕೊಳ್ಳುವಂತಹ ಪರಿಸ್ಥಿತಿಗೆ ಬರ್ತಾರೋ ಅನ್ನುವಂತಹ ಸಂದೇಹ ಇನ್ನೊಂದೆಡೆ. ಸೊ ಹೀಗೆ ಅವನು ಸಂಜಯನ ಹತ್ರ ಕೇಳ್ತಾನೆ. ಅದಲ್ಲದೆ ಅವನು ಅಲ್ಲಿ ಕೂಡ ಭೇದ ಭಾವವನ್ನ ಮಾಡಿ ಮಾತನಾಡ್ತಾನೆ, ನನ್ನ ಮಕ್ಕಳು ಮತ್ತು ಪಾಂಡವರ ಮಕ್ಕಳು ಏನು ಮಾಡಿದ್ರು ಅಂತ ಹೇಳಿ. ಅದಾದ್ಮೇಲೆ ಸಂಜಯ ಹೇಳ್ತಾನೆ, ಇಲ್ಲ ಅವರು ರಾಜಿ ಮಾಡಿಕೊಳ್ಳುವ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ, ಯುದ್ಧ ಸನ್ನದ್ಧರಾಗಿ ಎಲ್ಲರೂ ನಿಂತಿದ್ದಾರೆ ಅಂತ. ಅದಾದ್ಮೇಲೆ ದುರ್ಯೋಧನ ಅನಿರೀಕ್ಷಿತವಾಗಿ ರಚನೆಯಾಗಿರುವಂತಹ ಪಾಂಡವರ ಸೇನಾ ವ್ಯೂಹವನ್ನ ನೋಡಿ ತನ್ನ ಗುರುವಿನ ಬಳಿಗೆ ಹೋಗಿ ಹೇಳ್ತಾನೆ, ನಿಮ್ಮ ಶಿಷ್ಯನಾಗಿರುವಂತಹ ದೃಷ್ಟದ್ಯುಮ್ನ ರಚಿಸಿರುವಂತಹ ಸೇನಾ ವ್ಯೂಹವನ್ನ ನೋಡಿ ಅಂತ ಅವನು ಹೇಳ್ತಾನೆ. ಇದೇ ತರ ಔದಾರ್ಯತೆಯನ್ನ ನೀವು ಯುದ್ಧ ಭೂಮಿಯಲ್ಲಿ ತೋರಿಸಿದ್ರೆ ನಮಗೆ ಸೋಲಾಗುವುದು ಖಚಿತ ಅಂತ ಅವನು ಎಚ್ಚರಿಕೆಯನ್ನ ನೀಡುತ್ತಾನೆ ತನ್ನ ಗುರುವಿಗೆ. ಅದಾದ್ಮೇಲೆ ಯಾರ್ಯಾರು ಇದ್ದಾರೆ ಪಾಂಡವರ ಪಕ್ಷದಲ್ಲಿ ಹಾಗೂ ತನ್ನ ಪಕ್ಷದಲ್ಲಿ ಅಂತೇಳಿ ಹೋಲಿಸ್ತಾ ಇರ್ತಾನೆ. ಅವರ ಕಡೆ ಯಾರಿದ್ದಾರೆ, ನಮ್ಮ ಕಡೆ ಯಾರಿದ್ದಾರೆ ಅಂತೇಳಿ. ದುರ್ಯೋಧನ ಅವರ ವಿಜಯಕ್ಕೆ ಕಾರಣರಾಗುವವರು ಯಾರು ಅಂತ ಅವನು ಹೇಳ್ತಾ ಹೋಗ್ತಾನೆ. ಎಲ್ಲರ ಹೆಸರನ್ನ ಹೇಳ್ತಾನೆ. ನಿಜವಾಗ್ಲೂ ಪಾಂಡವರ ವಿಜಯಕ್ಕೆ ಕಾರಣರಾಗುವಂತಹ ಕೃಷ್ಣನ ಹೆಸರನ್ನೇ ಮರ್ತು ಬಿಡ್ತಾನೆ ದುರ್ಯೋಧನಂತವರಿಗೆ ಗೊತ್ತಾಗುದಿಲ್ಲ. ಕೃಷ್ಣ ದೇವೋತ್ತಮ ಪರಮಪುರುಷ, ಅವರು ಭಗವಂತ ಇರುವಲ್ಲಿ ವಿಜಯ ಇದ್ದೇ ಇರುತ್ತೆ ಅನ್ನುವಂಥದ್ದು ದುರ್ಯೋಧನಂತವರಿಗೆ ಗೊತ್ತಾಗುದಿಲ್ಲ. ಅದಾದ್ಮೇಲೆ ಶಂಖಗಳ ನಾದದಿಂದ ಯಾವ ತರ ತುಮುಲ ಉಂಟಾಯಿತು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು, ಭಗವಂತನ ಶಂಖದಿಂದ ಬಂದಿರುವಂತಹ ದಿವ್ಯ ನಾದ ಅದು ಹೇಗೆ ಕೌರವರಿಗೆ ಅದೊಂದು ಭಯದ ವಾತಾವರಣವನ್ನ ಸೃಷ್ಟಿಸಿತು, ಪಾಂಡವರಿಗೆ ಅದೊಂದು ಶುಭ ಸೂಚಕವಾಗಿತ್ತು ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು, 2 ಸೇನೆಗಳ ಮಧ್ಯೆ ನನ್ನ ರಥವನ್ನು ಸ್ಥಾಪಿಸು ಹೇ ಅಚ್ಯುತ ಅಂತ ಅರ್ಜುನ ಕೇಳ್ತಾನೆ. ಸೊ ಇಲ್ಲಿ ಭಗವಂತನ ಭಕ್ತವತ್ಸಲ ಗುಣದ ಬಗ್ಗೆ ನಾವು ತಿಳಿದುಕೊಂಡು ಅವರು ತಮ್ಮ ಭಕ್ತರ ಸೇವೆಯನ್ನ ಮಾಡೋದಕ್ಕೆ ಕೂಡ ಭಗವಂತ ಸಿದ್ಧರಾಗಿರ್ತಾರೆ ಅಂತೇಳಿ. ಸೊ 2 ಸೇನೆಗಳ ನಡುವೆ ರಥವನ್ನ ಸ್ಥಾಪಿಸಿದ ನಂತರ ಅರ್ಜುನ ತನ್ನ ಸಂಬಂಧಿಕರನ್ನ, ತನ್ನ ಬಂಧು ಬಾಂಧವರನ್ನ, ತನ್ನ ನೆಂಟರಿಷ್ಟರನ್ನ ಎಲ್ಲರನ್ನ ನೋಡಿದ ಅರ್ಜುನ ಅವನಿಗೆ ಸಹಾನುಭೂತಿ ಉಂಟಾಗುತ್ತೆ. ಅವರ ಬಗ್ಗೆ ಯುದ್ಧವನ್ನ ಮಾಡುದಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಅವನು ಬರ್ತಾನೆ. ಅವನು ಹೇಳ್ತಾನೆ, ನನ್ನ ಅವಯವಗಳು ಕಂಪಿಸುತ್ತಿವೆ, ಬಾಯಿ ಒಣಗ್ತಾ ಇದೆ, ಕೂದಲು ನಿಮಿರ್ತಾ ಇದೆ, ಚರ್ಮ ಉರಿತಾ ಇದೆ, ಇಲ್ಲಿ ನಿಲ್ಲುವುದಕ್ಕೂ ಆಗ್ತಾ ಇಲ್ಲ ನನಗೆ, ಗಾಂಡೀವದನಸು ನನ್ನ ಕೈಯಿಂದ ಜಾರ್ತಾ ಇದೆ. ಹೀಗೆ ಅರ್ಜುನ ಯುದ್ಧ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳೋದಕ್ಕೋಸ್ಕರ 5 ಕಾರಣಗಳನ್ನ ಕೊಡ್ತಾನೆ. ಸೊ 5 ಕಾರಣಗಳು ಯಾವುದೆಲ್ಲ ಅಂತ ನಾವು ನೋಡೋಣ.
ಮೊದಲನೇ ಕಾರಣ ಅರ್ಜುನ ಕೊಡ್ತಾ ಇರುವಂತದ್ದು ನನಗೆ ಅವರನ್ನ ನೋಡಿ ಸಹಾನುಭೂತಿ ಉಂಟಾಗ್ತಾ ಇದೆ ಅಂತ ಹೇಳಿ. ಸೊ ಈಗ ಈ ಸಹಾನುಭೂತಿಯನ್ನ ನಾವು ಯಾವ ತರ ಅರ್ಥ ಮಾಡ್ಕೊಳ್ಬಹುದು? ಅರ್ಜುನ ಈಗ ಇಲ್ಲಿ ಸಹಾನುಭೂತಿಯನ್ನ ಯುದ್ಧ ಭೂಮಿಯಲ್ಲಿ ಅವನು ವ್ಯಕ್ತಪಡಿಸ್ತಾ ಇದ್ದಾನೆ. ಸೊ ಯುದ್ಧ ಭೂಮಿ ಸಹಾನುಭೂತಿಯನ್ನ ವ್ಯಕ್ತಪಡಿಸೋದಕ್ಕೆ ಇರುವಂತಹ ಸೂಕ್ತವಾದ ಸ್ಥಳನ, ಸಹಾನುಭೂತಿಯನ್ನ ಎಲ್ಲಿ ವ್ಯಕ್ತಪಡಿಸಬೇಕು? ಈಗ ಉದಾಹರಣೆ ಯಾವ ತರ ನಾವು ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ, ಈಗ ಭಾರತದ ಗಡಿಯಲ್ಲಿ ಯೋಧರು ನಿಂತಿದ್ದಾರೆ ದೇಶದ ರಕ್ಷಣೆಗಾಗಿ. ಬೇರೆ ದೇಶದಿಂದ ಯಾರಾದ್ರೂ ಆಕ್ರಮಣ ಮಾಡಿದಾಗ ಗಡಿಯಲ್ಲಿರುವಂತಹ ಯೋಧರು ಅವರನ್ನ ನೋಡಿ ನಮ್ಗೆ ಸಹಾನುಭೂತಿ ಉಂಟಾಗ್ತಾ ಇದೆ ಅಂತ ಹೇಳಿದ್ರೆ, ಆ ಸಹಾನುಭೂತಿಗೆ ಏನಾದ್ರೂ ಅರ್ಥ ಇದೆಯಾ? ಇಲ್ಲ. ಅಲ್ಲಿ ಅವರು ನಿಂತಿದ್ದು ಯಾಕೆ? ದೇಶವನ್ನ ರಕ್ಷಿಸೋದಕ್ಕೆ. ಯಾರಾದ್ರೂ ದಾಳಿ ಮಾಡಿದಾಗ ಪ್ರತಿ ದಾಳಿ ಮಾಡೋದಕ್ಕೆಂತಾನೆ ಅವರು ನಿಂತಿದ್ದಾರೆ. ಅದೇ ತರ ಅರ್ಜುನ ಈಗ ಯುದ್ಧ ಭೂಮಿಗೆ ಬಂದಿದ್ದು ಯಾಕೆ? ಯುದ್ಧವನ್ನ ಮಾಡೋದಕ್ಕೆ. ಸೊ ಇಲ್ಲಿ ಆಕ್ರಮಣಕ್ಕೆ ಸಿದ್ಧರಾಗಿ ನಿಂತಿರುವಂತಹ ಎದುರು ಪಕ್ಷದವರನ್ನ ನೋಡಿ ಸಹಾನುಭೂತಿ ಉಂಟಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಸಹಾನುಭೂತಿಗೆ ಅರ್ಥ ಇಲ್ಲ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು. ಅದೇ ಈಗ ಗಡಿಯಲ್ಲಿರುವಂತಹ ಯೋಧ ತನ್ನ ಶತ್ರುವನ್ನ ಕೊಂದಾಗ ಅವನಿಗೆ ಸನ್ಮಾನ ಮಾಡಲಾಗುತ್ತೆ ಸರ್ಕಾರದಿಂದ. ಯಾಕಂದ್ರೆ ಅವನು ಸರ್ಕಾರದ ಆದೇಶದ ಪ್ರಕಾರ ಅವನು ನಡೆದುಕೊಳ್ಳುತ್ತಾನೆ, ಆದುದರಿಂದ ಅವನಿಗೆ ಸನ್ಮಾನ ಮಾಡಲಾಗುತ್ತೆ. ಅದೇ ಯೋಧ ಅವನು ರಿಟೈರ್ಡ್ ಆದ್ಮೇಲೆ ಇಲ್ಲಿ ಬಂದು ಸಮಾಜದಲ್ಲಿ ತನ್ನ ಇಚ್ಛೆಯ ಪ್ರಕಾರ ಯಾರನ್ನಾದ್ರೂ ಕೊಂದ್ರೆ ಅವನಿಗೆ ಶಿಕ್ಷೆ ಆಗುತ್ತದೆ. ಸೊ ಅಲ್ಲೂ ಕೊಲ್ತಾನೆ ಅವನು, ಇಲ್ಲೂ ಕೊಲ್ತಾನೆ. ಅಲ್ಲಿ ಕೊಂದಾಗ ಅವನಿಗೆ ಸನ್ಮಾನ, ಪರಮವೀರ ಚಕ್ರನೋ ಅಥವಾ ಬೇರೆ ಏನಾದ್ರು ಕೊಟ್ಟರು ಸನ್ಮಾನ ಮಾಡ್ತಾರೆ, ಅಲ್ಲಿ ಅವನು ಶತ್ರುಗಳನ್ನ ಕೊಂದ್ರೆ. ಇಲ್ಲಿ ಬಂದು ತನ್ನ ಇಚ್ಛೆಯ ಪ್ರಕಾರ ಸಮಾಜದಲ್ಲಿ ಬೇರೆ ಯಾರನ್ನಾದ್ರೂ ಕೊಂದ್ರೆ ಅವನಿಗೆ ಶಿಕ್ಷೆ ಆಗುತ್ತೆ. ಸೊ ಅಲ್ಲಿ ಯಾಕೆ ಅವನಿಗೆ ಶಿಕ್ಷೆ ಆಗ್ಲಿಲ್ಲ? ಯಾಕಂದ್ರೆ ಅಲ್ಲಿ ಅವನು ಸರ್ಕಾರದ ಆದೇಶದ ಪಾಲನೆಯನ್ನ ಮಾಡ್ತಾ ಇದ್ದಾನೆ. ಇಲ್ಲಿ ಅವನು ಕಾನೂನನ್ನ ಕೈಗೆತ್ತಿಕೊಂಡಿದ್ದಾನೆ, ತನ್ನ ಸ್ವಂತ ಇಚ್ಛೆಯ ಪ್ರಕಾರ ಅವನು ಕಾರ್ಯ ಮಾಡ್ತಾ ಇದ್ದಾನೆ. ಅದೇ ತರ ಈಗ ಇಲ್ಲಿ ಅರ್ಜುನ ಭಗವಂತನ ಆದೇಶದ ಪ್ರಕಾರ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಆದ್ರಿಂದ ಅವನು ಯಾವುದರ ಬಗ್ಗೆ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಅವನು ಸಹಾನುಭೂತಿಯನ್ನ ತೋರಿಸೋದಕ್ಕೆ ಅವನು ರಾಂಗ್ ಪ್ಲೇಸ್ ಅಲ್ಲಿ ಅಪ್ಲೈ ಮಾಡ್ತಾ ಇದ್ದಾನೆ ಕಂಪ್ಯಾಷನ್ ಅನ್ನ, ಸಹಾನುಭೂತಿಯನ್ನ. ಅದಾದ್ಮೇಲೆ ಅವನು ಕೊಡ್ತಾ ಇರುವಂತ ಎರಡನೇ ಕಾರಣ ನೋ ಎಂಜಾಯ್ಮೆಂಟ್ ಅಂತ, ಮೂರನೇ ಕಾರಣ ನನ್ಗೆ ಪಾಪ ಬರ್ತದೆ, ನಾಲ್ಕನೇ ಕಾರಣ ಕುಟುಂಬ ಸಂಪ್ರದಾಯಗಳ ನಾಶ, ಐದನೇ ಕಾರಣ ನನ್ಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಗೊತ್ತಾಗ್ತಾ ಇಲ್ಲ, ಏನು ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಆಗದಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ನಾನಿದ್ದೇನೆ ಅಂತ ಅರ್ಜುನ ಹೇಳ್ತಾನೆ. ಸೊ 2ನೇ ಅಧ್ಯಾಯ ಇದು ಗೀತಸಾರ ಸಂಗ್ರಹ ಅಂತೇಳಿ ಸಾಂಖ್ಯ ಯೋಗ ಅಂತ ಕೂಡ ಹೇಳ್ತಾರೆ. ಇಲ್ಲಿ ನಾವು ಅಂದ್ರೆ ಭಗವದ್ಗೀತೆಯ ಒಂದು ಸಾರಾಂಶವನ್ನ ಸಂಕ್ಷಿಪ್ತವಾಗಿ ಇಲ್ಲಿ ವಿವರಿಸಲಾಗಿದೆ. ಇದರಲ್ಲಿ 4 ಸೆಕ್ಷನ್ಗಳಿವೆ. ಮೊದಲ ಸೆಕ್ಷನ್ ಅಲ್ಲಿ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾವು ತಿಳಿದುಕೊಳ್ಳಲಿದ್ದೇವೆ. ಜೀವನದಲ್ಲಿ ಗೊಂದಲಕ್ಕೀಡಾದಾಗ ನಾವು ಅದನ್ನ ಹೇಗೆ ಮ್ಯಾನೇಜ್ ಮಾಡುವಂತದ್ದು ಅಂತ ನಾವು ಅರ್ಥ ಮಾಡಿಕೊಳ್ಳಲಿದ್ದೇವೆ. 2ನೇ ಸೆಕ್ಷನ್ ಅಲ್ಲಿ ನನ್ನ ನಿಜವಾದ ಗುರುತು ಏನು, ನಾನು ಯಾರು ಅನ್ನೋದನ್ನ ನಾವು ತಿಳಿದುಕೊಳ್ಳಲಿದ್ದೇವೆ. 3ನೇ ಸೆಕ್ಷನ್ ಅಲ್ಲಿ 2 ಕರ್ತವ್ಯಗಳು, ಆತ್ಮದ ಪ್ರತಿ ಕರ್ತವ್ಯ ಮತ್ತು ದೇಹದ ಪ್ರತಿ ಕರ್ತವ್ಯದ ನಡುವೆ ಸಮತೋಲನವನ್ನ ನಾವು ಹೇಗೆ ಕಾಯ್ದುಕೊಳ್ಳುವಂಥದ್ದು ಅನ್ನೋದನ್ನ ನಾವು ತಿಳಿದುಕೊಳ್ಳಲಿದ್ದೇವೆ. ಶಾಶ್ವತವಾದಂತಹ ಸಂತೋಷ, ಆನಂದವನ್ನ ನಾವು ಹೇಗೆ ಪಡೆಯುವುದು ಅನ್ನೋದನ್ನ ನಾವು ಇಂದು ಅರ್ಥ ಮಾಡಿಕೊಳ್ಳಲಿದ್ದೇವೆ. ಶ್ರೀ ಭಗವಾನುವಾಚ ಕುತಸ್ವ ಕಶ್ಮಲಂ ಈದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ದೇವೋತ್ತಮ ಪರಮಪುರುಷನು ಹೇಳಿದನು, ಪ್ರಿಯ ಅರ್ಜುನ, ಈ ಕಶ್ಮಲವು ನಿನಗೆ ಹೇಗೆ ಬಂದಿತು? ಬದುಕಿನ ಮಹತ್ವವನ್ನು ತಿಳಿದ ಮನುಷ್ಯನಿಗೆ ಈ ಕಶ್ಮಲವು ಭೂಷಣವಲ್ಲ, ಅನಾರ್ಯವಾದದ್ದು. ಇಂತಹ ಕಶ್ಮಲವು ಸ್ವರ್ಗಕ್ಕೆ ಕೊಂಡೊಯ್ಯುವುದಿಲ್ಲ, ಅಪಕೀರ್ತಿಗೆ ಕಾರಣವಾಗುತ್ತದೆ. ಸೊ ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ ಅರ್ಜುನನಿಗೆ. ಇದು ಭಗವಂತನ ಮೊದಲ ಶ್ಲೋಕ ಭಗವದ್ಗೀತೆಯಲ್ಲಿ. 2ನೇ ಅಧ್ಯಾಯದಿಂದ ಭಗವಂತನ ಶ್ಲೋಕ ಪ್ರಾರಂಭವಾಗುತ್ತೆ. ನಿನ್ನೆ ಅಧ್ಯಾಯದಲ್ಲಿ ಭಗವಂತ ಯಾವುದೇ ಶ್ಲೋಕವನ್ನ ಹೇಳುದಿಲ್ಲ. ಪ್ರಥಮ ಅಧ್ಯಾಯದಲ್ಲಿ ಅರ್ಜುನ ಮಾತ್ರ ಹೇಳ್ತಾನೆ, ಅರ್ಜುನ ಮಾತಾಡ್ತಾನೆ ಅಲ್ವಾ? ಸೊ ಈಗ ಇಲ್ಲಿ ಭಗವಂತ ಏನ್ ಹೇಳ್ತಾರೆ, ನಿನ್ಗೆ ಈ ಕಶ್ಮಲ ಹೇಗೆ ಬಂದಿತ್ತು? ಯುದ್ಧ ಭೂಮಿಗೆ ಬಂದಿದ್ಯಾ ನೀನು ಯುದ್ಧವನ್ನ ಮಾಡ್ಬೇಕಂತ ಹೇಳಿ, ಇಲ್ಲಿ ಬಂದು ನಿನ್ಗೆ ಸಹಾನುಭೂತಿ ಆಗ್ತಾ ಇದೆ, ಪಾಪ ಬರ್ತದೆ, ಹಾಗೆ ಹೀಗೆ ಅಂತೆಲ್ಲ ನೀನು ಹೇಳ್ತಾ ಇದ್ಯಲ್ಲ. ಸೊ ಇಂಥ ಕಶ್ಮಲ ನಿನ್ಗೆ ಭೂಷಣ ತರುವುದಿಲ್ಲ. ಬದುಕಿನ ಮಹತ್ವವನ್ನು ತಿಳಿದ ಮನುಷ್ಯನಿಗೆ ಈ ಕಶ್ಮಲವು ಭೂಷಣವಲ್ಲ ಅಂತ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಅನಾರ್ಯವಾದದ್ದು ಅಂತ, ಆರ್ಯನಿಗೆ ಇದು ಶೋಭೆ ತರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ವರ್ಗಕ್ಕೆ ಕೂಡ ಇದು ನಿನ್ನನ್ನ ಕೊಂಡೊಯ್ಯುವುದಿಲ್ಲ ಅಂತ ಭಗವಂತ ಹೇಳ್ತಾರೆ. ಸೊ ಇಲ್ಲಿ ಒಂದು ಅಂಶವನ್ನ ನಾವು ಗಮನಿಸಬಹುದು. ಧೃತರಾಷ್ಟ್ರ ಮಾತನಾಡಿದಾಗ ಸೊ ಏನಂತ ಬಂತು ಅಲ್ಲಿ? ಧೃತರಾಷ್ಟ್ರವು ವಾಚ ಅಂತ ಬಂತಲ್ವಾ? ಅದೇ ಅರ್ಜುನ ಮಾತನಾಡುವಾಗ ಅರ್ಜುನವು ವಾಚ, ಸಂಜಯ್ ಮಾತನಾಡುವಾಗ ಸಂಜಯವು ವಾಚ ಅಂತ ಹೇಳಿ. ಇಲ್ಲಿ ಕೃಷ್ಣ ಮಾತನಾಡುವಾಗ ಏನಂತ ಬಂದಿದೆ? ಶ್ರೀ ಭಗವಾನು ವಾಚ ಅಂತ ಬಂದಿದೆ. ಸೊ ಇದು ಭಗವಾನ್ ಯಾರು ಅನ್ನೋದನ್ನ ಇದು ತೋರಿಸುತ್ತೆ. ಇಲ್ಲಿ ಮಾತ್ರ ಅಲ್ಲ, ಎಲ್ಲಾ ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ ಕೃಷ್ಣ ಅಥವಾ ವಿಷ್ಣು ಮಾತನಾಡುವಾಗ ಶ್ರೀ ಭಗವಾನು ವಾಚ ಅಂತ ಬರುತ್ತೆ, ನೀವು ಗಮನಿಸಿರ್ಬೋದು.
ಸೊ ಇದು ಭಗವಾನ್ ಯಾರು ಅನ್ನೋದನ್ನ ತೋರಿಸುತ್ತೆ. ಅದಕ್ಕಿಂತ ಮುಂಚೆ ಭಗವಾನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ, ಸೊ ಪರಮ ಸತ್ಯವನ್ನ ತಿಳಿಯುವುದಕ್ಕೆ ಹೇಗೆ ಅಂದ್ರೆ 3 ವಿಧ ಇದೆ. ಪರಮ ಸತ್ಯವನ್ನ ತಿಳಿಯುವ 3 ಹಂತಗಳಿವೆ. ಯಾವುದೆಲ್ಲ ಅದು ಅಂತೇಳಿ ನಾವು ನೋಡೋಣ. ವದಂತಿ ತತ್ತತ್ವ ವಿಧಸ್ತತ್ವಂ ಯಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ. ಭಗವಂತನನ್ನ ಕೆಲವರು ಬ್ರಹ್ಮನ್ ಅಂದ್ರೆ ನಿರಾಕಾರ ರೂಪದಲ್ಲಿ ತಿಳಿದುಕೊಳ್ಳುವಂಥದ್ದು. ಇದು ಅವರ ಜ್ಞಾನ ತಪ್ಪಲ್ಲ, ಆದ್ರೆ ಅದು ಪರಿಪೂರ್ಣ ಜ್ಞಾನವಲ್ಲ. ಸೊ ಭಗವಂತ ಸರ್ವವ್ಯಾಪಿ ನಿಜ, ಆದ್ರೆ ಭಗವಂತ ನಿರಾಕಾರನಲ್ಲ. ಅವರ ಒಂದು ಬ್ರಹ್ಮ ಜ್ಯೋತಿ, ಅವರಿಂದ ಬಂದಿರುವಂತಹ ಆ ಜ್ಯೋತಿ ಎಫ್ಲಜೆನ್ಸ್ ಇದೇ ನಿಜ. ಹಾಗೆಂತೇಳಿ ಅವರಿಗೆ ಆಕಾರ ಇಲ್ಲ, ಅವ್ರ ಸಾಕಾರ ರೂಪದಲ್ಲಿ ಅವರಿಗೆ ವ್ಯಕ್ತಿತ್ವವಿಲ್ಲ ಅಂತ ನಾವು ಅರಿತುಕೊಳ್ಳಬಾರದು. ಅದಾದ್ಮೇಲೆ 2ನೇ ಹಂತ ಯಾವುದು? ಪರಮಾತ್ಮೇತಿ. ಪರಮಾತ್ಮನಾಗಿ ಭಗವಂತ ಎಲ್ಲರ ಹೃದಯದಲ್ಲಿ ಇದ್ದಾರೆ ನಿಜ, ಆದ್ರೆ ಪರಮಾತ್ಮನಾಗಿ ಅವರು ಎಲ್ಲರ ಹೃದಯದಲ್ಲಿ ಇದ್ದಾರೆ ಅಂದ ಮಾತ್ರಕ್ಕೆ ಅವರು ಆಧ್ಯಾತ್ಮಿಕ ಲೋಕದಲ್ಲಿ ಸಾಕಾರ ರೂಪದಲ್ಲಿ ಇಲ್ಲ ಅಂತೇಳಿ ಅಲ್ಲ, ಅಲ್ಲಿ ಕೂಡ ಅವರು ಇರ್ತಾರೆ. 3ನೇ ಇದು ಹಂತ ಯಾವುದು? ಸಾಕಾರ ರೂಪ ಭಗವಾನ್ ಇತಿ ಶಬ್ದತೆ. ಸೊ ಇದೀಗ ಹೇಗಂದ್ರೆ, ಈಗ ಸೂರ್ಯನ ಬಿಸಿಲನ್ನೇ ಸೂರ್ಯ ಅಂತ ನಾವು ತಿಳಿದುಕೊಳ್ಳುವುದಿಲ್ಲ. ಸೂರ್ಯನ ಬಿಸಿಲು ಎಲ್ಲೆಡೆ ವ್ಯಾಪಿಸಿರುತ್ತೆ. ಸೊ ಅದನ್ನ ತಿಳಿದುಕೊಂಡು ತೃಪ್ತಿ ಪಟ್ಟುಕೊಳ್ಳುವವರು ಇದೇ ಸೂರ್ಯ ಅಂತೇಳಿ. ಸೊ ಇವರು ಮೊದಲ ಹಂತದ ವಿದ್ಯಾರ್ಥಿ. ಹೇಗೆ ಭಗವಂತನನ್ನ ನಿರಾಕಾರ ರೂಪದಲ್ಲಿ ಆರಾಧಿಸ್ತಾರಲ್ಲ, ಅವರು ಮೊದಲ ಹಂತದ ಇದು ಅಂತೇಳಿ ಅವರ ಜ್ಞಾನ ಅದು ಮೊದಲ ಸ್ಟೇಜಿನಲ್ಲಿ ಇರುತ್ತೆ ಅಂತೇಳಿ. 2ನೇದು ಸೂರ್ಯನ ಮಂಡಲವನ್ನ ಅದರ ಬಗ್ಗೆ ತಿಳಿದುಕೊಳ್ಳುವವರು, ಇದು 2ನೇ ಹಂತದ ವಿದ್ಯಾರ್ಥಿ ಅಂತೇಳಿ. ಪರಮಾತ್ಮನಾಗಿ ಎಲ್ಲರ ಹೃದಯದಲ್ಲಿ ಭಗವಂತ ಇರ್ತಾರೆ ಅಂತ ತಿಳಿದುಕೊಳ್ಳುವಂಥದ್ದು, ಇದು 2ನೇ ಘಟ್ಟ. ಇನ್ನು 3ನೇ ಘಟ್ಟ, ಭಗವಂತ ಸಾಕಾರ ರೂಪದಲ್ಲಿ ಯಾವಾಗ್ಲೂ ತಮ್ಮ ಲೋಕದಲ್ಲಿ ಇದ್ದೇ ಇರ್ತಾರೆ ಅಂತ ತಿಳಿದುಕೊಳ್ಳುವಂಥದ್ದು, ಇದು ಪರಿಪೂರ್ಣ ಜ್ಞಾನ. ಸೊ ಉದಾಹರಣೆಗೆ ಹೇಗೆ ಹೇಳ್ಬೋದಂದ್ರೆ, ಈಗ ಒಂದು ಗುಲಾಬ್ ಜಾಮೂನ್ ಅಡುಗೆ ಮನೆಯಲ್ಲಿ ತಯಾರಾಗ್ತಾ ಇರುವಾಗ ಅದರ ಸುವಾಸನೆ ಎಲ್ಲ ಕಡೆ ಬರುತ್ತೆ, ಮನೆಯಲ್ಲೆಲ್ಲ ಹರಡಿರುತ್ತೆ. ಸೊ ಅದರ ಸುವಾಸನೆಯನ್ನೇ ಅದನ್ನ ನಾವು ಇದ್ ಮಾಡ್ಕೊಂಡು ಸುವಾಸನೆ ಗುಲಾಬ್ ಜಾಮೂನ್ ಅಂತ ನಾವು ಹೇಳಕ್ ಆಗಲ್ಲ ಅಲ್ವಾ. ಅದೇ ಗುಲಾಬ್ ಜಾಮೂನಿಗೆ ಒಂದು ಶೇಪ್ ಇದೆ ಅಂತ ನೋಡ್ತೀವಿ ನಾವು. ಅದನ್ನ ನೋಡಿದಾಗ ಓ ಗುಲಾಬ್ ಜಾಮೂನಿಗೆ ಒಂದು ಆಕಾರ ಇದೆ, ಶೇಪ್ ಇದೆ ಅಂತ ನೋಡುವಂಥದ್ದು 2ನೇ ಹಂತದ್ದು. 1ನೇ ಹಂತದ್ದು ಬರೀ ಒಂದು ಸುವಾಸನೆ ಇದೆ ಅಂತೇಳಿ ಅದರಲ್ಲೇ ತೃಪ್ತಿ ಪಟ್ಕೊಳ್ಳುವಂಥದ್ದು. ಹೇಗೆ ಸೂರ್ಯನ ಬಿಸಿಲು ಅಂತೇಳಿ, ಅದೇ ಭಗವಂತ ನಿರಾಕಾರ ಅಂತ ತಿಳಿದುಕೊಳ್ಳುವಂಥದ್ದು. ಸೊ ಹೀಗೆ ಈಗ ಜಾಮೂನ್ 2ನೇ ಹಂತದ ವಿದ್ಯಾರ್ಥಿ, ಅವನು ಹೋಗಿ ನೋಡ್ತಾನೆ ಜಾಮೂನಿಗೆ ಒಂದು ಶೇಪ್ ಇದೆ, ಅದು ದುಂಡಗಿದೆ ಅಂತ ತಿಳಿದುಕೊಳ್ಳುವಂಥದ್ದು. ಇದು 2ನೇ ಹಂತ. 3ನೇ ಹಂತ, ಎಸ್ ಜಾಮೂನಿಗೆ ಸುವಾಸನೆ ಇದೆ, ಅದಕ್ಕೆ ಶೇಪ್ ಇದೆ, ಅದಕ್ಕೆ ಟೇಸ್ಟ್ ಕೂಡ ಇದೆ. ಅದನ್ನ ತಿಂದಾಗ 3ನೇ ಹಂತದ ವಿದ್ಯಾರ್ಥಿ ಅದನ್ನ ತಿಂದು ನೋಡ್ತಾನೆ, ಇದು ಸ್ವೀಟ್ ಇದೆ, ಇದು ತುಂಬಾ ಚೆನ್ನಾಗಿದೆ, ಸುವಾಸನೆ ಇದೆ, ಶೇಪ್ ಇದೆ, ಸ್ವೀಟ್ ಇದೆ, ಎಲ್ಲವೂ ಇದೆ, ರುಚಿ ಇದೆ ಇದಕ್ಕೆ ಅಂತೇಳಿ. ಸೊ ಭಕ್ತನಾದವನು ಭಗವಂತನ ಸಾಕಾರ ರೂಪದ ಆರಾಧನೆಯನ್ನ ಮಾಡ್ತಾನೆ. ಅವನಿಗೆ ಇದರಿಂದ ಆನಂದ ಸಿಗುತ್ತದೆ. ಭಕ್ತಿಯಿಂದ ಸಾಕಾರ ರೂಪದ ಆರಾಧನೆ, ಭಗವಂತನಿಂದ ಪ್ರತಿಸ್ಪಂದನೆ ಅವನಿಗೆ ದೊರಕುತ್ತದೆ ಭಕ್ತಿಯಲ್ಲಿ ಅವನು ಇದ್ದಾಗ. ಸೊ ಈಗ ಸಾಕಾರ ರೂಪದ ಆರಾಧನೆಯೇ ಎಲ್ಲದಕ್ಕಿಂತ ಅತ್ಯುತ್ತಮ. ಇದು ಭಗವಾನ್ ರೂಪದಲ್ಲಿ ಅವರು ಅಲ್ಲಿ ಇರ್ತಾರೆ ಅಂತೇಳಿ. ಸೊ ಭಗವಾನ್ ಅಂದ್ರೆ ಯಾರು? ಭಗ ಅಂದ್ರೆ ಷಡ್ ಐಶ್ವರ್ಯಗಳನ್ನ, ವಾನ್ ಅಂದ್ರೆ ಹೊಂದಿರುವವನು. ಯಾರು ಭಗವಾನ್? ವಿಷ್ಣು ಪುರಾಣದಲ್ಲಿ ಹೀಗೆ ಹೇಳಲಾಗಿದೆ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸ ಶ್ರಿಯ ಜ್ಞಾನ ವೈರಾಗ್ಯಶ್ಚೈವ ಸನ್ನಂಭಗ ಇತಿಂಗನ. ಸಂಪೂರ್ಣ ಸೌಂದರ್ಯ, ಸಂಪೂರ್ಣ ಜ್ಞಾನ, ಸಂಪೂರ್ಣ ಶಕ್ತಿ, ಸಂಪೂರ್ಣ ಐಶ್ವರ್ಯ, ಸಂಪೂರ್ಣ ಕೀರ್ತಿ, ಸಂಪೂರ್ಣ ತ್ಯಾಗ, ಇದೆಲ್ಲವನ್ನ ಸಂಪೂರ್ಣ ಪ್ರಮಾಣದಲ್ಲಿ ಹೊಂದಿರುವವನು ಭಗವಂತ ಅಂತ ಹೇಳಲಾಗಿದೆ. ಸೊ ಈ ಭಗವಂತ ಅನ್ನುವಂಥದ್ದು ಕೃಷ್ಣನ, ಅಂದ್ರೆ ಕೃಷ್ಣ ಯಾಕೆ ಭಗವಂತ ಅನ್ನೋದನ್ನ ನಾವು ಇಲ್ಲಿ ತಿಳಿದುಕೊಳ್ಳಲಿದ್ದೇವೆ. ಸಂಪೂರ್ಣ ಪ್ರಮಾಣದಲ್ಲಿ ಎಲ್ಲವನ್ನ ಹೊಂದಿರುವವರು, ಸಂಪೂರ್ಣ ಸೌಂದರ್ಯ. ಸೊ ಕೃಷ್ಣನ ಸೌಂದರ್ಯಕ್ಕೆ ಸರಿಸಾಟಿ ಇಲ್ಲ ಅಂತ ಹೇಳಲಾಗುತ್ತೆ ನಮ್ಮ ಪುರಾಣಗಳಲ್ಲಿ. ಸೌಂದರ್ಯದ ಬಗ್ಗೆ ಬ್ರಹ್ಮ ಅವರು ಸ್ತುತಿ ಮಾಡ್ತಾರೆ ಕೃಷ್ಣನ ಬ್ರಹ್ಮ ಸಂಹಿತದಲ್ಲಿ. ಅದರಲ್ಲಿ ಅವರು ಹೀಗೆ ಹೇಳ್ತಾರೆ, ವೇಣುಂ ಕೊಣಂತಮರವಿಂದ ದಲಾಯತಾಕ್ಷಂ ಬರಹಾವತಾಂ ಸಮಸಿತಾಂಬುದ ಸುಂದರಾಂಗಂ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅವರು ಹೇಳ್ತಾರೆ, ವೇಣುಂ ಕೊಣಂತಂ ಅರವಿಂದ ದಲಾಯತಾಕ್ಷಂ. ಸೊ ವೇಣುವನ್ನ ಕೈಯಲ್ಲಿ ಕೊಳಲನ್ನ ಹಿಡಿದುಕೊಂಡಿರುವಂತ ಅರವಿಂದ ದಲಾಯತಾಕ್ಷ ಶ್ರೀ ಕೃಷ್ಣ. ಬರಹಾವತಾಂ ಸಮಸಿತಾಂಬುದ ಸುಂದರಾಂಗಂ, ಸುಂದರಾಂಗ ಕೃಷ್ಣ. ಅದಾದ್ಮೇಲೆ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ, ಕೋಟಿ ಕಂದರ್ಪರು ಅಂದ್ರೆ ಮನ್ಮಥರು ಬಂದು ನಿಂತ್ರೆ ಕೂಡ ಸರಿಸಾಟಿ ಆಗದೆ ಇರುವಂತಹ ಸೌಂದರ್ಯ ಕೃಷ್ಣನದು. ಕೃಷ್ಣನ ಸೌಂದರ್ಯಕ್ಕೆ ಯಾರು ಸರಿಸಾಟಿ ಇಲ್ಲ, ಯಾರು ಸಮಾನರಿಲ್ಲ ಅನ್ನೋದನ್ನ ಅವರು ಹೇಳ್ತಾರೆ. ಹೀಗೆ ನಮ್ಮ ಪುರಾಣಗಳಲ್ಲಿ ಕೃಷ್ಣನ ಸೌಂದರ್ಯದ ಬಗ್ಗೆ ಪೇಜ್ಗಟ್ಲೆ ಮಾಹಿತಿಗಳಿವೆ, ಎಷ್ಟು ಸುಂದರವಾಗಿ ಅವರು ಇದ್ದಾರೆ ಅಂತೇಳಿ ಕೃಷ್ಣ ವಿಷ್ಣು.
ಸೊ ಹೀಗೆ ತುಂಬಾ ಸುಂದರವಾಗಿರುವವರು. ಅದಾದ್ಮೇಲೆ ಆ ಹೇಗೆ ಈಗ ಯಾರಿಗೆ ನಾವು ಕೃಷ್ಣನ ಚಿತ್ರವನ್ನ ಬಿಡಿಸ್ಲಿಕ್ಕೆ ಹೇಳಿ ಯಾರು ಕೂಡ ಕುರೂಪವಾಗಿ ಬಿಡಿಸುದಿಲ್ಲ. ಕೃಷ್ಣನ ಚಿತ್ರವನ್ನ ತುಂಬಾ ಸುಂದರವಾಗಿ ಬಿಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅಲ್ವಾ. ಎಲ್ರಿಗೂ ಗೊತ್ತು ಕೃಷ್ಣ ಸೌಂದರ್ಯಕ್ಕೆ ಹೆಸರುವಾಸಿ ಅಂತೇಳಿ. ಮಾತೆಯರು ತಮ್ಮ ಮಕ್ಕಳಿಗೆ ಕೃಷ್ಣನ ವೇಷವನ್ನ ಹಾಕಿ ಮಕ್ಕಳಲ್ಲಿ ಕೃಷ್ಣನ ಸೌಂದರ್ಯವನ್ನ ನೋಡ್ಬೇಕಂತ ಬಯಸ್ತಾರೆ. ಸೊ ಹೀಗೆ ಸೌಂದರ್ಯ ಸಂಪೂರ್ಣ ಪ್ರಮಾಣದಲ್ಲಿ ಹೊಂದಿರುವವರು ಶ್ರೀಕೃಷ್ಣ. ಜ್ಞಾನ, ಸೊ ಜ್ಞಾನ ಕೂಡ ಸಂಪೂರ್ಣ ಜ್ಞಾನವನ್ನ ಹೊಂದಿರುವವರು ಶ್ರೀಕೃಷ್ಣ ಅನ್ನೋದನ್ನ ನಾವು ಹೇಗೆ ಅರ್ಥ ಮಾಡಿಕೊಳ್ಬಹುದು. ವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮನ ಜನನವಾಗುತ್ತದೆ. ಸೊ ಬ್ರಹ್ಮ ಹಲವಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ ಮೇಲೆ ಬ್ರಹ್ಮನಿಗೆ 4 ವೇದಗಳ ಜ್ಞಾನವನ್ನ ವಿಷ್ಣು ಕೊಡ್ತಾರೆ. ಸೊ ಆಗ ಬ್ರಹ್ಮ ಸಂಹಿತ, ಆಗ ಅವರು ಭಗವಂತನ ಸ್ತುತಿಯನ್ನ ಮಾಡ್ತಾರೆ. ಸೊ ಎಲ್ಲ 4 ವೇದಗಳ ಜ್ಞಾನ ಬ್ರಹ್ಮನಿಗೆ ಹೇಗೆ ಪ್ರಾಪ್ತಿಯಾಯಿತು? ವಿಷ್ಣುವಿನಿಂದ. ವಿಷ್ಣು ಕೃಷ್ಣ, ಸೊ ವಿಷ್ಣುವಿನಿಂದ ಪ್ರಾಪ್ತಿಯಾಯಿತು. ಎಲ್ಲ ಜ್ಞಾನವನ್ನ ಸಂಪೂರ್ಣ ಪ್ರಮಾಣದಲ್ಲಿ ಹೊಂದಿದ್ದಾರೆ ಅವರು. ಅದಾದ್ಮೇಲೆ ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ಜ್ಞಾನಂ ಆಪೋಹನಂಶ್ಚ ವೇದೇಶ್ಚ ಸರ್ವೈರ್ ಅಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ ಅಂತ ಭಗವಂತ ಹೇಳ್ತಾರೆ. ನಾನು ಎಲ್ಲರಿಗೂ ಸ್ಮರಣೆ, ಜ್ಞಾನ, ಮರೆಯು ಎಲ್ಲವನ್ನ ಕೊಡುತ್ತೇನೆ. ಎಲ್ಲ ವೇದಗಳನ್ನ ರಚಿಸಿದವನು ನಾನು, ವೇದಗಳಿಂದ ತಿಳಿಯಬೇಕಾದವನು ನಾನೇ, ವೇದಗಳನ್ನ ತಿಳಿಯುವ ಉದ್ದೇಶ ಕೂಡ ನನ್ನನ್ನ ತಿಳಿಯುವುದೇ ಆಗಿದೆ ಅಂತ ಭಗವಂತ ಹೇಳ್ತಾರೆ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾನಿ ಚ ಭೂತಾನಿ ಮಾಂತು ವೇದನ ಕಶ್ಚನ ಅಂತ ಭಗವಂತ ಹೇಳ್ತಾರೆ. ನಾನು ಭೂತ ಭವಿಷ್ಯ ವರ್ತಮಾನವನ್ನು ಬಲ್ಲೆ, ಪ್ರತಿಯೊಂದು ಜೀವಿಗಳನ್ನ ನಾನು ಬಲ್ಲೆ ಅಂತ ಭಗವಂತ ಹೇಳ್ತಾರೆ. ಬಹುನಿಮೆ ವ್ಯತೀತಾನಿ ಜನ್ಮಾನಿ ತವಚ ಅರ್ಜುನ. ಅರ್ಜುನ, ನೀನು ಅನೇಕ ಜನ್ಮಗಳನ್ನ ಪಡೆದಿದ್ದೀಯಾ, ನಾನು ಅನೇಕ ಬಾರಿ ಅವತರಿಸಿದ್ದೇನೆ, ನಿನಗೆ ಯಾವುದರ ನೆನಪಿಲ್ಲ, ನನಗೆ ಎಲ್ಲದರ ನೆನಪಿದೆ. ನಾನು ನಿನ್ನ ಬಗ್ಗೆ ಮಾತ್ರ ಅಲ್ಲ, ಪ್ರತಿಯೊಂದು ಜೀವಿಗಳ ಭೂತ ಭವಿಷ್ಯ ವರ್ತಮಾನದ ಬಗ್ಗೆ ನಾನು ಬಲ್ಲೆ ಅಂತ ಭಗವಂತ ಹೇಳ್ತಾರೆ. ಸೊ ಸಂಪೂರ್ಣ ಜ್ಞಾನವನ್ನ ಹೊಂದಿರುವವರು. ಅದಲ್ಲದೆ ಈಗ ಇಲ್ಲಿ ಭಗವದ್ಗೀತೆಯ ಜ್ಞಾನವನ್ನ ಕೂಡ ಅರ್ಜುನನಿಗೆ ಭಗವಂತ ಹೇಳ್ತಾರೆ. ಸಂಪೂರ್ಣ ಶಕ್ತಿ. ಸೊ ಕೃಷ್ಣ ಇಲ್ಲಿ ಅವತರಿಸಿದಾಗ ದ್ವಾಪರ ಯುಗದಲ್ಲಿ ಸಂಪೂರ್ಣ ಶಕ್ತಿಯ ಪ್ರದರ್ಶನವನ್ನ ಅವರು ಮಾಡಿದ್ರು. ಅವರು ದ್ವಾಪರ ಯುಗದಲ್ಲಿ ಅವತರಿಸೋದಕ್ಕಿಂತ ಮುಂಚೆ ಅವರು ಇರ್ಲಿಲ್ಲ ಅಂತ ಹೇಳಿ ಅಲ್ಲ, ಅವರು ತಮ್ಮ ಆಧ್ಯಾತ್ಮಿಕ ಲೋಕದಲ್ಲಿ ಯಾವಾಗ್ಲೂ ಇದ್ದೇ ಇರ್ತಾರೆ. ಅವ್ರು ಹೇಳ್ತಾರೆ, ನಾನು ನನ್ನ ಮೂಲ ರೂಪದಲ್ಲಿ ಅವತರಿಸ್ತೇನೆ, ಸಂಭವಾಮಿ ಆತ್ಮ ಮಾಯೆಯ ಅಂತ ಹೇಳ್ತಾರೆ ಅವರು. ಸೊ ಆದ್ರಿಂದ ಅವರು ಬಾಲಲೀಲೆಯಲ್ಲೇ ಅಪಾರ ಶಕ್ತಿಯನ್ನ ಅವರು ಪ್ರದರ್ಶಿಸಿದ್ರು ಅಲ್ವಾ. ತಾಯಿಗೆ ಬಾಯಿಯಲ್ಲಿ ಜಗವನ್ನ ತೋರಿದ್ರು. 6 ದಿವಸದ ಬಾಲಕ ಪೂತನಳ ವಧೆಯನ್ನ ಮಾಡಿದ್ರು. ಅದಲ್ಲದೆ ಕಂಸ ಕಳಿಸ್ತಾ ಇದ್ದಂತಹ ಎಂತೆಂತ ರಾಕ್ಷಸರನ್ನ ಟಾಯ್ಸ್ ಜೊತೆ ಆಟ ಆಡುವ ತರ ಬಾಲಲೀಲೆಯಲ್ಲಿ ಅವರು ಸಂಹಾರವನ್ನ ಮಾಡಿದ್ರು. ಅದಾದ್ಮೇಲೆ ತಮ್ಮ ಎಡಗೈಯ ಕಿರು ಬೆರಳಿನಲ್ಲಿ ಗೋವರ್ಧನ ಗಿರಿಯನ್ನ 7 ದಿವಸ 7 ರಾತ್ರಿಗಳ ಕಾಲ ಅವರು ಕೈಯಲ್ಲಿ ಎತ್ತಿ ಹಿಡಿದಿದ್ರು. ಹೀಗೆ ಅದಾದ್ಮೇಲೆ ಬ್ರಹ್ಮ ವಿಮೋಹನ ಲೀಲೆಯಲ್ಲಿ ತನ್ನನ್ನ ತಾನು 106 ಗೋಪ ಬಾಲಕರನ್ನಾಗಿ ವಿಸ್ತರಿಸಿಕೊಂಡ್ರು. ಕಾಳಿಂಗ ಮರ್ದನವನ್ನ ಮಾಡಿದ್ರು. ಈ ತರ ಹಲವಾರು ರೀತಿಯಲ್ಲಿ ಶಕ್ತಿಯ ಪ್ರದರ್ಶನವನ್ನ ಮಾಡಿದ್ರು. ವಿಶ್ವರೂಪ ಪ್ರದರ್ಶನವನ್ನ ತೋರಿಸಿದ್ರು. ಎಲ್ಲಾ ರೀತಿಯಲ್ಲಿ ಅವರು ಹೇಗೆ ತಮ್ಮ ಶಕ್ತಿಯ ಪ್ರದರ್ಶನವನ್ನ ಮಾಡಿದ್ರು. ಅಷ್ಟೆಲ್ಲ ಯಾಕೆ? ಭಗವಂತನ ಒಂದು ವಿಸ್ತರಣೆಯಾಗಿರುವಂತ ಅನಂತ ಶೇಷ ಇಡೀ ಬ್ರಹ್ಮಾಂಡವನ್ನೇ ತನ್ನ ಹೆಡೆಯ ಮೇಲೆ ಹಿಡಿದುಕೊಂಡು ನಿಂತಿದ್ದಾನಂತೆ. ಸೊ ಭಗವಂತನ ಶಕ್ತಿಗೆ ನಾವು ಇಲ್ಲಿ ಅಂದ್ರೆ ಸಂಪೂರ್ಣ ಶಕ್ತಿಯನ್ನ ಅವರು ಹೊಂದಿರುವವರು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಇನ್ನು ಐಶ್ವರ್ಯದ ಬಗ್ಗೆ, ಸೊ ನಮಗೆಲ್ಲ ಐಶ್ವರ್ಯ ಬೇಕು ಅಂತ ಇದ್ದಾಗ ನಾವು ಲಕ್ಷ್ಮೀ ಪೂಜೆಯನ್ನ ಮಾಡುತ್ತೇವೆ. ನಾವು ಕೇಳಿರ್ಬೋದು ಕೋಟ್ಯಾಧಿಪತಿ ಆ ಪತಿ ಈ ಪತಿ ಅಂತ, ಆದ್ರೆ ಕೃಷ್ಣ ಲಕ್ಷ್ಮೀಪತಿ. ಸೊ ಲಕ್ಷ್ಮಿಯೇ ಅವರ ಒಂದು ಸೇವೆಗೆ ಕಾತರರಾಗಿ ನಿಂತಿದ್ದಾರೆ. ಲಕ್ಷ್ಮೀ ಸಹಸ್ರಸ ಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ ಅಂತ ಬ್ರಹ್ಮ ಪ್ರಾರ್ಥಿಸ್ತಾರೆ. ಅಂತ ಸಹಸ್ರ ಲಕ್ಷ್ಮಿಯರು ಕೃಷ್ಣನ ಸೇವೆಗಾಗಿ ಕಾತರರಾಗಿ ನಿಂತಿದ್ದಾರಂತೆ, ಗೋವಿಂದನ ಸೇವೆಗೆ ಅಂತ. ಸೊ ಸಂಪೂರ್ಣ ಐಶ್ವರ್ಯ, ಅದಾದ್ಮೇಲೆ ಸಂಪೂರ್ಣ ಕೀರ್ತಿ. ಸೊ ಕೃಷ್ಣ ಏನೇ ಮಾಡಿದ್ರು ಅದು ಒಂದು ಕಥೆಯಾಗುತ್ತದೆ, ಅದು ಲೀಲೆಯಾಗುತ್ತದೆ. ಕೃಷ್ಣ ಬೆಣ್ಣೆಯನ್ನು ಕದ್ರೆ ಕೂಡ ಅದು ಲೀಲೆಯಾಗುತ್ತದೆ. ಅದನ್ನ ಎಲ್ಲರೂ ಹಾಡಿ ಹೊಗಳುತ್ತಾರೆ. ಕೃಷ್ಣನ ಕಥೆಯನ್ನ ಹಾಡಿ ಹೊಗಳಿ ಹೊಟ್ಟೆ ಹೊರೆದುಕೊಳ್ಳುವವರು ತುಂಬಾ ಜನ ಇದ್ದಾರೆ. ಹರಿಕಥೆ ಮಾಡಿ, ಭಾಗವತಂ ಕಥಾ ಮಾಡಿ, ಉತ್ತರ ಭಾರತದಲ್ಲೆಲ್ಲ 7 ದಿವಸಗಳ ಕಾಲ ಭಾಗವತ ಸಪ್ತಾಹವನ್ನ ಮಾಡಿ ಲಕ್ಷಾಂತರ ರೂಪಾಯಿ ಚಾರ್ಜ್ ಮಾಡೋರು ಕೂಡ ಇದ್ದಾರೆ, ಹರಿಕಥೆಯ ಮೂಲಕ, ಕೃಷ್ಣನ ಕಥೆಯ ಮೂಲಕ. ಸೊ ಕೃಷ್ಣ ಮಾಡಿದ್ದೆಲ್ಲ ಲೀಲೆಯಾಯ್ತು. ಕೀರ್ತಿಗೆ ಕೂಡ ಅವರು ತುಂಬಾನೇ, ಅಂದ್ರೆ ಕೃಷ್ಣ ಫೇಮಸ್ ಅಂತ ಹೇಳಿ ನಾವು ತಿಳಿದುಕೊಳ್ಬಹುದು. ತ್ಯಾಗ ಕೂಡ ಅಷ್ಟೇ, ಸಂಪೂರ್ಣ ತ್ಯಾಗದ ಪ್ರದರ್ಶನವನ್ನ ಮಾಡಿದ್ರು. ಕೃಷ್ಣನಿಗೆ ಯಾರ ಅವಶ್ಯಕತೆ ಇಲ್ಲ. ಸೊ ಅವರು ತಮ್ಮ ಆತ್ಮದಲ್ಲೇ ಅವರಿಗೆ ಸಂತೋಷವಿದೆ. ಅವರು ಯಾರನ್ನ ಅಂದ್ರೆ ಡಿಟ್ಯಾಚ್ಡ್ ಕಂಪ್ಲೀಟ್ ಅಂತ ನಾವು ತಿಳಿದುಕೊಳ್ಬಹುದು. 12 ವರ್ಷಗಳ ಕಾಲ ವೃಂದಾವನದಲ್ಲಿದ್ದಂತಹ ಕೃಷ್ಣ ಅಕ್ರೂರ ಅವರನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಬಂದಾಗ ಅವರು ತನಗೋಸ್ಕರ ಪ್ರಾಣವನ್ನೇ ತ್ಯಾಗ ಮಾಡಲು, ಪ್ರಾಣವನ್ನೇ ಕೊಡಲು ಸಿದ್ಧರಾಗಿರುವಂತಹ ಗೋಪ ಬಾಲರು, ಗೋಪಿಯರು, ಮಾತೆ ಯಶೋದೆ, ನಂದ ಮಹಾರಾಜ ಎಲ್ಲರನ್ನ ಬಿಟ್ಟು ವೃಂದಾವನವನ್ನ ಬಿಟ್ಟು ಹೋಗಿರುವಂತ ಕೃಷ್ಣ ಮರಳಿ ವೃಂದಾವನಕ್ಕೆ ಬರಲೇ ಇಲ್ಲ. ಸಂಪೂರ್ಣ ತ್ಯಾಗದ ಪ್ರದರ್ಶನವನ್ನ
ಅವರು ಮಾಡಿದ್ರು. ಅದಾದ್ಮೇಲೆ ಆ ಕೃಷ್ಣ ರಾಮನಾಗಿ ಬಂದಾಗ ಇನ್ನೇನು ನಾಳೆ ಪಟ್ಟಾಭಿಷೇಕ ನಡೆಯಬೇಕು ಅನ್ನುವಷ್ಟರಲ್ಲಿ ದಶರಥ ರಾಮನನ್ನ ಕರೆದು ನೀನು ಕಾಡಿಗೆ ಹೋಗಬೇಕಂತ ಹೇಳಿದಾಗ ನಿನ್ನ ತಾಯಿಯ ಒಂದು ಇದರ ಪ್ರಕಾರ ಅಷ್ಟೇ ತಾನೆ ಅಂತ ಹೇಳಿ ಸಂತೋಷದಿಂದ ಖುಷಿ ಖುಷಿಯಾಗಿ ಅವರು ಕಾಡಿಗೆ ಹೋಗ್ತಾರೆ ಎಲ್ಲವನ್ನ ತ್ಯಜಿಸಿ. ಸೊ ಹೀಗೆ ಸಂಪೂರ್ಣ ಪ್ರಮಾಣದಲ್ಲಿ ಹೊಂದಿರುವವರೇ ಭಗವಂತ ಅಂತ ಹೇಳಲಾಗಿದೆ. ಸೊ ಭಗವಂತ ಅಂದ್ರೆ ಅವರು ಎಲ್ಲದರ ಮೂಲ, ಇಲ್ಲಿ ಇರುವಂತ ಪ್ರತಿಯೊಂದರ ಮೂಲ, ಪರಮ ನಿಯಾಮಕರು, ಪರಮ ನಿಯಂತ್ರಕರು ಕೂಡ ಹೌದು. ಸೊ ಯಾಕೆ ಇಲ್ಲಿ ಭಗವಂತನ ಬಗ್ಗೆ ಎಷ್ಟೊಂದು ನಾನು ವಿವರಿಸಿದ್ದೀನಿ ನಿಮ್ಗೆ ಅಂದ್ರೆ, ನಾವು ಕೃಷ್ಣನನ್ನ ದೇವೋತ್ತಮ ಪರಮ ಪುರುಷ ಅಂತ ಒಪ್ಪಿಕೊಂಡು ಭಗವದ್ಗೀತೆಯನ್ನು ನಾವು ಕೇಳಿದಾಗ ನಮ್ಗೆ ಭಗವದ್ಗೀತೆ ಚೆನ್ನಾಗಿ ಅರ್ಥವಾಗುತ್ತದೆ. ಆದುದರಿಂದ ನಾನ್ ನಿಮ್ಗೆ ಹೇಳಿದೆ, ಇನ್ನು ಮುಂದಿನ ಅಧ್ಯಾಯಗಳಲ್ಲಿ ನಿಮ್ಗೆ ಇದೆಲ್ಲ ಕ್ಲಿಯರ್ ಆಗಲಿದೆ. ಇಂದಿಗೆ ಇಷ್ಟು ಸಾಕು. ನಾವೀಗ ನೆಕ್ಸ್ಟ್ ಭಗವಂತ ಏನ್ ಹೇಳ್ತಾರೆ ಅನ್ನೋದನ್ನ ನಾವು ನೋಡೋಣ. ಸೊ ಅರ್ಜುನ ಈಗ ಇಷ್ಟೆಲ್ಲ ಮಾತನಾಡದ, ಅವನಿಗೆ ತನ್ನ ನೆಂಟರಿಷ್ಟರನ್ನ ನೋಡಿ ಏನೆಲ್ಲಾ ಆಗ್ತಾ ಇದೆ, ಅವನಿಗೆ ಅಂದ್ರೆ ಅನುಕಂಪ ಉಂಟಾಗ್ತಾ ಇದೆ, ಹಾಗೂ ಅವನು ಒತ್ತಡಕ್ಕೆ ಸಿಲುಕಿದ್ದಾನೆ, ಗೊಂದಲಕ್ಕೆ ಸಿಲುಕಿದ್ದಾನೆ. ಅರ್ಜುನ ತನ್ನದೇ ಆದಂತ ಕಾರಣಗಳನ್ನ ಕೊಡ್ತಾನೆ. ತಾನು ತನ್ನ ಸುಖ, ನನ್ನ ಸಂತೋಷ, ನನ್ಗೆ ಪಾಪ ಬರ್ತದೆ, ನನ್ಗೆ ಎಂಜಾಯ್ಮೆಂಟ್ ಇರುವುದಿಲ್ಲ, ನನ್ಗೆ ಸಹಾನುಭೂತಿ ಆಗುತ್ತದೆ, ನಾನು ಅಂತ ಅರ್ಜುನ ಮಾತಾಡ್ತಾ ಇರ್ತಾನೆ. ಆದ್ರೆ ಭಗವಂತನ ಇಚ್ಛೆ ಏನು ಅನ್ನೋದನ್ನ ಅರ್ಜುನ ತಿಳಿದುಕೊಂಡಿರ್ಲಿಲ್ಲ. ಈಗ ಸಂಪೂರ್ಣ ಗೊಂದಲಕ್ಕೀಡಾಗಿದ್ದಾನೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಅರ್ಜುನ ಹೀಗೆ ಹೇಳ್ತಾನೆ, ಕಾರ್ಪಣ್ಯ ದೋಷೋ ಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚಿತಾಃ ಯಶ್ರೇಯಸ್ಯ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿ ಇದ್ದೇನೆ. ಚಿತ್ತ ಸ್ವಾಸ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು. ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ. ದಯೆ ಇಟ್ಟು ನನಗೆ ಮಾರ್ಗದರ್ಶನ ಮಾಡು. ಅರ್ಜುನ ಹೇಳ್ತಾ ಇದ್ದಾನೆ, ಈಗ ನಾನು ಗೊಂದಲದಲ್ಲಿದ್ದೇನೆ, ನನ್ನ ಕರ್ತವ್ಯದ ಬಗ್ಗೆ ನಾನು ಗೊಂದಲದಲ್ಲಿದ್ದೇನೆ. ಯಾವುದು ಮಾಡ್ಬೇಕು ಯಾವುದು ಮಾಡ್ಬಾರ್ದಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಚಿತ್ತ ಸ್ವಾಸ್ಥ್ಯವನ್ನ ಕಳೆದುಕೊಂಡಿದ್ದೇನೆ. ಇಂಥ ಸ್ಥಿತಿಯಲ್ಲಿ ನನ್ಗೆ ಯಾವ್ದು ಶ್ರೇಯಸ್ಕರ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ನೀನು ಹೇಳ್ಬೇಕು, ಯಾಕಂದ್ರೆ ನಿನ್ಗೆ ಗೊತ್ತಿದೆ ನನ್ಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತೇಳಿ. ಆದ್ರಿಂದ ನಾನು ಈಗ ನಿನಗೆ ಶರಣಾಗಿದ್ದೇನೆ, ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಸೊ ಅರ್ಜುನ ಈಗ ಇಲ್ಲಿ ತನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದಾನೆ. ಏನ್ ಮಾಡ್ಬೇಕಂತೇಳಿ ತೋಚದೆ ಇರುವಂತಹ ಪರಿಸ್ಥಿತಿಯಲ್ಲಿ ಭಗವಂತನಿಗೆ ಶರಣಾಗಿ ಭಗವಂತನ ಒಂದು ಸಲಹೆಯನ್ನ ಅರ್ಜುನ ಕೇಳ್ತಾನೆ. ಇದರಿಂದ ನಾವು ಏನು ಪಾಠವನ್ನ ಕಲಿಯಬಹುದು ಜೀವನದಲ್ಲಿ ಅಂದ್ರೆ, ನಾವು ಕೂಡ ಹಲವಾರು ಬಾರಿ ನಮ್ಗೆ ಕೂಡ ಈ ಜೀವನದಲ್ಲಿ ಗೊಂದಲ ಉಂಟಾಗೇ ಆಗುತ್ತೆ. ನಾವು ಸಂಕಟಕ್ಕೆ ಸಿಲುಕುತ್ತೇವೆ, ಅಥವಾ ಏನ್ ಮಾಡ್ಬೇಕಂತೇಳಿ ತೋಚದೆ ಇರುವಂತಹ ಪರಿಸ್ಥಿತಿ ನಮ್ಗೆ ಉಂಟಾಗುತ್ತದೆ. ಅಂತಹ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕು? ನಮ್ಮ ಗುರು ಹಿರಿಯರ ಸಲಹೆಯನ್ನ ಕೇಳ್ಬೇಕು, ಅಥವಾ ನಮ್ಮ ತಂದೆ ತಾಯಿಯರ ಸಲಹೆಯನ್ನ ಕೇಳ್ಬೇಕು. ಏನು ಆಗ್ಲಿಲ್ಲ ಅಂದ್ರೆ ನಾವು ಅಟ್ಲೀಸ್ಟ್ ಭಗವದ್ಗೀತೆಯನ್ನ ಓದಿ ಭಗವದ್ಗೀತೆಯ ಸಲಹೆಯನ್ನ ನಾವು ಪಡೆಯಬಹುದು. ಯಾಕಂದ್ರೆ ಭಗವದ್ಗೀತೆಯಲ್ಲಿ ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಇದೆ, ಉತ್ತರ ಇದೆ. ಆದ್ರಿಂದ ಭಗವದ್ಗೀತೆಯ ಮೂಲಕ ನಾವು ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು. ಇಲ್ಲಿ ಈಗ ಅರ್ಜುನ ನಾನು ನಿನ್ನ ಶಿಷ್ಯ ಅಂತ ಹೇಳ್ತಾ ಇದ್ದಾನೆ, ಭಗವಂತನನ್ನ ಗುರುವನ್ನಾಗಿ ಸ್ವೀಕರಿಸ್ತಾ ಇದ್ದಾನೆ. ಎಲ್ಲಿಯವರೆಗೆ ಅರ್ಜುನ ಭಗವಂತನನ್ನ ಗುರುವನ್ನಾಗಿ ಸ್ವೀಕರಿಸ್ಲಿಲ್ವೋ ಅಲ್ಲಿಯವರೆಗೆ ಭಗವಂತ ಅವನಿಗೆ ಭಗವದ್ಗೀತೆಯ ಜ್ಞಾನವನ್ನ ಬೋಧಿಸಿರುವುದಿಲ್ಲ. ಸೊ ಇನ್ನು ಮೇಲೆ ಭಗವಂತ ಸ್ಟಾರ್ಟ್ ಮಾಡ್ತಾರೆ ಭಗವದ್ಗೀತೆಯ ಈ ಜ್ಞಾನವನ್ನ. ಮೊದಲಿಗೆ ಅವರು ಆತ್ಮದಿಂದ ಪ್ರಾರಂಭಿಸುತ್ತಾರೆ. ಶ್ರೀ ಭಗವಾನುವಾಚ ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷ್ಯಸೆ ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಃ. ಶೋಕಕ್ಕೆ ಯೋಗ್ಯರಲ್ಲದವರನ್ನ ಕುರಿತು ಶೋಕಿಸುತ್ತಿದ್ದೀಯೆ. ಪಂಡಿತರು ಸತ್ತವರಿಗಾಗಿ ಆಗಲಿ ಬದುಕಿರುವವರಿಗಾಗಿ ಆಗಲಿ ದುಃಖ ಪಡುವುದಿಲ್ಲ. ಸೊ ಈಗ ಭಗವಂತ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಭಗವಂತನು ಕೂಡಲೇ ಗುರುವಿನ ಸ್ಥಾನವನ್ನ ಸ್ವೀಕರಿಸಿ ಶಿಷ್ಯನನ್ನು ಪರೋಕ್ಷವಾಗಿ ಮೂರ್ಖ ಎಂದು ಕರೆದು ದಂಡಿಸಿದರು. ಭಗವಂತ ಹೀಗೆ ಹೇಳ್ತಾರೆ, ನೀನು ವಿದ್ವಾಂಸನ ಹಾಗೆ ಮಾತನಾಡ್ತಾ ಇದ್ದೀಯಾ, ಆದ್ರೆ ದೇಹ ಎಂದರೆ ಏನು, ಆತ್ಮವೆಂದರೆ ಏನು ಎಂದು ತಿಳಿದ ವಿದ್ವಾಂಸನು ದೇಹದ ಯಾವುದೇ ಹಂತದ ವಿಷಯವಾಗಿಯೂ ದುಃಖಿಸುವುದಿಲ್ಲ. ದೇಹದಲ್ಲಿ ಜೀವವಿರುವ ಸ್ಥಿತಿಯಲ್ಲಾಗಲಿ ಜೀವವಿಲ್ಲದಿರುವ ಸ್ಥಿತಿಯಲ್ಲಾಗಲಿ ದುಃಖಿಸುವುದಿಲ್ಲ. ಜ್ಞಾನ ಅಂದರೆ ಜಡ ಮತ್ತು ಆತ್ಮ ಇವನ್ನ ತಿಳಿದುಕೊಳ್ಳುವಂಥದ್ದು, ಇವನ್ನ ನಿಯಂತ್ರಿಸುವವರನ್ನು ಕೂಡ ತಿಳಿದುಕೊಳ್ಳುವಂಥದ್ದು.
ಈ ದೇಹ ಎಂದರೇನು, ಆತ್ಮ ಎಂದರೇನು, ಈ ಆತ್ಮ ಮತ್ತು ದೇಹವನ್ನ ನಿಯಂತ್ರಿಸುವವರು ಯಾರಿದ್ದಾರೆ, ಪರಮಾತ್ಮ, ಅವರ ಬಗ್ಗೆ ತಿಳಿದುಕೊಳ್ಳುವುದೇ ನಿಜವಾದ ಜ್ಞಾನ ಅಂತೇಳಿ. ಸೊ ಇಲ್ಲಿ ಭಗವಂತ ಈಗ ಆತ್ಮದ ಜ್ಞಾನವನ್ನ ಅವರು ಪ್ರಾರಂಭಿಸ್ತಾರೆ. ನೀನು ಯಾವ ತರ ಪಂಡಿತನ ತರ ನೀನು ಮಾತನಾಡಬೇಡ, ನೀನು ಏನ್ ಮಾಡ್ತಾ ಇದೀಯಾ, ಮುಳುಗುತ್ತಾ ಇರುವಂತಹ ವ್ಯಕ್ತಿಯ ಉಡುಪಿಗಾಗಿ ನೀನು ದುಃಖ ಪಟ್ಟಾಗೆ ಆಯ್ತು. ನೀನು ನಿನ್ಗೆ ನಿಜವಾದ ಸಹಾನುಭೂತಿಯನ್ನ ನೀನು ಯಾವುದಕ್ಕೆ ತೋರಿಸ್ಬೇಕು, ದೇಹಕ್ಕೆ ತೋರಿಸ್ಬೇಕಾ, ಆತ್ಮಕ್ಕೆ ತೋರಿಸ್ಬೇಕಾ? ಸೊ ನೀನಿಲ್ಲಿ ಯಾರಿಗೋಸ್ಕರ ದುಃಖಿಸ್ತಾ ಇದೀಯಾ, ದೇಹ ಅಂದ್ರೆ ಏನು, ಆತ್ಮ ಅಂದ್ರೆ ಏನಂತ ನಿನ್ಗೆ ಗೊತ್ತಿದ್ಯಾ ಅಂತ ಹೇಳಿ ಇಲ್ಲಿ ಭಗವಂತ ಈ ತರ ಒಂದು ತಮ್ಮ ಒಂದು ಇದನ್ನ ಅವರು ಜ್ಞಾನವನ್ನ ಹೇಳೋದಕ್ಕೆ ಅವರು ಪ್ರಾರಂಭಿಸುತ್ತಾರೆ. ಹೇಗೆ ಆತ್ಮದ ಜ್ಞಾನವನ್ನ ಅರ್ಜುನನಿಗೆ ಕೊಡೋದಕ್ಕೆ ಪ್ರಾರಂಭಿಸುತ್ತಾರೆ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮಿ ಜನಾಧಿಪಃ ನ ಚೈವಾನ ಭವಿಷ್ಯಾಮಃ ಸರ್ವೇ ವಯಮಥಾ ಪರಂ. ನಾನು ಇರಲಿಲ್ಲ ಎನ್ನುವ ಕಾಲವೇ ಇರಲಿಲ್ಲ, ನೀನು ಈ ರಾಜರು ಇರದಿದ್ದ ಕಾಲವೇ ಇರಲಿಲ್ಲ, ಭವಿಷ್ಯದಲ್ಲಿಯೂ ನಾವೆಲ್ಲರೂ ಇರುವುದಿಲ್ಲ ಎನ್ನುವುದೇ ಇಲ್ಲ. ಸೊ ಭಗವಂತ ಹೇಳ್ತಾರೆ, ನಾನು ಇದ್ದೆ, ನೀನು ಇದ್ದೆ, ಈ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಇದ್ದವರು ಎಲ್ಲರೂ ಕೂಡ ಹಿಂದೆಯೂ ಇದ್ರು, ಈಗ ಇದ್ದಾರೆ, ಮುಂದೆಯೂ ಇರ್ತಾರೆ. ಆದ್ರಿಂದ ಸಾವು ಅಂದ್ರೆ ಏನು ಅನ್ನೋದನ್ನ ನೀನು ಸರಿಯಾಗಿ ಅರ್ಥ ಮಾಡ್ಕೊ ಅಂತ ಅವರು ಹೇಳ್ತಾರೆ. ಪ್ರತ್ಯೇಕವಾಗಿ ಎಲ್ಲರೂ ಅಸ್ತಿತ್ವದಲ್ಲಿ ಇದ್ರು. ಸೊ ಇವರೆಲ್ಲರೂ ಹಿಂದೆಯೂ ವ್ಯಕ್ತಿಗಳಾಗಿ ಅಸ್ತಿತ್ವದಲ್ಲಿದ್ರು, ಮುಂದೆಯೂ ಅವರು ನಿರಂತರವಾಗಿ ವ್ಯಕ್ತಿಗಳಾಗಿ ಅಸ್ತಿತ್ವದಲ್ಲಿ ಇರುತ್ತಾರೆ. ಆದುದರಿಂದ ಯಾರಿಗಾಗಿಯೂ ಶೋಕಿಸಲು ಕಾರಣವಿಲ್ಲ ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾರೆ. ಈಗ ಸಾವು ಅನ್ನುವಂಥದ್ದು ಈ ದೇಹಕ್ಕೆ ಮಾತ್ರ ಬರುವಂಥದ್ದು, ಆತ್ಮಕ್ಕೆ ಅಲ್ಲ. ಈ ದೇಹ ನಶ್ವರ, ಆದ್ರೆ ಆತ್ಮ ಶಾಶ್ವತ. ಈ ದೇಹವನ್ನ ಬಿಟ್ಟು ಆತ್ಮ ಮತ್ತೆ ಅದು ಮುಂದಕ್ಕೆ ಇನ್ನೊಂದು ದೇಹವನ್ನ ಅದು ಪಡೆಯುತ್ತದೆ. ಆದುದರಿಂದ ಶೋಕಿಸುವ ಅವಶ್ಯಕತೆ ಇಲ್ಲ. ನೀನು ಹಿಂದೆಯೂ ಅಸ್ತಿತ್ವದಲ್ಲಿದ್ದೆ, ನೀನು ವ್ಯಕ್ತಿಯಾಗಿ ಅಸ್ತಿತ್ವದಲ್ಲಿ ಇದೆಯೋ ಅಥವಾ ಯಾವ ತರ ನೀನು ಅಸ್ತಿತ್ವದಲ್ಲಿ ಇದ್ದೀಯ, ಯಾಕೆಂದ್ರೆ 84 ಲಕ್ಷ ಜೀವರಾಶಿಗಳು ಇವೆ. ಸೊ 84 ಲಕ್ಷ ಜೀವರಾಶಿಗಳ ಬಗ್ಗೆ ನಮ್ಮ ಪದ್ಮ ಪುರಾಣ ಹೇಳುತ್ತದೆ. ಯಾವುದೆಲ್ಲ ಆ 84 ಲಕ್ಷ ಜೀವರಾಶಿಗಳು ನೀವು ಕೇಳಿರ್ಬೋದು ದಾಸರ ಹಾಡುಗಳಲ್ಲಿ ಅಲ್ವಾ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತ ಅವರು ಹಾಡ್ತಾರೆ ದಾಸರು. ಸೊ ಎಲ್ಲವನ್ನ ದಾಟಿದ ನಂತರ ನಮ್ಗೆ ಸಿಗುವಂತದ್ದು ಈ ಮಾನವ ದೇಹ. 80 ಲಕ್ಷ ಜೀವರಾಶಿ, 84 ಅದರಲ್ಲಿ 80 ಲಕ್ಷ ಜೀವರಾಶಿಯನ್ನ ದಾಟಿದ ಮೇಲೆ ಮಾನವ ಶರೀರ ಸಿಗುತ್ತೆ. ವಿಜ್ಞಾನಿಗಳಿಗೆ ಇದುವರೆಗೆ 40 ಲಕ್ಷ ಜೀವರಾಶಿಗಳ ಬಗ್ಗೆ ಮಾತ್ರ ಲೆಕ್ಕಾಚಾರ ಸಿಕ್ಕಿದೆ. 84 ಲಕ್ಷ ಅವರಿಗೆ ಇನ್ನೂ ಸಿಗ್ಲಿಲ್ಲ. ಯಾಕೆಂದ್ರೆ ಸಂಪೂರ್ಣವಾಗಿ ಅವರಿಗೆ ಇನ್ನೂ ಗೊತ್ತಾಗ್ಲಿಲ್ಲ 84 ಲಕ್ಷ ಜೀವರಾಶಿ ಯಾವ್ದು ಅಂತೇಳಿ. ನಮ್ಮ ಪದ್ಮ ಪುರಾಣ ಏನ್ ಹೇಳುತ್ತೆ ಇದ್ರ ಬಗ್ಗೆ ಅಂತೇಳಿ ನಾವು ನೋಡೋಣ. ಜಲಜಾನವ ಲಕ್ಷಾಣಿ, ಜಲಚರಗಳು 9 ಲಕ್ಷ ಇದೆಯಂತೆ. ಸ್ಥಾವರಂ ಲಕ್ಷ ವಿಂಶತಿ, ಮರಗಿಡಗಳು 20 ಲಕ್ಷ ಇದ್ದಾವಂತೆ. ಕ್ರಿಮಿಯೋ ರುದ್ರ ಸಂಖ್ಯಾ, 11 ಲಕ್ಷ ಕ್ರಿಮಿಕೀಟಗಳು ಸರೀಸೃಪಗಳು ಇದ್ದಾವಂತೆ. ಪಕ್ಷೀಣಾಂ ದಶಲಕ್ಷ, 10 ಲಕ್ಷ ಪಕ್ಷಿಗಳು ಇದ್ದಾವಂತೆ. 30 ಲಕ್ಷ ಪ್ರಾಣಿಗಳು ಇದ್ದಾವಂತೆ. ಚತುರ್ಲಕ್ಷಾಣಿ ಮಾನವ, 4 ಲಕ್ಷ ಮಾನವರಿದ್ದಾರಂತೆ. ಹಾಗಾದ್ರೆ ಮಾನವರಲ್ಲೂ 4 ಲಕ್ಷ ತರದ ಮಾನವರು ಇದ್ದಾರಾ? ಹೇಗೆ? ಅವರಿಗೆ 3 ಕಣ್ಣು 4 ಕಿವಿ ಈ ತರದ್ದೆಲ್ಲ ಏನಾದ್ರೂ ಇದೆಯಾ? ಹಾಗಲ್ಲ. 4 ಲಕ್ಷದ ಮಾನವರಂದ್ರೆ ಈ 14 ಲೋಕಗಳಿವೆ. ಇಲ್ಲಿ ಭೌತಿಕ ಜಗತ್ತಿನ 14 ಲೋಕಗಳು. ಈ 14 ಲೋಕಗಳಲ್ಲಿ ಎಲ್ಲಾದ್ರೂ ಇರ್ಬಹುದು. ಇದು ಭೂಲೋಕ ನಮ್ದು. ಅದಾದ್ಮೇಲೆ ಭೂರ್ ಸ್ವ, ಭೂರ್ಲೋಕ, ಸ್ವರ್ಗಲೋಕ, ಜನಲೋಕ, ಮಹಲೋಕ, ತಪಲೋಕ, ಸತ್ಯಲೋಕ, ಮೇಲಿನ ಲೋಕಗಳು. ಆಧ್ಯಾತ್ಮಿಕ, ಇದು ಆಧ್ಯಾತ್ಮಿಕ ಅಲ್ಲ, ಭೌತಿಕ ಜಗತ್ತಿನ ಲೋಕಗಳು. ಕೆಳಗಿನ ಲೋಕಗಳು ಯಾವುದೆಲ್ಲ? ಅತಳ, ಸುತ್ತಳ, ರಸಾತಳ, ತಳಾತಳ, ಪಾತಾಳ, ಹೀಗೆ ಒಟ್ಟು 14 ಲೋಕಗಳಲ್ಲಿ ಸೇರಿ 4 ಲಕ್ಷ ಮಾನವರು ಇದ್ದಾರಂತೆ. ಸೊ ಈ 4 ಲಕ್ಷ ಅಂದ್ರೆ 4 ಅಲ್ಲ, ಈಗ 80 ಲಕ್ಷ ಜೀವರಾಶಿಗಳನ್ನ ದಾಟಿ ಬಂದ ಮೇಲೆ ಮಾನವ ಶರೀರ ಸಿಗುವುದು. ಅದಾದ್ಮೇಲೆ 4 ಲಕ್ಷ ಅಂದ್ರೆ ಈಗ ನಾವು ಯಾವ್ಯಾವ ತರ. ಸೊ ನಾವು 80 ಲಕ್ಷ ಜೀವರಾಶಿಗಳಲ್ಲಿ ಇದ್ದಾಗ್ಲೂ ನಾವು ಇದ್ದು ಆತ್ಮ, ಅದು ನಾವು ಆತ್ಮ, ನಾವು ದೇಹವಲ್ಲ. ಆ ದೇಹ ಅದೊಂದು ಕವರಿಂಗ್ ಅಷ್ಟೇ ಆತ್ಮಕ್ಕೆ. ಅದಾದ್ಮೇಲೆ ಮಾನವ ಜನ್ಮದಲ್ಲಿ ನಾವು ಎಷ್ಟು ಬಾರಿ ಜನ್ಮವನ್ನ ಪಡೆದಿದ್ದೀವಿ ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನೀನು ಇರಲಿಲ್ಲ ಎನ್ನುವ ಕಾಲವೇ ಇಲ್ಲ, ಈ ರಾಜರು ಇರದಿದ್ದ ಕಾಲವೇ ಇಲ್ಲ, ಭವಿಷ್ಯದಲ್ಲಿಯೂ ನಾವೆಲ್ಲರೂ ಇರುವುದಿಲ್ಲ ಎನ್ನುವುದೇ ಇಲ್ಲ. ಯಾಕೆಂದ್ರೆ ನೀವೆಲ್ಲ ಆತ್ಮ. ಈ ಆತ್ಮಕ್ಕೆ ಸಾವು ಅನ್ನುವಂಥದ್ದು ಇಲ್ಲ ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾರೆ. ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತಿ.
ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ ಮುಪ್ಪಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲೇ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಧೀರನಾದವನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ. ಸೊ ಈಗ ಆತ್ಮ ಈ ದೇಹದಲ್ಲಿ ಯಾವ ತರ ಇರುತ್ತೆ ಅಂತೇಳಿ, ಈಗ ತಾಯಿ ಕನ್ಸೀವ್ ಆದ ತಕ್ಷಣ ಫ್ರಮ್ ಡೇ 1 ಅಲ್ಲಿ ಆತ್ಮ ಇರುತ್ತೆ. ತಂದೆಯ ವೀರ್ಯದ ಮೂಲಕ ಆತ್ಮ ತಾಯಿಯ ಗರ್ಭವನ್ನ ಸೇರುತ್ತೆ, ಅಂದ್ರೆ ಭ್ರೂಣದಲ್ಲಿ. ಸೊ ಆ ಆತ್ಮ ಅಲ್ಲಿ ಇರುವುದರಿಂದ ಭ್ರೂಣ ಬೆಳವಣಿಗೆಯನ್ನ ಕಾಣುತ್ತೆ. ಆದ್ರೆ ತುಂಬಾ ಜನರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ. ಅವ್ರೇನ್ ತಿಳ್ಕೊಳ್ತಾರೆ, 1 ತಿಂಗಳು 2 ತಿಂಗಳ ನಂತರ ಜೀವ ಬರುತ್ತೆ ಅಂತೇಳಿ ಅಲ್ವಾ, ಗರ್ಭಕ್ಕೆ, ಅಲ್ಲಿ ಭ್ರೂಣ. ಆದ್ರೆ ಫ್ರಮ್ ಡೇ 1 ಅಲ್ಲಿ ಜೀವ ಇರುತ್ತೆ, ಆ ಆತ್ಮ ಅಲ್ಲಿ ಬಂದು ಸೇರುತ್ತೆ. ಸೊ ಆಗ ಅದು ಆ ಭ್ರೂಣ ಬೆಳವಣಿಗೆಯನ್ನ ಕಾಣುತ್ತೆ ತಾಯಿಯ ಗರ್ಭದಲ್ಲಿ ಮಗುವಾಗಿ. ಅದಾದ್ಮೇಲೆ ಆ ಮಗುವಿನ ಜನನವಾದ ಮೇಲೆ ಆ ಪುಟ್ಟ ಮಗು ಅದು ಹೇಗೆ ಬೆಳವಣಿಗೆಯನ್ನ ಕಾಣುತ್ತೆ, ಬಾಲ್ಯದಿಂದ ಯೌವನಕ್ಕೆ, ಯೌವನದಿಂದ ಮುಪ್ಪಿಗೆ, ಹೀಗೆ ದೇಹ ಬದಲಾವಣೆಯನ್ನ ಕಾಣ್ತಾ ಹೋಗುತ್ತೆ. ಈಗ ನಾನು ಚಿಕ್ಕವಳಿದ್ದಾಗ ಯಾವ ತರ ಇದ್ದೆ ಅಂತೇಳಿ ನಾನ್ ನೋಡ್ಬೇಕಾದ್ರೆ ಫೋಟೋದಲ್ಲಿ ನಾನ್ ನೋಡಿದ್ರೆ ನನ್ಗೆ ಗೊತ್ತಾಗುತ್ತೆ ಎಷ್ಟೊಂದು ಬದಲಾವಣೆ, ನಾನು ಚಿಕ್ಕ ಪುಟ್ಟ ಮಗು ಇದ್ದಾಗ ನಾನು ಹೇಗಿದ್ದೆ ಅಂತೇಳಿ ಅಲ್ವಾ. ಸೊ ದೇಹ ಈಗ ಬದಲಾವಣೆಯನ್ನ ಕಾಣ್ತಾ ಹೋಗುತ್ತೆ. ನಮ್ಮ ಜೀವಕಣಗಳು ಪ್ರತಿ ಕ್ಷಣಕ್ಕೂ ಚೇಂಜ್ ಆಗುತ್ತೆ ಅಂತ ಹೇಳುತ್ತೆ. ವೈಜ್ಞಾನಿಕ ಲೋಕ ಕೂಡ ಇದನ್ನ ಒಪ್ಕೊಳ್ಳುತ್ತೆ. ಹೀಗೆ ಬದಲಾವಣೆಯನ್ನ ದೇಹ ಕಾಣ್ತಾ ಇರುತ್ತೆ, ಆದ್ರೆ ಆತ್ಮಕ್ಕೆ ಬದಲಾವಣೆ ಇರುವುದಿಲ್ಲ. ಆತ್ಮ ಒಂದೇ ತರ ಇರುತ್ತೆ. ಸೊ ಆತ್ಮ ಈ ದೇಹಸ್ಥ ಆತ್ಮವು ಈ ಬಾಲ್ಯದಲ್ಲಿ ಅಂದ್ರೆ ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ ಮುಪ್ಪಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲೇ ಏನಾಗುತ್ತೆ, ಸೊ ಈ ದೇಹ ಉಪಯೋಗಕ್ಕೆ ಬಾರದೆ ಇದ್ದಾಗ ಆತ್ಮ ಈ ದೇಹವನ್ನ ಬಿಟ್ಟು ಅದು ಮುಂದಕ್ಕೆ ಸಾಗುತ್ತೆ. ತನ್ನ ಪಾಪ ಪುಣ್ಯಗಳ ಲೆಕ್ಕಾಚಾರದ ಪ್ರಕಾರ ಅದು ಮುಂದಕ್ಕೆ ಸಾಗುತ್ತೆ. ಆದ್ರಿಂದ ಹುಟ್ಟು ಸಾವು ಅನ್ನುವಂಥದ್ದು ಈ ದೇಹಕ್ಕೆ ಮಾತ್ರ ಹೊರತು ಆತ್ಮಕ್ಕೆ ಇಲ್ಲ. ಸಾವು ಅಂದ್ರೆ ಏನು, ಟ್ರಾನ್ಸ್ ಮೈಗ್ರೇಷನ್ ಆಫ್ ದ ಸೋಲ್. ಈ ಆತ್ಮ ಇನ್ನೊಂದು ಅದು ಮುಂದಕ್ಕೆ ಅದು ಸಾಗುವಂಥದ್ದು ತನ್ನ ಇದರ ಪ್ರಕಾರ. ಅದಾದ್ಮೇಲೆ ಸ್ವಲ್ಪ ದಿವಸದ ನಂತರ ಅದು ಇನ್ನೊಂದು ಹೊಸ ದೇಹವನ್ನ ಅದು ಪಡೆಯುತ್ತದೆ. ಈಗ ನಮ್ಮ ಸಂಯೋಜನೆ ಹೇಗೆ ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ಈಗ ಈ ಐಹಿಕ ಶರೀರ, ನಮ್ಮ ದೇಹ ಇದೆಲ್ಲ, ನಮ್ಮ ಶರೀರ ಇದು ಸ್ಥೂಲ ದೇಹ ಅಂತ ಹೇಳಲಾಗುತ್ತೆ, ಗ್ರಾಸ್ ಬಾಡಿ. ಸ್ಥೂಲ ದೇಹ ಇದು ಪಂಚಭೂತಗಳಿಂದ ಆಗಿರುವಂತದ್ದು. ಪೃಥ್ವಿ, ನೀರು, ಗಾಳಿ, ಅಗ್ನಿ ಮತ್ತು ಈಥರ್ ನಮ್ಮ ದೇಹದಲ್ಲಿ. ಸೊ ನೀರಿನ ಅಂಶ ಇದೆ ನಮ್ಮ ದೇಹದಲ್ಲಿ, ಗಾಳಿ ಇದೆ, ಪಾನ ಸಮಾನ ಉದಾನ ಈ ತರ ಗಾಳಿ ಇದೆ ನಮ್ಮ ದೇಹದಲ್ಲಿ, ಅಗ್ನಿ ಇದೆ, ಜಠರಾಗ್ನಿ. ಸೊ ಹೀಗೆ ಪೃಥ್ವಿ ಭೂಮಿಯ ಇದರ ಅಂಶ ಕೂಡ ಇದೆ. ಹೀಗೆ ಎಲ್ಲ ಈ 5 ಪಂಚಭೂತಗಳಿಂದ ಆಗಿರುವಂತ ನಮ್ಮ ಈ ದೇಹ. ಸೊ ಇದನ್ನ ವಿಜ್ಞಾನಿಗಳು ಕೂಡ ಒಪ್ಕೊಳ್ತಾರೆ, ನಮ್ಮ ದೇಹದಲ್ಲಿ ಪಂಚಭೂತಗಳು ಇದೆ ಅನ್ನುವಂಥದ್ದು. ಪಂಚಭೂತಗಳಿಂದ ನಮ್ಮ ದೇಹ ಆಗಿದೆ. ಇದು ದೇಹದ ಒಳಗೂ ಇರುತ್ತೆ, ಹೊರಗೆ ಕೂಡ ಇರುತ್ತೆ. ಇದು ಸ್ಥೂಲ ದೇಹ. ಇನ್ನೊಂದು ಸೂಕ್ಷ್ಮ ದೇಹ ಇದೆ, ಸಟಲ್ ಬಾಡಿ. ಅದು ಕಣ್ಣಿಗೆ ಕಾಣದೇ ಇರುವಂತದ್ದು ಸೂಕ್ಷ್ಮ ಶರೀರ. ಅದು ಮನಸ್ಸು, ಬುದ್ಧಿ ಮತ್ತು ಅಹಂಕಾರದಿಂದ ಆಗಿರುವಂತದ್ದು ಸೂಕ್ಷ್ಮ ದೇಹ. ಅದಾದ್ಮೇಲೆ ಆತ್ಮ. ಸೊ ಈಗ ಈ 3 ಸೇರಿ ನಾನು, ಸ್ಥೂಲ ದೇಹ, ಸೂಕ್ಷ್ಮ ದೇಹ ಮತ್ತು ಆತ್ಮ. ಆಕ್ಚುಲಿ ನಾನು ಆತ್ಮ, ನಾನು ಈ ದೇಹವಲ್ಲ. ಈ ದೇಹ ನನ್ಗೆ ಈ ಜನ್ಮದಲ್ಲಿ ನನ್ಗೆ ಸಿಕ್ಕಿದೆ. ಆದ್ರೆ ಮುಂದಿನ ಜನ್ಮದಲ್ಲಿ ಇನ್ಯಾವ ತರದ ದೇಹ ನನ್ಗೆ ಸಿಗುತ್ತೋ ನನ್ಗೆ ಗೊತ್ತಿಲ್ಲ. ಸೊ ಹೀಗೆ ಈ ದೇಹದ ಬದಲಾವಣೆ ಆಗ್ತಾ ಇರುತ್ತೆ. ಆತ್ಮ ಮತ್ತೆ ಇನ್ನೊಂದು ಹೊಸ ದೇಹವನ್ನ ಪಡೀತಾ ಇರುತ್ತೆ ತನ್ನ ಕರ್ಮಗಳ ಅನುಸಾರ. ಆದ್ರಿಂದ ಇಲ್ಲಿ ಅರ್ಜುನನಿಗೆ ಭಗವಂತ ಏನು ಹೇಳ್ತಾ ಇರುವಂತದಂದ್ರೆ, ಇಲ್ಲಿ ನೀನು ಆತ್ಮ, ಇಲ್ಲಿ ಇರುವವರೆಲ್ಲ ಆತ್ಮ. ಈ ದೇಹ ಅವರಿಗೆ ಈ ಜನ್ಮದಲ್ಲಿ ಸಿಕ್ಕಿದೆ, ಇವರೆಲ್ಲ ನಿನ್ನ ಸಂಬಂಧಿಕರು ಈ ಜನ್ಮದಲ್ಲಿ. ಆದ್ರೆ ಮುಂದಿನ ಜನ್ಮದಲ್ಲಿ ಅವ್ರು ಎಲ್ಲಿ ಹೋಗ್ತಾರೆ, ಏನಾಗ್ತಾರೆ, ಬಟ್ ಅವರು ಇರ್ತಾರೆ, ಆದ್ರೆ ಈ ದೇಹದೊಂದಿಗೆ ಅವರು ಇರುವುದಿಲ್ಲ ಅಷ್ಟೇ ಅಂತ ಭಗವಂತ ಇಲ್ಲಿ ವಿವರಿಸುತ್ತಾರೆ. ಆದುದರಿಂದ ಈಗ ನಾವು ಈ ದೇಹವಲ್ಲ, ನಾವು ಆತ್ಮ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಆತ್ಮ ಸಚ್ಚಿತ್ ಆನಂದದಿಂದ ಕೂಡಿರುವಂಥದ್ದು. ಸೊ ಆತ್ಮ ಪರಮಾತ್ಮನ ಅಂಶ. ಈಗ ಗುಣಾತ್ಮಕವಾಗಿ ನಾವು ಒಂದೇ, ನಮ್ ಪರಮಾತ್ಮನ ಅಂಶ ಆಗಿರೋದ್ರಿಂದ ಗುಣಾತ್ಮಕವಾಗಿ ಒಂದೇ, ಕ್ವಾಲಿಟೇಟಿವ್ಲಿ ಸೇಮ್. ಆದ್ರೆ ಕ್ವಾಂಟಿಟೇಟಿವ್ಲಿ ತುಂಬಾನೇ ವ್ಯತ್ಯಾಸವಿದೆ, ಪ್ರಮಾಣಾತ್ಮಕವಾಗಿ ತುಂಬಾನೇ ವ್ಯತ್ಯಾಸವಿದೆ ನಮಗೂ ಮತ್ತು ಪರಮಾತ್ಮನಿಗೂ. ಸಮುದ್ರ ಮತ್ತು ಸಮುದ್ರದಿಂದ ತೆಗೆದಿರುವಂತ ಒಂದು ಹನಿ ನೀರು ಇದ್ದಾಗ, ಸಮುದ್ರದಿಂದ ತೆಗೆದಿರುವಂತ ಒಂದು ಹನಿ ನೀರನ್ನ ನಾವು ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿದಾಗ ಅದರದ್ದು ಕಂಪೋಸಿಷನ್ ಎಲ್ಲ ಸೇಮ್ ಇರುತ್ತೆ. ಆದ್ರೆ ಒಂದು ಹನಿ ನೀರು ಸಮುದ್ರಕ್ಕೆ ಸಮವಾಗ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಪರಮಾತ್ಮನ ಒಂದು ಅಂಶ ಅಷ್ಟೇ ನಾವು ಆತ್ಮ ಅಂತ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಈಗ ಆತ್ಮ ನಾವು ದೇಹವಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಆತ್ಮದ ಅಸ್ತಿತ್ವಕ್ಕೆ ಇರುವಂತ ಪುರಾವೆಗಳು ಯಾವುದೆಲ್ಲ, ಆತ್ಮ ಇದೆ ಅಂತೇಳಿ ಯಾವುದೆಲ್ಲ, ಅಂದ್ರೆ ನಾವು ಆತ್ಮ ಅಂತ ಹೇಳಿ ಹೇಳುವುದಕ್ಕೆ ಇರುವಂತ ಸಾಕ್ಷಿಗಳು ಯಾವುದು ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ಮೊದಲನೇದು ಸಾಮಾನ್ಯ ಜ್ಞಾನದ ತಿಳುವಳಿಕೆ, ಎರಡನೆಯದು ಸಾವಿನ ಹತ್ತಿರದ ಅನುಭವ, ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್, ಮೂರನೆಯದು ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ, ದೇಹದ ಹೊರಗಿನ ಅನುಭವ,
ನಾಲ್ಕನೆಯದು ಪೂರ್ವ ಜನ್ಮದ ನೆನಪು, ಇನ್ಕಾರ್ನೇಷನ್, ರೀಇನ್ಕಾರ್ನೇಷನ್. ಈಗ ಹೇಗೆ ಇದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು? ನಾನು ಈ ದೇಹವಲ್ಲ, ನಾನು ಆತ್ಮ ಅಂತ ಹೇಳಿ. ಈಗ ನಾನು ಹೇಳ್ತೀನಿ ಇದು ನನ್ನ ದೇಹ, ನನ್ನ ತಲೆ, ನನ್ನ ಕೈ, ನನ್ನ ಕಾಲು ಅಂತ ನಾನು ಹೇಳ್ತೀನಿ. ಸೊ ಇಲ್ಲಿ ನಾನು ನನ್ನ ಅಂತ ಹೇಳ್ತಾ ಇದ್ದೀನಿ, ನಾನೇ ಅಂತ ಹೇಳ್ತಾ ಇಲ್ಲ. ನಾನೇ ಈ ದೇಹವಲ್ಲ, ನನ್ನ ದೇಹ. ನಾನೇ ಈ ಕೈ ಅಲ್ಲ, ನನ್ನ ಕೈ ಅಲ್ವಾ. ನಾನೇ ಈ ಕಾಲು ಅಲ್ಲ, ನನ್ನ ಕಾಲು. ಸೊ ನನ್ನ ಅಂತ ಹೇಳುವವರು ಯಾರು? ಸೊ ನನ್ನ ಅನ್ನುವಂತ ಶಬ್ದವೇ ತೋರಿಸುತ್ತದೆ ನಾನು ಈ ದೇಹವಲ್ಲ ಅಂತೇಳಿ. ನನ್ನ ಅಂತ ಹೇಳ್ತಾ ಇರುವಂತದ್ದು ನಾವು ಆತ್ಮ. ಸೊ ಆತ್ಮ ಹೇಳ್ತಾ ಇದೆ ನನ್ನ ದೇಹ, ನನ್ನ ಕಾಲು, ನನ್ನ ಕೈ ಅಂತೇಳಿ. ಈ ದೇಹವೇ ನಾನು ಅಲ್ಲ. ಆದ್ರಿಂದ ನಾನು ಆತ್ಮ, ನಾನು ದೇಹವಲ್ಲ. ನನಗೆ ಸಾವು ಅನ್ನುವಂಥದ್ದು ಇಲ್ಲ. ಸಾವೇನಿದ್ರು ಅದು ದೇಹಕ್ಕೆ ಮಾತ್ರ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಈಗ ಯಾರಾದ್ರೂ ಸತ್ತು ಹೋದಾಗ ನಾವೇನ್ ಹೇಳ್ತೀವಿ? ಅವ್ರು ಹೊರಟೋದ್ರು, ಅವ್ರು ಹೋಗ್ಬಿಟ್ರು, ಅವ್ರು ತೀರ್ಕೊಂಡ್ಬಿಟ್ರು, ಅವ್ರು ಹೋಗ್ಬಿಟ್ರು ಅಂತ ನಾವ್ ಹೇಳ್ತೀವಿ. ಯಾರು ಹೊರಟು ಹೋದವರು? ಹೋದವರು ಯಾರು? ಈಗ ನಮ್ಮನ್ನ ನಾವು ದೇಹ ಅಂತ ತಿಳಿದುಕೊಂಡ್ರೆ ಆ ದೇಹ ಅಲ್ಲೇ ಇದೆ ಅಲ್ವಾ. ಕಣ್ಣು, ಮೂಗು, ಕಿವಿ, ಬಾಯಿ, ಫುಲ್ ದೇಹ ಅಲ್ಲೇ ಇದೆ. ಸೊ ನಮ್ಮನ್ನ ನಾವು ದೇಹ ಅಂತ ತಿಳ್ಕೊಂಡ್ರೆ ಯಾಕೆ ನಾವು ದುಃಖಿಸ್ಬೇಕು? ದೇಹ ಅಲ್ಲೇ ಇದೆ ಅಲ್ವಾ. ಸೊ ಆದ್ರಿಂದ ಹೊರಟು ಹೋದವರು ಯಾರು? ಆತ್ಮ. ಹಾಗಾದ್ರೆ ಆತ್ಮಕ್ಕೆ ದುಃಖಿಸ್ಬೇಕಾ? ಈಗ ದೇಹಕ್ಕೆ ನಾವು ದುಃಖಿಸ್ಬೇಕಂತಿದ್ರೆ ದೇಹ ಇಲ್ಲೇ ಇದೆ, ದುಃಖಿಸುವ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಆತ್ಮಕ್ಕೋಸ್ಕರ ನಾವು ದುಃಖಿಸ್ಬೇಕಾ? ಆತ್ಮಕ್ಕೆ ನೀನು ಯಾಕೆ ದುಃಖಿಸ್ಬೇಕು? ಆತ್ಮವನ್ನ ನೀನು ಕಂಡಿದ್ದೀಯಾ ಇದುವರೆಗೆ? ಇಲ್ಲ. ಸೊ ಆದ್ರಿಂದ ದುಃಖಿಸುವ ಕಾರಣ ಏನಿದೆ ಇಲ್ಲಿ? ಯಾಕೆ ದುಃಖಕ್ಕೆ ಯಾವ ಕಾರಣ ಇಲ್ಲ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ ಅರ್ಜುನನಿಗೆ. ನೀನು ಈಗ ಇಲ್ಲಿ ನಿನ್ನ ಸಂಬಂಧಿಕರು, ನಿನ್ನ ಸ್ನೇಹಿತರು, ಇವರೆಲ್ಲ ಯುದ್ಧದಲ್ಲಿ ಮಡಿತಾರೆ, ಸತ್ತು ಹೋಗ್ತಾರೆ ಅಂತ ನೀನು ದುಃಖಿಸ್ತಾ ಇದ್ಯಾ. ಸೊ ಅವರನ್ನ ನೀನು ದೇಹ ಅಂತ ತಿಳ್ಕೊಂಡ್ರೆ ನೀನು ದುಃಖಿಸುವ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅವ್ರು ಸತ್ತ ಮೇಲೂ ಅವರ ದೇಹ ಇಲ್ಲೇ ಇರುತ್ತೆ ನಿನ್ನ ಕಣ್ಮುಂದೆ. ಅವರನ್ನ ಆತ್ಮ ಅಂತ ತಿಳ್ಕೊಂಡ್ರು ನೀನು ದುಃಖಿಸುವ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಆತ್ಮವನ್ನ ನೀನು ಇದುವರೆಗೆ ಕಂಡಿಲ್ಲ. ಆತ್ಮ ಇದೆ ಹೌದು, ಬಟ್ ಅದನ್ನ ಯಾರಿಗೂ ಕಾಣ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ. ಈಗ ಎಲ್ಲೋ ಎಷ್ಟೋ ಜನ ಸಾಯ್ತಾರೆ, ಅವ್ರು ಸತ್ತಾಗ ನಾವು ಅಳ್ತೀವಾ? ನಮ್ಗೆ ಗೊತ್ತಿಲ್ಲ, ಅವ್ರನ್ನ ನಾವು ಕಂಡಿಲ್ಲ, ಆದ್ರಿಂದ ನಾವು ಅಳುವುದಿಲ್ಲ. ಯಾಕೆಂದ್ರೆ ನಾವು ಕಂಡಿಲ್ಲ, ಕಾಣದಿರೋರಿಗೋಸ್ಕರ ನಾವು ಅಳುವುದಿಲ್ಲ. ಆದ್ರಿಂದ ಅರ್ಜುನನಿಗೆ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾರೆ? ಆತ್ಮವನ್ನ ನೀನು ಕಂಡಿಲ್ಲ, ಆದ್ರಿಂದ ನೀನು ದುಃಖಿಸುವ ಅವಶ್ಯಕತೆ ಇಲ್ಲ. ದೇಹವನ್ನ ನೀನು ಕಂಡಿದ್ಯಾ, ಆ ದೇಹ ಇಲ್ಲೇ ಇದೆ. ಅವ್ರು ಸತ್ತೋದ ಮೇಲೆ ಕೂಡ ದೇಹ ಇಲ್ಲೇ ಇರುತ್ತೆ. ಸೊ ನೀನ್ ಯಾವ ರೀತಿಯಲ್ಲಿ ನೀನು ದುಃಖವನ್ನ ಪಡ್ತೀಯಾ ಅಂತ ಇಲ್ಲಿ ಅರ್ಜುನನಿಗೆ ಭಗವಂತ ಹೇಳ್ತಾರೆ. ಈಗ ಒಬ್ಳು ಪತ್ನಿ ಇರ್ತಾಳೆ, ತನ್ನ ಪತಿಯ ಸೇವೆಯನ್ನ ಜೀವನ ಪರ್ಯಂತ ಮಾಡ್ತಾ ಬಂದಿರ್ತಾಳೆ, ತುಂಬಾ ಪ್ರೀತಿಸ್ತಾಳೆ ತನ್ನ ಪತಿಯನ್ನ. ಪತಿಯ ಮೃತ್ಯು ಆಗುತ್ತದೆ. ಮೃತ್ಯು ಉಂಟಾದಾಗ ಅವಳು ನೋಡ್ತಾಳೆ ತನ್ನ ಮುಂದೆ ಪತಿಯ ಮೃತದೇಹ ಇದೆ. ಸೊ ಈಗ ಪತಿಯ ದೇಹವನ್ನ ಅವಳು ಪ್ರೀತಿಸಿದಳ, ಪತಿಯ ದೇಹವನ್ನ ಅವಳು ಪ್ರೀತಿಸಿದಳು ಅಂತ ಆದ್ರೆ ಅಲ್ಲೇ ಇದಲ್ಲ ಪತಿಯ ದೇಹ ಅಲ್ವಾ. ಸೊ ಅವಳು ಎಷ್ಟೊತ್ತಂತ ಅದನ್ನ ಇಟ್ಕೊಂಡು ಕುತ್ಕೊಳಕ್ ಸಾಧ್ಯ? 1 ದಿವಸ 2 ದಿವಸ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಅಂತ ಅವಳು ಹೇಳಲೇಬೇಕಾಗತ್ತೆ, ಎಷ್ಟೇ ಪ್ರೀತಿಸಿದ್ರೆ ಕೂಡ. ಹಾಗಾದ್ರೆ ಅವಳು ಪ್ರೀತಿಸಿದ್ದು ಯಾರನ್ನ? ಆತ್ಮ ಆ ದೇಹದಲ್ಲಿ ಇತ್ತು, ಆದ್ರಿಂದ ಅವಳು ಅದನ್ನ ಪ್ರೀತಿಸಿದ್ಲು. ಸೊ ನಿಜವಾಗ್ಲೂ ನಾವು ದೇಹವನ್ನಲ್ಲ, ನಾವು ಆತ್ಮವನ್ನ ಪ್ರೀತಿಸ್ತೇವೆ. ಆತ್ಮದಿಂದಾಗಿ ದೇಹಕ್ಕೆ ಚೇತನ ಬರುತ್ತೆ. ಸೊ ಆದ್ರಿಂದ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಏನಂದ್ರೆ, ನಾವು ಆತ್ಮ, ನಾವು ಈ ದೇಹ ಅಲ್ಲ. ದೇಹದೊಂದಿಗೆ ನಮ್ಮನ್ನ ನಾವು ಗುರುತಿಸಿಕೊಳ್ಳಬಾರದು. ಅದೇ ನಿಜವಾದ ಜ್ಞಾನ ಇಲ್ಲಿ ಭಗವಂತ ಹೇಳ್ತಾ ಇರುವಂತದ್ದು. ಸೊ ಆಧ್ಯಾತ್ಮಿಕತೆಯಲ್ಲಿ ನಮಗೆ ಇದರ ಅರಿವಾಗುತ್ತದೆ. ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಮುಂದುವರಿತಾ ಹೋದಾಗೆ ನಮ್ಗೆ ಇದರ ಅರಿವಾಗುತ್ತದೆ. ನಾನು ಈ ದೇಹವಲ್ಲ, ನಾನು ಆತ್ಮ, ನಾನು ನಿತ್ಯ, ನಾನು ಶಾಶ್ವತ ಅನ್ನುವಂಥದ್ದು ನಮ್ಗೆ ಅರಿವಾಗುತ್ತದೆ. ಸೊ ಈಗ ಇದು ಸಾಮಾನ್ಯ ಜ್ಞಾನದ ತಿಳುವಳಿಕೆ. ಇನ್ನೊಂದು, ಈಗ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಮತ್ತೆ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ಸೊ ಹೇಗೆ ಅದು ಅಂದ್ರೆ ಸಾವಿನ ಹತ್ತಿರದ ಅನುಭವ, ದೇಹದ ಹೊರಗಿನ ಅನುಭವ ಅಂತ ಹೇಳಿ. ಒಬ್ಬಳು ಮಹಿಳೆಗೆ ಶಸ್ತ್ರಚಿಕಿತ್ಸೆ ನಡೀತಾ ಇತ್ತು, ಮೇಜರ್ ಆಗಿರುವಂತ ಶಸ್ತ್ರಚಿಕಿತ್ಸೆ ನಡೀತಾ ಇತ್ತು. ಓಪನ್ ಹಾರ್ಟ್ ಸರ್ಜರಿ ಮತ್ತೆ ಜೊತೆಗೆ ಇನ್ನೂ ಹಲವಾರು ಕಾಂಪ್ಲಿಕೇಟೆಡ್ ಕೇಸ್ ಆಗಿತ್ತು. ಸೊ 3-4 ಜನ ಎಕ್ಸ್ಪರ್ಟ್ಸ್ ಅಲ್ಲಿ ನಿಂತ್ಕೊಂಡು ಇದ್ ಮಾಡ್ತಾ ಇದ್ರು. ಅಂದ್ರೆ ಅಲ್ಲಿ ಇದ್ರು ಆಪರೇಷನ್ ಥಿಯೇಟರ್ ಅಲ್ಲಿ ನರ್ಸುಗಳಿದ್ರು, ಅನೆಸ್ಥೆಟಿಸ್ಟ್ ಇದ್ರು, ಎಲ್ಲ ಇದ್ರು. ಸೊ ಅವಳಿಗೆ ಅನಸ್ತೇಶಿಯಾ ಕೊಟ್ಟು ಪ್ರಜ್ಞೆ ಎಲ್ಲ ತಪ್ಪಿಸಿದ್ರು. ತುಂಬಾ ಒಂದು 3-4 ಗಂಟೆಗಳ ಕಾಲ ನಡೀತಾ ಇದೆ, 3 ಗಂಟೆಗಳಿಗೂ ಹೆಚ್ಚಿನ ಕಾಲ ನಡೀತಾ ಇದೆ ಶಸ್ತ್ರಚಿಕಿತ್ಸೆ. ಎಲ್ಲ ಆಯ್ತು, ಕೊನೆಗೆ ಹೃದಯ ಬಡಿತ ನಿಂತೋಯ್ತು ಅವಳದು. ಅವರು ಏನ್ ಹೇಳ್ತಾರೆ? ಓಕೆ, ಆಪರೇಷನ್ ಇಸ್ ಸಕ್ಸೆಸ್ ಬಟ್ ಪೇಷಂಟ್ ಡೈಡ್ ಅಂತ ಹೇಳ್ತಾರೆ. ಸೊ ಡೆತ್ ಅಂತ ಡಿಕ್ಲೇರ್ ಮಾಡ್ತಾರೆ ಅವರು. ಡೆತ್ ಅಂತ ಡಿಕ್ಲೇರ್ ಮಾಡಿದ ಸ್ವಲ್ಪ ಹೊತ್ತಿನಲ್ಲಿ ಅವಳ ಕೈ ಕಾಲು ಅಲುಗಾಡುವುದು ಅವರಿಗೆ ಕಾಣಿಸ್ತದೆ. ಸ್ವಲ್ಪ ಅದರಲ್ಲಿ ಚಲನೆ ಅವರಿಗೆ ಕಾಣಿಸ್ತದೆ. ಸೊ ಅವರು ಹೇಳ್ತಾರೆ, ಓ
ನಾವು ಇದನ್ನ ಡೆತ್ ಡಿಕ್ಲೇರ್ ಮಾಡಬಾರ್ದಾಗಿತ್ತು, ಸ್ವಲ್ಪ ಹೊತ್ತು ವೇಟ್ ಮಾಡ್ಬೇಕಾಗಿತ್ತು ಅಂತ ಅವ್ರು ನೋಡ್ತಾರೆ. ಅದಾದ್ಮೇಲೆ ಅಬ್ಸರ್ವೇಷನ್ ಅಲ್ಲಿ ಒಂದು 2 ಅವರ್ಸ್ ಇಟ್ಟ ಮೇಲೆ ಅವಳಿಗೆ ಸ್ವಲ್ಪ ಸ್ವಲ್ಪ ಪ್ರಜ್ಞೆ ಬರೋದಕ್ಕೆ ಪ್ರಾರಂಭವಾಗುತ್ತೆ. ಸೊ ಪ್ರಜ್ಞೆ ಬರುತ್ತೆ. ಅದಾದ್ಮೇಲೆ ಒಂದ್ 2 ಗಂಟೆ ನಂತರ ಪ್ರಜ್ಞೆ ಬಂದು ಅವಳು ಮಾತಾಡೋದಕ್ಕೆ ಪ್ರಾರಂಭಿಸ್ತಾಳೆ. ಅವಳು ಹೇಳ್ತಾಳೆ, ನೀವು ಆಪರೇಷನ್ ಮಾಡ್ತಾ ಇದ್ದಾಗ ಏನೆಲ್ಲಾ ನೀವು ಮಾಡಿದ್ರಿ ಪ್ರತಿಯೊಂದು ನನ್ಗೆ ಗೊತ್ತಿದೆ. ನೀವು ಯಾವ ಡಿವೈಸ್ ಅನ್ನು ಯೂಸ್ ಮಾಡಿದ್ರಿ, ಏನ್ ಡಿಸ್ಕಸ್ ಮಾಡಿದ್ರಿ, ನನ್ನನ್ನ ಡೆತ್ ಡಿಕ್ಲೇರ್ ಮಾಡೋದಕ್ಕಿಂತ ಮುಂಚೆ ನೀವು ಏನು ಡಿಸ್ಕಸ್ ಮಾಡಿದ್ರಿ, ನರ್ಸ್ಗಳು ಏನು ಹೇಳಿದ್ರು, ಏನು ಮಾಡಿದ್ರು, ಎಲ್ಲವನ್ನ ಅವಳು ಎ ಟು ಝಡ್ ಕ್ಲಿಯರ್ ಆಗಿ ಹೇಳ್ತಾ ಇದ್ರಲ್ಲ, ಅಷ್ಟು ಅಕ್ಯುರೇಟ್ ಆಗಿ. ಡಾಕ್ಟರ್ಗಳಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಸಾಧ್ಯನೇ ಇಲ್ಲ ಇದು, ಯಾಕೆಂದ್ರೆ ಅವಳು ಸಂಪೂರ್ಣ ಪ್ರಜ್ಞೆ ತಪ್ಪಿ ಮಲಗಿದ್ಲು, ಹೇಗೆ ಸಾಧ್ಯ ಇದು ಅಂತ ಅವರು ಯೋಚಿಸ್ತಾರೆ. ಆವಾಗ ಈ ಒಂದು ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಅಂತೇಳಿ ಅದರ ಬಗ್ಗೆ ರಿಸರ್ಚ್ ನಡೆಸುವ ತಂಡ ಬಂದು ರಿಸರ್ಚ್ ಮಾಡಿದಾಗ ಅವರಿಗೆ ಗೊತ್ತಾಗುತ್ತೆ, ಅವಳ ದೇಹ, ಅವಳ ದೇಹದಿಂದ ಆತ್ಮ ಹೊರಗಡೆ ಹೋಗಿ ಎಲ್ಲವನ್ನ ನೋಡ್ತಾ ಇತ್ತು, ಏನಾಗ್ತಾ ಇದೆ ಅಂತ ಹೇಳಿ. ಅದಾದ್ಮೇಲೆ ಮತ್ತೆ ಅದು ತನ್ನ ದೇಹಕ್ಕೆ ಬಂದು ಅದು ಸೇರಿತು. ಸೊ ಆತ್ಮಕ್ಕೆ ಜ್ಞಾನ ಇರುತ್ತದೆ. ಸೊ ಅದು ದೇಹಕ್ಕೆ ಬಂದು ಸೇರಿದಾಗ ಆ ಜ್ಞಾನ ಅಂದ್ರೆ ಅವಳಿಗೆ ಆ ಜ್ಞಾನದಿಂದ ಅವಳು ಎಲ್ಲವನ್ನ ಮಾತಾಡ್ತಾಳೆ. ಸೊ ಈ ತರದ ಹಲವಾರು ಕೇಸ್ಗಳಿವೆ, ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬೋದು. ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಅಥವಾ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅಂತ ನಿಮ್ಗೆ ಸಿಗುತ್ತೆ. ಇತ್ತೀಚೆಗೆ ಹಲವಾರು ಕೇಸ್ಗಳು ಸಿಕ್ಕಿದೆ. ಇದ್ರ ಬಗ್ಗೆ ತುಂಬಾ ರಿಸರ್ಚ್ ನಡೀತಾ ಇದೆ. ಸೊ ಇದು ಆತ್ಮ ಇದೆ ಅನ್ನೋದನ್ನ ತೋರಿಸ್ತದೆ. ಇನ್ನೊಂದು ಪುನರ್ಜನ್ಮ. ಸೊ ಈಗ ಪುನರ್ಜನ್ಮದ ಕೇಸುಗಳು ಕೂಡ ಆ ಐಎನ್ ಸ್ಟೀವನ್ಸನ್ ಅಂತ ಹೇಳಿ ಅವರು ಒಂದು 5,000ಕ್ಕೂ ಹೆಚ್ಚು ಕೇಸು ಅವರಿಗೆ ಸಿಕ್ಕಿದೆ. ರಿಸರ್ಚ್ ಮಾಡಿದಾಗ ಅವರಿಗೆ ಗೊತ್ತಾಗಿದೆ. ಒಬ್ಳು ಹುಡುಗಿ ಆ ಚೆನ್ನೈಯಲ್ಲಿ ಇರುವಂತಹ ಒಬ್ಳು ಹುಡುಗಿಗೆ ಅವಳು ತಾನು ಹಿಂದಿನ ಜನ್ಮದಲ್ಲಿ ಲಕ್ಷ್ಮಿ ಆಗಿದ್ದೆ ಅನ್ನುವಂತ ನೆನಪು ಬರುತ್ತೆ. ಪುಟ್ಟ ಹುಡುಗಿ 6 ವರ್ಷದ ಬಾಲಕಿಗೆ, ನಾನು ಈಗ ಬಿಹಾರದಲ್ಲ ಅಥವಾ ಒರಿಸ್ಸಾದಲ್ಲ, ನಾನು ಬಿಹಾರದಲ್ಲಿ ಇಂತಹ ಒಂದು ಹಳ್ಳಿಯಲ್ಲಿ ನಾನಿದ್ದೆ, ನನ್ನ ಹೆಸರು ಲಕ್ಷ್ಮಿ ಅಂತೆಲ್ಲ ಅವಳು ಹೇಳೋದಿಕ್ಕೆ ಪ್ರಾರಂಭಿಸ್ತಾಳೆ. 6 ವರ್ಷದ ಬಾಲಕಿ ದೊಡ್ಡವರ ತರ ಮಾತನಾಡ್ಲಿಕ್ಕೆ ಪ್ರಾರಂಭಿಸ್ತಾಳೆ. ಸೊ ಈಗ ಅವ್ರ ಐಎನ್ ಸ್ಟೀವನ್ಸನ್ ಅವರ ತಂಡ ಬಂದು ರಿಸರ್ಚ್ ಮಾಡ್ತಾರೆ. ಅವಳನ್ನ ಕರ್ಕೊಂಡು ಹೋಗ್ತಾರೆ. ಅವಳು ಎಲ್ಲಿ ಹೇಳ್ತಾಳೋ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ರೈಲ್ವೆ ಸ್ಟೇಷನ್ ಇಂದ ಹಿಡಿದು ಅಲ್ಲಿಗೆ ಅವಳ ಹಳ್ಳಿಗೆ ಹೋಗುವ ದಾರಿಯನ್ನ ಕೂಡ ಅವಳು ಹೇಳ್ತಾಳೆ. ಹೀಗೋಗ್ಬೇಕು, ಇಲ್ಲಿ ಒಂದು ಬಾವಿ ಇತ್ತು ಹಿಂದೆ, ಈಗ ಅದನ್ನೆಲ್ಲ ಹಾಳುಗೆಡವಿದ್ದಾರೆ, ಹಾಗಾಗಿದೆ. ತುಂಬಾ ದೊಡ್ಡವರ ತರ ಮಾತಾಡ್ತಾಳೆ. ಅದಾದ್ಮೇಲೆ ತನ್ನ ಮನೆ ಇದು ಅಂತೇಳಿ ಯಾವ್ದೋ ಒಂದು ಹಳೇ ಗುಡಿಸಲಿಗೆ ಗುಡಿಸಲನ್ನ ಅವಳು ತೋರಿಸ್ತಾಳೆ. ಅದಾದ್ಮೇಲೆ ಅಲ್ಲಿರುವಂತ ಹಿರಿಯರನ್ನೆಲ್ಲ ಕೇಳಿದಾಗ ಅವಳು ಹೇಳಿರುವಂತ ಎಲ್ಲಾ ಮಾಹಿತಿಗಳು ಸರಿಯಾಗಿದೆ ಅಂತೇಳಿ. ಅಷ್ಟು ಅಂದ್ರೆ ಅವಳು ಲಕ್ಷ್ಮಿ ಅನ್ನೋರು ಇಲ್ಲಿ ಇದ್ರು, ಇದೇ ಒಂದು 60 ವರ್ಷದ ಹಿಂದೆ 50 ವರ್ಷದ ಹಿಂದೆ ಇದ್ರು ಅಂತ ಅವರೆಲ್ಲ ಹೇಳ್ತಾರೆ. ಅದಾದ್ಮೇಲೆ ಆಶ್ಚರ್ಯ ಏನಂದ್ರೆ, ಒಬ್ಬ ವಯಸ್ಸಾದ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಅವನನ್ನ ತನ್ನ ಮಗ ಅಂತೇಳಿ ಅವಳು ಕರೀತಾಳೆ ನಿಕ್ ನೇಮ್ ಇಂದ. ಆ ಹೆಸರು ಯಾರಿಗೂ ಗೊತ್ತಿರಲಿಲ್ಲ, ಅವಳನ್ನ ಕರೀತಾಳೆ. ಸೊ ಹೀಗೆ ಇದರಿಂದ ಈ ತರದ ಹಲವಾರು ಕೇಸುಗಳು, ಈಗ ಪುನರ್ಜನ್ಮದ ಕೇಸುಗಳು ಈಗ ಅಂದ್ರೆ ಇದಾಗ್ತಾ ಇದೆ, ಸಿಗ್ತಾ ಇದೆ. ಇದ್ರ ಬಗ್ಗೆ ರಿಸರ್ಚ್ ಕೂಡ ನಡೀತಾ ಇದೆ. ಇನ್ನೊಂದು ಚೈಲ್ಡ್ ಪ್ರೊಡಿಜಿ ಅಂತೇಳಿ ನೀವು ನೋಡ್ಬೋದು. 5 ವರ್ಷದ ಬಾಲಕ, ಅವನು ಮ್ಯೂಸಿಕ್ ಡೈರೆಕ್ಟರ್. ಅವನ ಹಿಂದೆ 100 ಜನ ನಿಂತ್ಕೊಂಡು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಬಾರಿಸ್ತಾ ಇರ್ತಾರೆ, ಇವನ್ ಡೈರೆಕ್ಷನ್ ಕೊಡ್ತಾ ಇರ್ತಾನೆ. ಎಷ್ಟು ಎಕ್ಸ್ಪರ್ಟ್ ಇದ್ದಾನೆ ಮ್ಯೂಸಿಕ್ ಅಲ್ಲಿ ಅಂದ್ರೆ, ಅವನ ಅಷ್ಟೊಂದು ಒಂದು ಅಷ್ಟೊಂದು ಇದನ್ನ ಪರಿಣತಿಯನ್ನ ಪಡೆಯೋದಕ್ಕೆ 15 ವರ್ಷ ಬೇಕು ಅಂತ ಹೇಳ್ತಾರೆ ಆ ಒಂದು ಸಂಗೀತ ಇದರಲ್ಲಿ. ಅವನಿಗೆ 5 ವರ್ಷದ ಬಾಲಕನಿಗೆ ಅಷ್ಟು ಎಲ್ಲಿಂದ ಬಂತು? ಅವನು ಹಿಂದಿನ ಜನ್ಮದಿಂದ ಅದು ಕ್ಯಾರಿ ಫಾರ್ವರ್ಡ್ ಆಗಿದೆ ಅವನಿಗೆ ಅಂತೇಳಿ. ಸೊ ಹೀಗೆ ಹಲವಾರು ಒಂದು ನಿದರ್ಶನಗಳಿವೆ ಆತ್ಮ ಇದೆ ಅನ್ನೋದಕ್ಕೆ. ಆಕ್ಚುಲಿ ಆತ್ಮ ಇದೆ ಅಂತೇಳಿ ಶಾಸ್ತ್ರದ ಮೂಲಕ ನಾವು ಅರ್ಥ ಮಾಡ್ಕೊಳ್ಬಹುದು, ತುಂಬಾ ಸುಲಭ. ಯಾಕಂದ್ರೆ ಭಗವಂತನ ವಾಣಿ, ಅದು ಅರ್ಥ ಮಾಡ್ಕೊಳ್ಳೇಬೇಕು, ನಾವು ಅದನ್ನ ನಂಬಲೇಬೇಕು. ಇನ್ನೊಂದು, ಈಗ ನಾವು ಅಂದ್ರೆ ಈಗ ಪ್ರಸ್ತುತ ನಮ್ಮ ಜೀವನದಲ್ಲಿ ಕಂಡು ಬರ್ತಾ ಇರುವಂತಹ ಉದಾಹರಣೆಗಳ ಮೂಲಕ ಕೂಡ ನಾವು ಇದನ್ನ ಅರ್ಥ ಮಾಡ್ಕೊಳ್ಬಹುದು. ನಾವು ಆತ್ಮ, ನಾವು ದೇಹ ಅಲ್ಲ ಅಂತೇಳಿ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ನಿತ್ಯ ತಾಂ ಸ್ಥಿತಿಕ್ಷಸ್ವ ಭಾರತ. ಹೇ ಕೌಂತೆಯ, ಸುಖ ದುಃಖಗಳು ಸ್ವಲ್ಪ ಕಾಲ ಕಾಣಿಸಿಕೊಳ್ಳುವವು, ಕ್ರಮೇಣ ಮಾಯವಾಗುವವು. ಚಳಿಗಾಲ ಮತ್ತು ಬೇಸಿಗೆಗಳು ಕಾಣಿಸಿಕೊಂಡು ಮಾಯವಾಗುವಂತೆ ಭರತ ವಂಶಜನೇ, ಅವು ಇಂದ್ರಿಯಗಳ ಗ್ರಹಣ ಶಕ್ತಿಯಿಂದ ಉದ್ಭವವಾಗುತ್ತವೆ. ಅವುಗಳಿಂದ ಕ್ಷೋಭೆಗೊಳಗಾಗದೆ ಸಹಿಸುವುದನ್ನು ಕಲಿಯಬೇಕು. ಭಗವಂತ ಹೇಳ್ತಾರೆ, ಇಲ್ಲಿ ಸುಖ ದುಃಖಗಳು ಸಾಮಾನ್ಯವಾಗಿ ಇದ್ದೇ ಇರುತ್ತದೆ. ಚಳಿಗಾಲ ಮತ್ತು ಬೇಸಿಗೆಗಾಲಗಳು ಕಾಣಿಸಿಕೊಂಡಂತೆ ಸುಖದ ನಂತರ ದುಃಖ, ದುಃಖದ ನಂತರ ಸುಖ ಬಂದೇ ಬರುತ್ತೆ ಅಂತೇಳಿ. ಸೊ ಅದನ್ನ ಸಹಿಸುವುದನ್ನ ಕಲಿಯಬೇಕು. ಈ ಭೌತಿಕ ಜಗತ್ತಿನ ಲಕ್ಷಣವೇ ಇದು ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾರೆ. ಒಬ್ಬ ರಾಜ ಇರ್ತಾನೆ, ಅವನು ತನ್ನ ಮಂತ್ರಿ ಹತ್ರ ಕೇಳ್ತಾನೆ, ನಾನು ಎಲ್ಲಾ ಸಂದರ್ಭದಲ್ಲೂ ಒಂದು ಸ್ಥಿರ ಬುದ್ಧಿಯಿಂದ ನಾನಿರ್ಬೇಕು, ಸಮತೋಲನವನ್ನ ಕಾಯ್ದುಕೊಳ್ಬೇಕು, ನನ್ನ ಮನಸ್ಥಿತಿ ಒಂದೇ ತರ ಇರಬೇಕು. ಸುಖ ಬಂದಾಗ ನನ್ನನ್ನು ನಾನು ಮರೆಯಬಾರದು, ದುಃಖ ಬಂದಾಗ ನಾನು ಅತಿಯಾಗಿ ದುಃಖಿಸಬಾರದು, ಅತಿಯಾಗಿ ನಾನು ಸಂಕಟಕ್ಕೆ ಒಳಗಾಗಬಾರದು, ಅಂತಹ ಒಂದು ಉಪಾಯವನ್ನ ನನಗೆ ಹೇಳು ಅಂತ ರಾಜ ಹೇಳಿದಾಗ ಮಂತ್ರಿ ಹೇಳ್ತಾನೆ, ನೀವೊಂದು ಕೈಗೆ ಒಂದು ಉಂಗುರವನ್ನ, ರಿಂಗನ್ನ ಮಾಡಿ ಹಾಕಿಕೊಳ್ಳಿ.
ಆ ರಿಂಗ್ ಅಲ್ಲಿ ನೀವು ಬರೆಸಿ ಏನಂತ, ಈ ಸಮಯವು ಕಳೆದು ಹೋಗುತ್ತದೆ ಅಂತ, ಪಾಸ್ ಆಗುತ್ತೆ ಈ ಸಮಯ ಅಂತೇಳಿ. ಆ ಸೊ ಸುಖ ಬಂದಾಗ, ಅತಿಯಾದ ಸುಖ ನಿಮ್ಗೆ ಜೀವನದಲ್ಲಿ ಬಂದಾಗ ನಿಮ್ಮನ್ನ ನೀವು ಮರಿಬೇಡಿ, ನೋಡಿ ನೀವು ಆ ರಿಂಗ್ ಅನ್ನ, ಈ ಸಮಯ ಕಳೆದು ಹೋಗುತ್ತೆ, ಇದು ಪರ್ಮನೆಂಟ್ ಆಗಿ ಇರುವುದಿಲ್ಲ ನನ್ನ ಜೀವನದಲ್ಲಿ, ಆದ್ರಿಂದ ನಾನು ಸರಿಯಾದ ರೀತಿಯಲ್ಲಿ ನಾನು ಇರ್ಬೇಕು. ಸುಖ ಇದೆ ಅಂತೇಳಿ ನಾನು ಎಲ್ಲವನ್ನ ನನ್ಗೆ ಇಷ್ಟ ಬಂದಾಗೆ ನಾನು ಮಾಡ್ತೀನಿ ಅಂತೇಳಿ ನಾನು ಇರುವಾಗಿಲ್ಲ, ಸಮತೋಲನವನ್ನ ನಾನು ಕಾಯ್ದುಕೊಳ್ಬೇಕು. ಇನ್ನು ದುಃಖ ಬಂದಾಗ್ಲೂ ನೀವು ಅದನ್ನ ನೋಡಿ, ಈ ಸಮಯವು ಕಳೆದು ಹೋಗುತ್ತದೆ. ಸೊ ಇಲ್ಲಿ ಯಾವುದು ಕೂಡ ಪರ್ಮನೆಂಟ್ ಅಲ್ಲ, ದುಃಖ ಕೂಡ ಪರ್ಮನೆಂಟ್ ಅಲ್ಲ, ಅದು ಕೂಡ ಕಳೆದು ಹೋಗುತ್ತದೆ. ಸೊ ಇದನ್ನ ನೀವು ಪ್ರತಿ ಸತಿ ನೋಡ್ತಾ ಇದ್ದಾಗ ಏನಾಗುತ್ತೆ, ಎಲ್ಲಾ ಸಂದರ್ಭದಲ್ಲೂ ನೀವು ವಿಚಲಿತರಾಗದೆ ನೀವು ಮುಂದುವರಿಯುತ್ತೀರಿ. ಯಾಕೆಂದ್ರೆ ಇದು ಐಹಿಕ ಪ್ರಪಂಚದ ಲಕ್ಷಣ. ಇಲ್ಲಿ ಸುಖ ದುಃಖಗಳು ಸಾಮಾನ್ಯವಾಗಿ ಬರ್ತಾನೆ ಇರುತ್ತೆ. ಸೊ ಇಲ್ಲಿ ಭಗವಂತ ಕೂಡ ಅದನ್ನೇ ಹೇಳ್ತಾರೆ. ಸೊ ಈಗ ಆತ್ಮದ ಗಾತ್ರದ ಬಗ್ಗೆ ಶ್ವೇತಾಶ್ವತರ ಉಪನಿಷತ್ತಲ್ಲಿ ಏನು ಹೇಳಲಾಗಿದೆ? ಬಾಲಾಗ್ರ ಶತಭಾಗಸ್ಯ ಶತಧಾ ಕಲ್ಪಿತಸ್ಯ ಭಾಗೋ ಜೀವ ಸವಿಜ್ಞೇಯ ಸಾಚಾನಾಂತ್ಯಾಯ ಕಲ್ಪತೆ. ಕೇಶಾಗ್ರ ಶತಭಾಗಸ್ಯ ಶತಮಾಸಃ ಸದೃಶಾತ್ಮಕಃ ಜೀವಃ ಸೂಕ್ಷ್ಮ ಸ್ವರೂಪೋಯಂ ಸಂಖ್ಯಾತೀತೋ ಹಿ ಚೀತ್ಕಣಃ. ಕೂದಲಿನ ತುದಿ ಎಷ್ಟು ಸೂಕ್ಷ್ಮ ಇರುತ್ತಲ್ವಾ? ಆ ಕೂದಲಿನ ತುದಿಯನ್ನ 10,000 ಭಾಗಗಳನ್ನಾಗಿ ಮಾಡಿದ್ರೆ ಹೇಗೆ? 10,000 ಭಾಗಗಳನ್ನಾಗಿ ಮಾಡಿದಾಗ ಅದರಲ್ಲಿ 10,001ನೇ ಭಾಗ ಇರುತ್ತಲ್ಲ, ಅದು ಆತ್ಮದ ಗಾತ್ರ, ಆತ್ಮದ ಸೈಜ್ ಅದು. ಆದ್ರಿಂದ ವಿಜ್ಞಾನಿಗಳಿಗೆ ಇದುವರೆಗೆ ಮೈಕ್ರೋಸ್ಕೋಪ್ ಅಲ್ಲಿ ಕೂಡ ಆತ್ಮವನ್ನ ಕಾಣ್ಲಿಕ್ಕೆ ಆಗ್ಲಿಲ್ಲ, ಅಷ್ಟು ಚಿಕ್ಕದಾಗಿದೆ. ಆದ್ರೆ ಅದು ಮಾಡ್ತಾ ಇರುವಂತ ಕೆಲಸ ಎಷ್ಟು ದೇಹದಲ್ಲಿ ಇದ್ದು ಅದು ಇಡೀ ದೇಹಕ್ಕೆ ಚೇತನವನ್ನ ತುಂಬುತ್ತೆ. ದೇಹದೆಲ್ಲೆಡೆ ಪ್ರಜ್ಞೆ ಚೇತನ ಹೇಗೆ ತುಂಬುತ್ತೆ? ಆತ್ಮದಿಂದಾಗಿ. ಹೇಗೆ ಒಂದು ಔಷಧಿಯ ಪ್ರಭಾವ, ಒಂದು ಚಿಕ್ಕ ಗುಳಿಗೆಯನ್ನ ನಾವು ನುಂಗಿದಾಗ, ಕಾಲು ನೋವಾದಾಗ ನಾವು ಮಾತ್ರೆಯನ್ನ ತೆಗೆದುಕೊಳ್ತೇವೆ, ಔಷಧಿಯನ್ನ. ಸೊ ನಾವು ಹೊಟ್ಟೆಗೆ ತೆಗೆದುಕೊಳ್ಳುವಂಥದ್ದು. ಆದ್ರೆ ಕಾಲು ನೋವು ವಾಸಿ ಆಗುತ್ತೆ ಹೇಗೆ? ಔಷಧಿಯ ಪ್ರಭಾವ ದೇಹದೆಲ್ಲೆಡೆ ಹರಡಿರುತ್ತದೆ. ಆದ್ದರಿಂದ ಅದೇ ತರ ಆತ್ಮ ಇಡೀ ದೇಹದೆಲ್ಲೆಡೆ ಚೇತನವನ್ನ ಇದು ತುಂಬುತ್ತೆ. ಇದು ಆತ್ಮದ ಗಾತ್ರ ಇಷ್ಟು ಅಂದ್ರೆ ತುಂಬಾ ತುಂಬಾ ಒಂದು ಸೂಕ್ಷ್ಮ ಆತ್ಮ ಅನ್ನೋದನ್ನ ನಾವಿಲ್ಲಿ ತಿಳಿದುಕೊಳ್ಬಹುದು. ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೇ. ಆತ್ಮಕ್ಕೆ ಯಾವಾಗಲೂ ಹುಟ್ಟು ಎನ್ನುವುದಿಲ್ಲ, ಸಾವು ಎನ್ನುವುದಿಲ್ಲ. ಅದು ಹಿಂದೆ ಹುಟ್ಟಿದ್ದಿಲ್ಲ, ಈಗ ಹುಟ್ಟಿ ಬರುವುದಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಅದು ಜನ್ಮರಹಿತವಾದದ್ದು, ಶಾಶ್ವತವಾದದ್ದು, ನಿತ್ಯವಾದದ್ದು, ಪುರಾತನವಾದದ್ದು. ದೇಹವನ್ನು ಕೊಂದಾಗ ಅದು ಸಾಯುವುದಿಲ್ಲ. ಸೊ ಇಲ್ಲಿ ಆತ್ಮಕ್ಕೆ ಹುಟ್ಟು ಸಾವು ಏನು ಇಲ್ಲ. ಸೊ ನಾವೆಲ್ಲ ಆತ್ಮ, ನಮಗೆ ಹುಟ್ಟಿಲ್ಲ, ನಮ್ಗೆ ಸಾವಿಲ್ಲ. ಹುಟ್ಟು ಸಾವೇನಿದ್ರು ದೇಹಕ್ಕೆ ಇರುವಂತ ಅಲ್ವಾ? ಜನ್ಮರಹಿತವಾದದ್ದು. ಸೊ ನಾವು ಆತ್ಮ, ನಾವು ಪರಮಾತ್ಮನ ಅಂಶ, ನಾವು ನಿತ್ಯ, ನಾವು ಶಾಶ್ವತ, ನಾವು ಸತ್ಯ. ನಮಗೆ ಸಾವು ಅನ್ನುವಂಥದ್ದೇ ಇಲ್ಲ ಅಂತ ನಾವು ತಿಳಿದುಕೊಂಡಾಗ ನಮ್ಗೆ ನಮ್ಮ ಮೇಲೆ ಎಷ್ಟೊಂದು ಆತ್ಮವಿಶ್ವಾಸ, ಅಂದ್ರೆ ನಮ್ಗೆ ಎಷ್ಟೊಂದು ಆತ್ಮವಿಶ್ವಾಸ ಅಲ್ವಾ ಬರುತ್ತೆ. ಜೀವನದಲ್ಲಿ ಒಂದು ಆತ್ಮವಿಶ್ವಾಸದಿಂದ ನಾವಿರುತ್ತೇವೆ. ಆಮೇಲೆ ನಮ್ಗೊಂದು ದಿವ್ಯ ಅನುಭವವಾಗುತ್ತದೆ. ನಾವು ನಿತ್ಯ, ನಾವು ಶಾಶ್ವತ, ನಾವು ಪರಮಾತ್ಮನ ಅಂಶ ಅಂತ ತಿಳಿದುಕೊಂಡಾಗ ನಮ್ಮನ್ನ ನಾವು ಹೀನೈಸಿಕೊಳ್ಳುವುದಿಲ್ಲ. ನಮ್ಮ ನಿಜವಾದ ಸ್ವರೂಪ ಏನು ಅನ್ನೋದು ನಮ್ಗೆ ಗೊತ್ತಾದಾಗ ಎಷ್ಟು ಒಂದು ಒಳ್ಳೆಯ ಅನುಭವ ನಮ್ಗೆ ಆಗುತ್ತೆ. ಸೊ ಇದನ್ನ ನಾವು ತಿಳಿದುಕೊಳ್ಬೇಕು. ನಾವು ಯಾವಾಗ್ಲೂ ನಮ್ಗೆ ಸಾವು ಅನ್ನುವಂಥದ್ದಿಲ್ಲ, ಈ ದೇಹಕ್ಕೆ ಮಾತ್ರ ಸಾವು ಅನ್ನುವಂಥದ್ದು. ದೇಹವನ್ನ ಬದಲಾಯಿಸ್ತಾ ಇರುತ್ತೆ ಆತ್ಮ ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು. ವೇದ ವಿನಾಶಿನಂ ನಿತ್ಯಂ ಯಯೇನಂ ಅಜಮವ್ಯಯಂ ಕಥಂ ಸಹ ಪುರುಷಃ ಪಾರ್ಥ ಖಂಗಾಥಯತಿ ಹಂತಿಕಂ. ಹೇ ಪಾರ್ಥ, ಆತ್ಮವು ಅವಿನಾಶಿ, ನಿತ್ಯ, ಅದಕ್ಕೆ ಹುಟ್ಟಿಲ್ಲ, ಕ್ಷಯವಿಲ್ಲ ಎಂದು ತಿಳಿದವನು ಹೇಗೆ ಯಾರನ್ನಾದರೂ ಕೊಲ್ಲುವನು ಅಥವಾ ಕೊಲ್ಲಿಸುವನು? ಈಗ ಆತ್ಮಕ್ಕೆ ಹುಟ್ಟಿಲ್ಲ, ಅದಕ್ಕೆ ಸಾವಿಲ್ಲ, ಅದು ಅವಿನಾಶಿ. ಸೊ ಈಗ ಯಾರನ್ನಾದ್ರೂ ಕೊಂದ್ರೆ ಹೇಗೆ ಕೊಂದಾಗುತ್ತೆ ಅಂತ ಇಲ್ಲಿ ಭಗವಂತ ಕೇಳ್ತಾರೆ. ಹಾಗೆಂತೇಳಿ ಒಬ್ಬರನ್ನ ಕೊಲ್ಬೇಕು ಅಂತೇಳಿ ಕೊಲ್ಲುವುದನ್ನ ಇಲ್ಲಿ ಪ್ರೋತ್ಸಾಹಿಸುವುದಲ್ಲ, ಆದ್ರೆ ಆತ್ಮವನ್ನ ಕೊಲ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾರೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ.
ಒಬ್ಬ ಮನುಷ್ಯನು ಹೇಗೆ ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ತೊಟ್ಟುಕೊಳ್ಳುವನೋ ಹಾಗೆಯೇ ಆತ್ಮವು ಜೀರ್ಣವಾದ ದೇಹವನ್ನು ಬಿಟ್ಟು ಹೊಸ ದೇಹವನ್ನ ಸ್ವೀಕರಿಸುತ್ತದೆ. ಬಟ್ಟೆ ಹಳೆದಾದ್ಮೇಲೆ ಹರಿದೋದ್ಮೇಲೆ ಅದನ್ನ ಬಿಸಾಕ್ಬಿಟ್ಟು ನಾವ್ ಇನ್ನೊಂದು ಬಟ್ಟೆಯನ್ನ ತೊಟ್ಕೊಳ್ತೀವಿ. ಸೊ ಅದ್ರಲ್ಲಿ ಏನಾದ್ರೂ ನಾವು ದುಃಖ ಪಡ್ತೀವಾ, ಬಟ್ಟೆನ ಹೋಯ್ತು ಅದು ಅಂತೇಳಿ? ಇಲ್ಲ. ಸೊ ಅದೇ ತರ ಆತ್ಮ ಕೂಡ ಅಷ್ಟೇ. ಈ ದೇಹ ಜೀರ್ಣವಾದ ಮೇಲೆ, ಅಂದ್ರೆ ಈ ದೇಹ ಉಪಯೋಗಕ್ಕೆ ಇಲ್ಲದೆ ಆದಾಗ ಮೃತ್ಯುವಿನ ಒಂದು ಇದರಲ್ಲಿ ಅದು ಈ ದೇಹವನ್ನ ಬಿಟ್ಟು ಹೋಗುತ್ತೆ, ಇನ್ನೊಂದು ಹೊಸ ದೇಹವನ್ನ ಅದು ಸ್ವೀಕರಿಸುತ್ತದೆ. ಈಗ ಪ್ರಜ್ಞೆ ನಮ್ಮ ದೇಹದೆಲ್ಲೆಡೆ ಹರಡಿರುತ್ತದೆ. ಇದು ಆತ್ಮದಿಂದಾಗಿ ಅನ್ನೋದನ್ನ ನಾವು ತಿಳಿದುಕೊಂಡು, ಆದ್ರಿಂದ ಆತ್ಮಕ್ಕೆ ಸಾವು ಅನ್ನುವಂಥದ್ದಿಲ್ಲ, ದುಃಖಿಸುವ ಅವಶ್ಯಕತೆ ಇಲ್ಲ ಅನ್ನೋದನ್ನ ಅರ್ಜುನನಿಗೆ ಭಗವಂತ ಹೇಳ್ತಾರೆ. ಸೊ ನಾವು ನಮ್ಮ ಈ ದೇಹವನ್ನ ಬಿಟ್ಟು ಆತ್ಮ ಅಂದ್ರೆ ಹಳೆ ಬಟ್ಟೆಯನ್ನ ಬಿಟ್ಟ ಹಾಗೆ ಅದು ದೇಹವನ್ನ ಬಿಟ್ಟು ಮುಂದಕ್ಕೆ ಹೋಗುತ್ತೆ ಅಂತೇಳಿ. ಸೊ ಭಗವಂತ ಆತ್ಮ ಮತ್ತು ಪರಮಾತ್ಮ ಒಂದೇ ವೃಕ್ಷದ ಮೇಲೆ, ರೆಂಬೆಯ ಮೇಲಿರುವ ಎರಡು ಪಕ್ಷಿಗಳ ಹಾಗೆ ಸಮಾನ ವೃಕ್ಷೆ ಪುರುಷೋ ನಿಮಗ್ನು ಅಂತ ಶ್ವೇತಾಶ್ವತರ ಉಪನಿಷತ್ತಲ್ಲಿ ಹೇಳಲಾಗಿದೆ. ಒಂದೇ ವೃಕ್ಷದ ಮೇಲೆ ಇರುವ ಎರಡು ಪಕ್ಷಿಗಳ ಹಾಗೆ ಆತ್ಮ ಎನ್ನುವಂತಹ ಪಕ್ಷಿ, ಪರಮಾತ್ಮ ಎನ್ನುವಂತಹ ಪಕ್ಷಿ. ಆತ್ಮ ಎನ್ನುವಂತಹ ಪಕ್ಷಿ ಅದು ಫಲವನ್ನ, ಅಂದ್ರೆ ಆ ಮರದಲ್ಲಿರುವಂತಹ ಫಲವನ್ನ ತಿಂತಾ ಇರುತ್ತೆ. ಪರಮಾತ್ಮ ಎನ್ನುವಂತ ಪಕ್ಷಿ ವಿಟ್ನೆಸ್ ಆಗಿ, ಸಾಕ್ಷಿಯಾಗಿ ನೋಡ್ತಾ ಇರುತ್ತೆ. ಸೊ ಎಲ್ಲಿಯವರೆಗೆ ಆತ್ಮ ಎನ್ನುವಂತ ಪಕ್ಷಿ ಪರಮಾತ್ಮನೆಡೆಗೆ ತಿರುಗುವುದಿಲ್ವೋ ಅಲ್ಲಿಯವರೆಗೆ ಅದು ದುಃಖದಿಂದ ತುಂಬಿರುತ್ತದೆ. ಸೊ ಆದ್ರೆ ಪರಮಾತ್ಮನೆಡೆಗೆ ತಿರುಗಿದಾಗ ಅದಕ್ಕೆ ನಿಜವಾದ ಸಂತೋಷ ಅಂದ್ರೆ ಏನು ಅನ್ನುವಂಥ ಅರಿವಾಗುತ್ತದೆ. ಸೊ ಇಲ್ಲಿ ನಾವು ಪರಮಾತ್ಮನೆಡೆಗೆ ನಾವು ತಿರುಗಿದಾಗ ಒಂದೇ, ಯಾಕೆಂದ್ರೆ ಹೃದಯದಲ್ಲಿ ಆತ್ಮ ಪರಮಾತ್ಮ ಎರಡು ಕೂಡ ಇದೆ ನಮ್ಮ ದೇಹದಲ್ಲಿ, ನಮ್ಮ ಹೃದಯದಲ್ಲಿ. ಸೊ ಆದ್ರಿಂದ ನಾವು ಪರಮಾತ್ಮನನ್ನ ಮರೆತಿರುವುದೇ ನಮ್ಮ ಕಷ್ಟಗಳಿಗೆ ಕಾರಣ. ಆದ್ರೆ ನಾವು ಪರಮಾತ್ಮನೆಡೆ ಮುಖ ಮಾಡಿದಾಗ ನಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗುತ್ತದೆ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಈಗ ಒಬ್ಬನೇ ವ್ಯಕ್ತಿ ಇಲ್ಲಿ ತನ್ನ ಉಡುಪನ್ನ ಬದಲಾಯಿಸಿದ್ದಾನೆ ಅಲ್ವಾ? ಹಾಗೆಂತೇಳಿ ಅವನು ವ್ಯಕ್ತಿಯೇ ಬೇರೆ ಅಂತ ಹೇಳಕ್ಕಾಗುತ್ತಾ? ಅಲ್ಲ. ಅದೇ ತರ ಆತ್ಮ ಹಲವಾರು ದೇಹಗಳನ್ನ ಇದು ಪಡೀತಾ ಇರುತ್ತೆ ತನ್ನ ಕರ್ಮಗಳ ಅನುಸಾರವಾಗಿ. ಹಾಗೆಂತೇಳಿ ಆ ದೇಹದೊಂದಿಗೆ ತನ್ನನ್ನು ತಾನು ಅವನು ಗುರುತಿಸ್ಕೊಳ್ಬಾರದು. ಆತ್ಮ ಅಂತೇಳಿ ನಾನು ಆತ್ಮ ಅಂತ ಅವನು ತಿಳಿದುಕೊಂಡಿರ್ಬೇಕು, ನಾನು ಪರಮಾತ್ಮನ ಅಂಶ ಅಂತ ಅವನು ಅರಿತುಕೊಂಡಿರ್ಬೇಕು. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನಾಶೋಷಯತಿ ಮಾರುತಃ. ಆತ್ಮವನ್ನು ಶಸ್ತ್ರಗಳು ಕತ್ತರಿಸಲಾರವು, ಅಗ್ನಿಯು ಸುಡಲಾರದು, ನೀರು ನೆನೆಯಿಸಲಾರದು ಮತ್ತು ಗಾಳಿ ಒಣಗಿಸಲಾರದು. ಯಾಕೆಂದ್ರೆ ಆತ್ಮ ಸಚ್ಚಿತ್ ಆನಂದ ರೂಪ, ಅದನ್ನ ಯಾರು ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಜಾತಸ್ಯ ಹಿ ಧ್ರುವೋ ಮೃತ್ಯುರ್ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ್ ಅಪರಿಹಾರ್ಯೇರ್ಥೆ ನತ್ವಂ ಶೋಚಿತುಂ ಅರ್ಹಸಿ. ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಖಂಡಿತವಾಗಿಯೂ ಮತ್ತೆ ಹುಟ್ಟುತ್ತಾನೆ. ಆದ್ದರಿಂದ ಅನಿವಾರ್ಯವಾದ ನಿನ್ನ ಕರ್ತವ್ಯ ಪಾಲನೆಯಲ್ಲಿ ನೀನು ದುಃಖಿಸಬಾರದು. ಎಸ್, ಹುಟ್ಟು ಸಾವು ಇದ್ದಿದ್ದೆ. ಹುಟ್ಟಿದವನು ಖಂಡಿತವಾಗ್ಲೂ ಒಂದಲ್ಲ ಒಂದ್ ದಿವಸ ಸಾಯಲೇಬೇಕು. ಇಲ್ಲೇ ಪರ್ಮನೆಂಟ್ ಆಗಿ ಇರ್ತೀವಿ ಅಂತ ಹೇಳಕ್ ಆಗಲ್ಲ ಯಾರು ಕೂಡ ಅಲ್ವಾ? ಒಂದಷ್ಟು ಅಂದ್ರೆ ಅವರವರ ಆಯು ಎಷ್ಟಿರುತ್ತೋ ಅಷ್ಟು ಆಯುಷ್ಸು ಎಷ್ಟಿರುತ್ತೋ ಅಷ್ಟು ದಿವಸಗಳ ಕಾಲ ಇರ್ತಾರೆ. ಅದಾದ್ಮೇಲೆ ಅವರು ಸಾಯಲೇಬೇಕು. ಸತ್ತವನು ಮತ್ತೆ ಖಂಡಿತವಾಗಿ ಹುಟ್ಟುತ್ತಾನೆ. ಎಸ್. ಸೊ ಆದ್ರಿಂದ ಯಾಕೆ ದುಃಖವನ್ನ ಪಡ್ಬೇಕು? ಸಾವು ಅನ್ನುವಂಥದ್ದು ಕೊನೆಯಲ್ಲ, ಅದು ದೇಹವನ್ನ ಬದಲಾಯಿಸುವಂತ ಪ್ರಕ್ರಿಯೆ ಅಷ್ಟೇ. ಆದ್ರಿಂದ ದುಃಖಿಸುವ ಅವಶ್ಯಕತೆ ಇಲ್ಲ. ನೀನು ನಿನ್ನ ಕರ್ತವ್ಯ ಪಾಲನೆಯನ್ನ ಮಾಡು. ಈಗ ಇಲ್ಲಿ ಯುದ್ಧ ಭೂಮಿಯಲ್ಲಿ ಇರುವಂತಹ ಇವರೆಲ್ಲರೂ ಕೂಡ ಈಗ ನೀನು ಸಾಯಿಸ್ಲಿಲ್ಲ ಅಂದ್ರು ಅವರು ಸತ್ತೇ ಸಾಯ್ತಾರೆ. ಸ್ವಾಭಾವಿಕ ಮೃತ್ಯು ಅವರಿಗೆ ಬಂದೇ ಬರುತ್ತೆ. ಆದ್ರೆ ಯುದ್ಧ ಭೂಮಿಯಲ್ಲಿ ಸಾಯೋದ್ರಿಂದ ಏನು ಅನುಕೂಲ ಅಂದ್ರೆ, ಯುದ್ಧ ಭೂಮಿಯಲ್ಲಿ ಮಡಿದವನು ಸ್ವರ್ಗವನ್ನ ಸೇರುತ್ತಾನೆ. ಇದೀಗ ಧರ್ಮಕ್ಷೇತ್ರ, ನನ್ನ ಕಣ್ಣು ಮುಂದೆ ಅವರು ಸಾಯ್ತಾ ಇರೋದ್ರಿಂದ, ನನ್ನನ್ನ ನೋಡಿ ಸಾಯ್ತಾ ಇರೋದ್ರಿಂದ ಅವರು ವೈಕುಂಠಕ್ಕೆ ಕೂಡ ಹೋಗ್ಬೋದು. ಯಾಕಂದ್ರೆ ಅಂತೆ ನಾರಾಯಣ ಸ್ಮೃತಿ, ಕೊನೆಯಲ್ಲಿ ಯಾರು ನಾರಾಯಣ ಸ್ಮೃತಿಯನ್ನ ಮಾಡ್ತಾರೋ, ನಾರಾಯಣನನ್ನ ನೋಡಿ ಸಾಯ್ತಾರೋ ಅವರು ವೈಕುಂಠಕ್ಕೆ ಹೋಗ್ತಾರೆ. ಎಲ್ಲಾ ವಿಧದಲ್ಲೂ ಅವರಿಗೆ ಒಳ್ಳೇದೇ ಆಗುತ್ತೆ. ನೀನ್ ಯಾಕೆ ದುಃಖಿಸ್ತಾ ಇದ್ದೀನಿ ನಿನ್ನ ಕರ್ತವ್ಯ ಪಾಲನೆಯಲ್ಲಿ? ಈಗ ನೀನು ಇಲ್ಲಿ ಅವರನ್ನು ಸಾಯಿಸಲಿಲ್ಲ ಅಂದ್ರೆ ನ್ಯಾಚುರಲ್ ಡೆತ್ ಬರುತ್ತೆ ಅವರಿಗೆ. ನ್ಯಾಚುರಲ್ ಡೆತ್ ಬಂದಾಗ ಅವ್ರು ಮತ್ತೆ ಜನ್ಮ ಮೃತ್ಯು ಜರಾವ್ಯಾಧಿ ಚಕ್ರದಲ್ಲಿ ಇಲ್ಲಿ ತಿರುಗ್ಬೇಕಾಗುತ್ತೆ. ಈಗ ಯುದ್ಧ ಭೂಮಿಯಲ್ಲಿ ಅವರು ಮಡಿಯೋದ್ರಿಂದ ಅದು ಒಳ್ಳೇದೇ ಆಗಲಿದೆ ಅದರಿಂದ ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾರೆ. ಸೊ ಈಗ ನಾವು ಏನ್ ಮಾಡ್ತೀವಿ? ಆತ್ಮವನ್ನ ತಿರಸ್ಕರಿಸಿ ಕೇವಲ ದೇಹದ ಪೋಷಣೆಯನ್ನ ಮಾಡ್ತೀವಿ. ಈ ದೇಹಕ್ಕೆ ನಾವು ಏನನ್ನೆಲ್ಲಾ ಮಾಡ್ತೀವಿ ಅಲ್ವಾ? ಒಳ್ಳೆ ಒಳ್ಳೆ ತಿಂಡಿಗಳನ್ನ ತಿನ್ನುವಂಥದ್ದು, ಒಳ್ಳೆ ಉಡುಪನ್ನ ಧರಿಸುವಂಥದ್ದು, ಹೀಗೆ ದೇಹದ ಪೋಷಣೆಯನ್ನ ನಾವು ಎಲ್ಲಾ ರೀತಿಯಲ್ಲೂ ಮಾಡ್ತೀವಿ. ಇಂದ್ರಿಯ ತೃಪ್ತಿಗೋಸ್ಕರ ಏನೆಲ್ಲಾ ನಾವು ಮಾಡ್ತೀವಿ. ಆದ್ರೆ ಆತ್ಮದ ಬಗ್ಗೆ ನಾವು ಯಾವತ್ತಾದ್ರೂ ಯೋಚಿಸಿದ್ದೇವಾ? ಆತ್ಮದ ಪೋಷಣೆಯ ಅವಶ್ಯಕತೆ ಇದೆ.
ಅಂತ ನಾವು ಅದನ್ನ ಅರಿತುಕೊಂಡಿದ್ದೀವಾ? ಒಂದು ಪಕ್ಷಿಯನ್ನ ಅವಳು ಮಹಿಳೆ ತಂದು ಕಬ್ಬಿಣದ ಪಂಜರದಲ್ಲಿ ಹಾಕ್ತಾಳೆ. ಅದಾದ್ಮೇಲೆ ಅವಳಿಗೆ ಅನ್ಸುತ್ತೆ ಪಕ್ಷಿ ಯಾಕೋ ಬೇಸರದಲ್ಲಿದೆ, ಕಬ್ಬಿಣ ಪಂಜರ ಅದಕ್ಕೆ ಇಷ್ಟ ಆಗ್ಲಿಲ್ಲ, ಬೆಳ್ಳಿಯ ಪಂಜರದಲ್ಲಿ ಹಾಕ್ತಾಳೆ. ಸೊ ಆದ್ರೂ ಪಕ್ಷಿ ಸುಮ್ಮನೆ ಇರುತ್ತೆ. ಅಂದ್ರೆ ತುಂಬಾ ಅಂದ್ರೆ ದುಃಖಿತವಾಗಿರುತ್ತೆ. ಅವಳು ಅನ್ಕೊಳ್ತಾಳೆ ಬೆಳ್ಳಿಯ ಪಂಜರ ಇಷ್ಟ ಆಗ್ಲಿಲ್ಲ ಪಕ್ಷಿಗೆ, ಚಿನ್ನದ ಪಂಜರ ಮಾಡ್ತೇನೆ ಅಂತೇಳಿ ಚಿನ್ನದ ಪಂಜರದಲ್ಲಿ ಹಾಕ್ತಾಳೆ. ಆದ್ರೆ ಪಕ್ಷಿಗೆ ಖುಷಿ ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲ. ಯಾಕಂದ್ರೆ ಪಕ್ಷಿಗೆ ಏನ್ ಬೇಕೋ ಅದನ್ನ ಕೊಡದ ಹೊರತು ಪಕ್ಷಿ ಖುಷಿ ಆಗುದಿಲ್ಲ. ಅದೇ ತರ ನಾವು ದೇಹಕ್ಕೆ ಏನನ್ನೆಲ್ಲಾ ಮಾಡ್ಬೋದು. ಈಗ ಚಿನ್ನದ ಪಂಜರ, ಬೆಳ್ಳಿ ಪಂಜರ ಈ ತರದ್ದೆಲ್ಲ. ಅದೇ ತರ ದೇಹಕ್ಕೆ ನಾವು ಏನನ್ನೆಲ್ಲ ಮಾಡ್ಬೋದು. ಆದ್ರೆ ಆತ್ಮದ ಪೋಷಣೆ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ಹುಟ್ಟಿ ಸಾಯುವುದನ್ನಷ್ಟೇ ಸಾಧಿಸಿದ ಹಾಗೆ ನಾವು ಆಗುತ್ತೆ. ನಮ್ಮ ಆಧುನಿಕ ಜೀವನ ಶೈಲಿ ಅದೇ ತರ ಇದೆ. ಈ ದೇಹಕ್ಕೆ ಬೇಕಾಗಿರೋದು ಎಲ್ಲದನ್ನ ಕೊಡುವಂಥದ್ದು, ಆತ್ಮವನ್ನ ನಾವು ತಿರಸ್ಕರಿಸುವಂತದ್ದು. ನಾವು ಆತ್ಮ, ನಾವು ದೇಹವಲ್ಲ. ಬಟ್ ನಮ್ಮನ್ನ ನಾವು ದೇಹ ಅಂತ ತಿಳ್ಕೊಂಡು ಬರೀ ದೇಹದ ಬಗ್ಗೆ ನಾವು ಯೋಚಿಸ್ತೇವೆ. ಆತ್ಮದ ಪೋಷಣೆ ಹೇಗೆ ಸಾಧ್ಯ? ಭಗವಂತನ ಜೊತೆ ಕನೆಕ್ಟ್ ಆದಾಗ, ಆತ್ಮ ಪರಮಾತ್ಮನ ಜೊತೆ ಕನೆಕ್ಟ್ ಆದಾಗ ಆತ್ಮದ ಪೋಷಣೆ ಸಾಧ್ಯವಾಗುತ್ತದೆ. ಈಗ ಎಷ್ಟೇ ಬೆಲೆ ಬಾಳುವ ಕಾರ್ ಇರ್ಲಿ, ಆ ಕಾರನ್ನ ಓಡಿಸುವ ಡ್ರೈವರ್ ಇರ್ಲಿಲ್ಲ ಅಂದ್ರೆ ಆ ಕಾರಿಗೆ ಯಾವುದೇ ಬೆಲೆ ಇಲ್ಲ ಅಲ್ವಾ? ಏನು ಉಪಯೋಗ ಆಯ್ತು ಆ ಕಾರಿದ್ದು? ಸುಮ್ಮನೆ ನಿಲ್ಸಿದ್ರೆ, ಒಂದು 50 ಲಕ್ಷದ ಕಾರೇ ಇರ್ಲಿ, ಸುಮ್ಮನೆ ಮನೆ ಮುಂದ್ಗಡೆ ನಿಲ್ಸಿದ್ರೆ, ಅದನ್ನ ಓಡಿಸಿದ್ರೆ, ಹಾಗೆ ನಿಲ್ಸಿದ್ರೆ. ಆದ್ರೆ ಡ್ರೈವರ್ ಇದ್ದಾಗ ಆ ಕಾರಿಗೆ ಒಂದು ಅರ್ಥ ಬರುತ್ತೆ. ಆ ಕಾರಿನ ಒಂದು ಅದರದ್ದು ಪರ್ಪಸ್ ಏನು, ಅದು ಸರ್ವ್ ಆಗುತ್ತೆ. ಸೊ ಇಲ್ಲಿ ಕಾರನ್ನ ನಮ್ಮ ದೇಹಕ್ಕೆ ಹೋಲಿಸಿದ್ರೆ ಡ್ರೈವರ್ ಅನ್ನ ಆತ್ಮಕ್ಕೆ ಹೋಲಿಸಬಹುದು. ಸೊ ಆತ್ಮ ಇರೋದ್ರಿಂದ ಈ ದೇಹಕ್ಕೆ ಬೆಲೆ, ಇಲ್ಲದಿದ್ರೆ ಅದಕ್ಕೆ ಯಾವ ಬೆಲೆ ಇರೋದಿಲ್ಲ. ಸೊ ಇಲ್ಲಿ ದೇಹವನ್ನ ನಡೆಸ್ತಾ ಇರುವವನು ಆತ್ಮ, ಕಾರನ್ನ ನಡೆಸ್ತಾ ಇರುವಂತಹ ಡ್ರೈವರ್ ಇದ್ದಾಗೆ. ಕಾರಿಗೆ ನಾವು ಪೆಟ್ರೋಲ್ ಅನ್ನ ತುಂಬಿಸ್ತೀವಿ, ಕಾರಿನ ಆಹಾರ ಪೆಟ್ರೋಲ್. ಅದೇ ಡ್ರೈವರ್ ಕೂಡ ಏನಾದ್ರೂ ತಿನ್ಬೇಕಲ್ವಾ? ಬರೀ ಕಾರಿಗೆ ಪೆಟ್ರೋಲ್ ಹಾಕಿದ್ರೆ ಸಾಕಾಗತ್ತಾ? ಇಲ್ಲ, ಡ್ರೈವರ್ ಕೂಡ ಏನನ್ನಾದ್ರೂ ತಿನ್ಬೇಕಾಗುತ್ತೆ. ಅದೇ ತರ ಬರೀ ದೇಹಕ್ಕೆ ನಾವು ಪೋಷಣೆಯನ್ನ ಮಾಡಿದ್ರೆ ಸಾಲದು, ನಮ್ಮ ಆತ್ಮದ ಪೋಷಣೆಯನ್ನ ಕೂಡ ನಾವು ಮಾಡ್ಬೇಕು. ಹೇಗೆ ಆತ್ಮದ ಪೋಷಣೆಯನ್ನ ನಾವು ಮಾಡುವಂಥದ್ದು? ಅದಕ್ಕೆ ಅದರದ್ದೇ ಆದ ವಿಧಾನಗಳಿವೆ, ನಮ್ಮ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಆ ವಿಧಾನ ಹೇಗೆ? ಅದು ಪರಮಾತ್ಮನ ಜೊತೆ ಕನೆಕ್ಟ್ ಆಗೋದ್ರ ಮೂಲಕ. ಈಗ ದೇಹದ ಪ್ರತಿ ಕರ್ತವ್ಯ, ಆತ್ಮದ ಪ್ರತಿ ಕರ್ತವ್ಯ ಅಂತ ಎರಡಿದೆ. ದೇಹದ ಪ್ರತಿ ಕರ್ತವ್ಯ ಅಂದ್ರೆ ಏನು? ಈ ನನ್ನ ದೇಹಕ್ಕೆ ಸಂಬಂಧಪಟ್ಟಿರೋರು ಯಾರೆಲ್ಲ ಇರ್ತಾರೋ, ನನ್ನ ಕುಟುಂಬದವರಾಗ್ಲಿ, ನನ್ನ ಸಂಬಂಧಿಕರು, ಅವರ ಕಾಳಜಿಯನ್ನ ವಹಿಸುವಂಥದ್ದು, ಅವರ ಬಗ್ಗೆ ನಾವು ಇದ್ ಮಾಡುವಂಥದ್ದು, ಇದು ಸ್ವಧರ್ಮ ಆಗುತ್ತೆ. ಇನ್ನೊಂದು ಸನಾತನ ಧರ್ಮ, ಅದು ಆತ್ಮದ ಪ್ರತಿ ಕರ್ತವ್ಯ. ಎಸ್, ಈ ದೇಹದಲ್ಲಿ ನನಗೆ ಯಾರು ನನಗೆ ಸಂಬಂಧದವರು ಇದ್ದಾರೋ ಅವರ ಬಗ್ಗೆ ನಾನು ಕಾಳಜಿ ವಹಿಸ್ಬೇಕು, ಅವರ ಸಂಬಂಧ ನನಗೆ ಇದೆ. ಆದ್ರೆ ನನಗೆ ಅನಾದಿ ಕಾಲದಿಂದ ಒಬ್ಬರ ಜೊತೆ ಸಂಬಂಧ ಇದೆ, ಅವರನ್ನ ನಾನು ಹೇಗೆ ಮರೆತು ಬಿಟ್ಟೆ? ಈ ಆತ್ಮಕ್ಕೆ ಅನಾದಿ ಕಾಲದಿಂದ ಸಂಬಂಧ ಇರುವುದು ಯಾರ ಜೊತೆ? ಪರಮಾತ್ಮನ ಜೊತೆ. ಅವರನ್ನ ಮರೆತರೆ ಸರಿಯಾಗುತ್ತಾ? ಇಲ್ಲ. ಸೊ ಶಾಶ್ವತವಾದಂತಹ ಸಂಬಂಧ ಇದು, ಅದನ್ನ ನಾವು ಮರೆತು ಬಿಟ್ಟಿದ್ದೀವಿ. ಪರಮಾತ್ಮನ ಜೊತೆ ನಮ್ಮ ಸಂಬಂಧ ಅನಾದಿ ಕಾಲದಿಂದ ಇದೆ, ಅದನ್ನ ಮರೆತಿರುವುದೇ ನಮ್ಮ ಕಷ್ಟಗಳಿಗೆ ಕಾರಣವಾಗಿದೆ. ಅದನ್ನ ಮತ್ತೆ ಪುನರ್ ಸ್ಥಾಪಿಸುವಂತಹ ಅವಶ್ಯಕತೆ ಇದೆ. ಆ ಪುನರ್ ಸ್ಥಾಪಿಸುವುದು ಹೇಗೆ ಸಾಧ್ಯವಾಗುತ್ತದೆ? ಭಗವಂತನ ನಾಮ ಜಪದ ಮೂಲಕ ಸಾಧ್ಯವಾಗುತ್ತದೆ. ಇದೇ ಸನಾತನ ಧರ್ಮ. ನಮ್ಮ ಧರ್ಮ ಇದೆ. ನಮ್ಮ ಧರ್ಮದ ಹೆಸರು ಸನಾತನ ಧರ್ಮ. ನಮ್ಮ ಧರ್ಮಕ್ಕೆ ಹಿಂದೂ ಧರ್ಮ ಅಂತ ಹೆಸರಿಟ್ಟವರು ಬೇರೆಯವರು. ಅವರಿಗೆ ಅರ್ಥವಾಗುದಿಲ್ಲ ಸನಾತನ ಅಂದ್ರೆ ಏನು. ಇದು ಮಾನವ ಧರ್ಮ, ಸನಾತನ ಧರ್ಮ. ಯಾವಾಗ್ಲೂ ಭಗವಂತನ ಜೊತೆ ಕನೆಕ್ಟೆಡ್ ಆಗಿ ನಾವು ಇರಬೇಕು, ಅದೇ ಆಧ್ಯಾತ್ಮಿಕ ಜೀವನ. ಸೊ ಹೇಗೆ ಕನೆಕ್ಟ್ ಆಗ್ಬೋದು? ನಮ್ಮ ಶಾಸ್ತ್ರಗಳು ನಮ್ಗೆ ಉತ್ತರವನ್ನ ಹೇಳುತ್ತವೆ. ಮಹಾಮಂತ್ರವನ್ನ ಜಪಿಸುವುದರ ಮೂಲಕ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮಹಾಮಂತ್ರ, ಇದು ಎಲ್ಲಾ ಮಂತ್ರಗಳ ಸಾರ. ಈ ಮಹಾಮಂತ್ರವನ್ನ ಜಪಿಸ್ತಾ ಜಪಿಸ್ತಾ ನಮ್ಗೆ ಗೊತ್ತಾಗುತ್ತೆ ನಮ್ಮ ಪರಮಾತ್ಮನ ನಡುವಿನ ಸಂಬಂಧ ಏನು ಅನ್ನುವಂಥದ್ದು. ಯಾಕಂದ್ರೆ ಅಷ್ಟು ಪವರ್ ಇದೆ ಈ ಮಹಾಮಂತ್ರಕ್ಕೆ. ಇದನ್ನ ಈಗ ಪ್ರಪಂಚದಾದ್ಯಂತ ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನರು ಜಪಿಸ್ತಾ ಇದ್ದಾರೆ. ಅವರಿಗೆ ಇದರಿಂದ ರೆಸಿಪ್ರಿಕೇಶನ್ ಸಿಕ್ಕಿದೆ, ಪ್ರತಿಸ್ಪಂದನೆ ಸಿಕ್ಕಿದೆ ಭಗವಂತನಿಂದ. ಇಲ್ಲದಿದ್ರೆ ಯಾರು ಜಪಿಸ್ತಾರೆ ಅಲ್ವಾ? ಸೊ ಹೀಗೆ ಸನಾತನ ಧರ್ಮ ಅಂದ್ರೆ ಭಗವಂತನ ನಾಮ ಜಪವನ್ನ ಮಾಡಿ ಭಗವಂತನ ಜೊತೆ ಯಾವಾಗ್ಲೂ ಕನೆಕ್ಟೆಡ್ ಆಗಿ ಇರುವಂತದ್ದು. ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹಿಂ ತಸ್ಮಾದ್ ಉತ್ತಿಷ್ಟ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ. ನೀನು ಯುದ್ಧದಲ್ಲಿ ಮಡಿದು ಸ್ವರ್ಗವನ್ನು ಸೇರುತ್ತೀಯೆ, ಅಥವಾ ಗೆದ್ದು ಭೂಮಿಯ ಮೇಲೆ ರಾಜ್ಯವನ್ನು ಅನುಭವಿಸುತ್ತೀಯೆ. ಆದ್ದರಿಂದ ದೃಢ ನಿಶ್ಚಯ ಮಾಡಿ ಎದ್ದೇಳು, ಯುದ್ಧ ಮಾಡು. ಸೊ ಮೊದಲ ಕಾರಣ ಅವನು ಹೇಳ್ತಾ ಇರುವಂತದ್ದು ಸಹಾನುಭೂತಿ. ಸಹಾನುಭೂತಿ ಯಾಕೆ ತೋರಿಸ್ಬೇಕು? ಆತ್ಮಕ್ಕೆ ತೋರಿಸ್ಬೇಕಾ, ದೇಹಕ್ಕೆ ತೋರಿಸ್ಬೇಕಾ? ಆತ್ಮ ಅಂದ್ರೆ ಏನು, ದೇಹ ಅಂದ್ರೆ ಏನು ಅನ್ನೋದನ್ನ ಭಗವಂತ ವಿವರಿಸ್ತಾಳೆ. ಎರಡನೇದಾಗಿ ಅರ್ಜುನ ಹೇಳ್ತಾ ಇರುವಂತದ್ದು, ನನಗೆ ಯಾವ ಸುಖ ಸಿಗ್ತದೆ ಇವರನ್ನ ಕೊಲ್ಲೋದ್ರಿಂದ? ಸೊ ಭಗವಂತ ಹೇಳ್ತಾರೆ, ನೀನು ಯುದ್ಧದಲ್ಲಿ ಮಡಿದ್ರೆ ಸ್ವರ್ಗವನ್ನ ಸೇರ್ತೀಯಾ. ಇದು ಕ್ಷತ್ರಿಯ ಯುದ್ಧದಲ್ಲಿ ಮಡಿದ್ರೆ ಸ್ವರ್ಗವನ್ನ ಸೇರ್ತಾನೆ. ಗೆದ್ರೆ ರಾಜ್ಯವನ್ನ ಅನುಭವಿಸ್ತೀಯ. ಎರಡು ವಿಧದಲ್ಲಿ ಕೂಡ ನಿನ್ಗೆ ಒಳ್ಳೇದೆ. ನಿನ್ಗೆ ಮಾತ್ರ ಅಲ್ಲ, ಇಲ್ಲಿರುವ ಎಲ್ಲರಿಗೂ ಇದು ಅನ್ವಯಿಸುತ್ತದೆ.
2 ಅವರಿಗೆ ಸಿಕ್ಕೇ ಸಿಗುತ್ತೆ. ಸೊ 2 ರೀತಿಯಲ್ಲಿ ಕೂಡ ಆ ಇಲ್ಲಿ ಈ ಕುರುಕ್ಷೇತ್ರ ಈ ಧರ್ಮ ಯುದ್ಧದಲ್ಲಿ ಭಾಗವಹಿಸೋದ್ರಿಂದ ಲಾಭ ಇದೆ ಅಂತ ಭಗವಂತ ಹೇಳ್ತಾರೆ. ಅವಾಚ್ಯವಾದಾಂಶ್ಚಾಬಾಹೂನ್ ವದಿಷ್ಯಂತಿ ತವಾಹಿತಾಃ ನಿಂದಂತಸ್ತವ ಸಾಮರ್ಥ್ಯಂ ತಥೋ ದುಃಖಾತರಂ ನು ಕಿಂ. ನಿನ್ನ ಶತ್ರುಗಳು ನಿನ್ನ ವಿಷಯವಾಗಿ ಅವಾಚ್ಯ ಶಬ್ದಗಳನ್ನು ಆಡುವರು, ನಿನ್ನ ಸಾಮರ್ಥ್ಯವನ್ನು ನಿಂದಿಸುವರು, ನಿನಗೆ ಇದಕ್ಕಿಂತ ಹೆಚ್ಚು ದುಃಖಕರವಾದದ್ದು ಏನುಂಟು? ಅರ್ಜುನ, ನೀನೇನು ಯುದ್ಧ ಭೂಮಿಯಿಂದ ಯುದ್ಧ ಭೂಮಿಯಿಂದ ಹೋಗ್ತೀಯಾ, ಅವರ ಬಗ್ಗೆ ಸಹಾನುಭೂತಿ ಉಂಟಾಗ್ತಾ ಇದೆ ನಿನ್ಗೆ, ಪಾಪ ಯಾಕೆ ನಾನು ಅವರನ್ನ ಕೊಲ್ಬೇಕು ಅಂತೇಳಿ ನೀನೇನು ಯುದ್ಧ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತೀಯ. ಆದ್ರೆ ನೀನ್ ಅನ್ಕೊಂಡಿದ್ಯಾ ಅವರೆಲ್ಲ ಈ ತರ ನೀನು ಸಹಾನುಭೂತಿಯಿಂದ ಹೋದೆ ಅಂತ ಅವರು ತಿಳ್ಕೊಳ್ತಾರಾ? ಇಲ್ಲ, ಅವ್ರೇನ್ ಅನ್ಕೊಳ್ತಾರೆ, ಅರ್ಜುನ ಹೇಳಿ ಯುದ್ಧ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅವನಿಗೆ ಭಯವಾಗ್ತಾ ಇದೆ ನಮ್ಮ ಈ ದೊಡ್ಡ ಸೈನ್ಯವನ್ನ ನೋಡಿ, ಅವನು ಇಲ್ಲಿಂದ ಕಾಲ್ಕಿತ್ತ, ರಣ ಹೇಳಿ ಅವನು ಯುದ್ಧ ಭೂಮಿಯಿಂದ ಓಡಿ ಹೋದ ಅಂತ ಹೇಳ್ತಾರೆ ಎಲ್ರು ಅಂತ ಇಲ್ಲಿ ಭಗವಂತ ಅರ್ಜುನನಿಗೆ ಹೇಳ್ತಾರೆ. ಆದ್ರಿಂದ ನಿನ್ನ ಬಗ್ಗೆ ಅವರು ಅವಾಚ್ಯ ಶಬ್ದಗಳನ್ನ ಆಡ್ತಾರೆ, ನಿನ್ನ ಸಾಮರ್ಥ್ಯವನ್ನ ನಿಂದಿಸುತ್ತಾರೆ, ಇದಕ್ಕಿಂತ ಹೆಚ್ಚು ದುಃಖಕರವಾದದ್ದು ಏನುಂಟು ನಿನಗೆ ಕ್ಷತ್ರಿಯನಾದವನಿಗೆ ಅಂತ ಭಗವಂತ ಹೇಳ್ತಾರೆ. ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಹರೇ ಕೃಷ್ಣ. ಇನ್ನೊಂದು 5 to 10 minutes, 5 minutes ಅಲ್ಲೇ ನಾನು ಮುಗಿಸೋದಕ್ಕೆ ಪ್ರಯತ್ನ ಪಡ್ತೀನಿ, ಇಲ್ಲದಿದ್ರೆ 10 minutes ಆಗುತ್ತೆ. ದಯವಿಟ್ಟು ಮೀಟಿಂಗ್ ನಲ್ಲಿ ಇರಿ. ಇವತ್ತಿನ ಅಧ್ಯಾಯದಲ್ಲಿ 72 ಶ್ಲೋಕಗಳಿವೆ. ಸೊ ಎಲ್ಲ ಶ್ಲೋಕವನ್ನ ಕವರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಮುಖ್ಯವಾದದ್ದಾದ್ರೂ ನಾನು ಹೇಳಲೇಬೇಕಲ್ವಾ. ಆದ್ರಿಂದ ಇವತ್ತಿನ ಅಧ್ಯಾಯವನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮುಂದಿನ ಅಧ್ಯಾಯಗಳು ತುಂಬಾ ಸುಲಭವಾಗಿ ಅರ್ಥವಾಗುತ್ತದೆ. ಆದ್ರಿಂದ ದಯವಿಟ್ಟು ಮೀಟಿಂಗ್ ನಲ್ಲಿ ಇರಿ. ಇನ್ನೊಂದು 10 ನಿಮಿಷವರೆಗೆ ಇರಿ. ಈ ಪರಿಶ್ರಮದಲ್ಲಿ ನಷ್ಟವಾಗಲಿ ಕುಗ್ಗುವುದಾಗಲಿ ಇಲ್ಲ, ಈ ಮಾರ್ಗದಲ್ಲಿ ಸಾಧಿಸುವ ಸ್ವಲ್ಪ ಪ್ರಗತಿಯು ಮನುಷ್ಯನನ್ನು ಮಹಾ ಭಯದಿಂದ ಕಾಪಾಡುತ್ತದೆ. ಈ ಪರಿಶ್ರಮದಲ್ಲೆಂದ್ರೆ ಯಾವುದು? ಭಕ್ತಿ ಮಾರ್ಗದಲ್ಲಿ. ಅದಾದ್ಮೇಲೆ ಭಗವಂತ ಬುದ್ಧಿಯೋಗದ ಬಗ್ಗೆ ಹೇಳ್ತಾರೆ, ಭಕ್ತಿಯೋಗದ ಬಗ್ಗೆ ಅರ್ಜುನನಿಗೆ ವಿವರಿಸುತ್ತಾರೆ. ಸೊ ಈ ಭಕ್ತಿಯೋಗ ಅನ್ನುವಂಥದ್ದು ಇದು ಎಷ್ಟು ಉತ್ತಮ, ಇದು ಎಷ್ಟು ಒಳ್ಳೆದು, ಇದು ಮನುಷ್ಯರಿಗೆ ಎಂತಹ ಒಂದು ಒಳ್ಳೆ ಇದು ತಂದು ಕೊಡುತ್ತೆ, ಅವರ ಜೀವನವನ್ನ ಇದು ಸಾರ್ಥಕಗೊಳಿಸುತ್ತದೆ, ಜೀವನದ ಉದ್ದೇಶ ಈಡೇರಿದಾಗೆ ಆಗುತ್ತದೆ ಅನ್ನೋದನ್ನ ಇಲ್ಲಿ ಭಗವಂತ ವಿವರಿಸ್ತಾ ಇದ್ದಾರೆ. ಭಕ್ತಿ ಮಾರ್ಗದಲ್ಲಿ ಪರಿಶ್ರಮ ಅಂದ್ರೆ ಈ ಪರಿಶ್ರಮದಲ್ಲಿ ನಷ್ಟವೂ ಇಲ್ಲ, ಕುಗ್ಗುವುದೂ ಇಲ್ಲ. ಭಕ್ತಿ ಯಾವತ್ತೂ ಕ್ಷಯಿಸುವುದಿಲ್ಲ, ಪುಣ್ಯ ಕ್ಷಯಿಸುತ್ತದೆ, ಭಕ್ತಿ ಕ್ಷಯಿಸುವುದಿಲ್ಲ. ನಾವು ಭಕ್ತಿ ಮಾಡಿದ್ದು ಅದು ಅದೇ ತರ, ಅದು ಅಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಅದು ಕ್ರೆಡಿಟ್ ಆಗುತ್ತೆ, ಅದಾದ್ಮೇಲೆ ಅದು ನಾವು ವಿಡ್ರಾ ಮಾಡಿದ್ರು ಕೂಡ ಅದು ವಿಡ್ರಾ ಆಗೋದಿಲ್ಲ, ಭಕ್ತಿ ಹಾಗೇ ಇರ್ತದೆ. ಈಗ ನಾವು ಈ ಐಹಿಕ ಪ್ರಪಂಚದಲ್ಲಿ ಎಷ್ಟೆಷ್ಟೋ ಡಿಗ್ರಿಗಳನ್ನ ನಾವು ಪಡೀತೀವಿ, ಆದ್ರೆ ಮೃತ್ಯುವಿನೊಂದಿಗೆ ಎಲ್ಲಾ ಅರ್ಹತೆ ಆಯ್ತು, ಅಷ್ಟೇ, ಕೊನೆ ಆಯ್ತು. PhD ಇರ್ಲಿ, MD ಇರ್ಲಿ, ಏನೇ ಇರ್ಲಿ, ಎಲ್ಲವೂ ಕೊನೆ ಆಯ್ತು. ಮತ್ತೆ ಅವನು ಇನ್ನೊಂದು ಬಾರಿ ಹುಟ್ಟಿದಾಗ ABCD ಅವನು ಓದ್ಲೇಬೇಕು, LKG ಇಂದ ಅವನು ಪ್ರಾರಂಭಿಸ್ಲೇಬೇಕು ಅಲ್ವಾ. ಈ ಜನ್ಮದ್ದು ಮುಂದಿನ ಜನ್ಮಕ್ಕೆ ಕ್ಯಾರಿ ಫಾರ್ವರ್ಡ್ ಆಗುದಿಲ್ಲ ಭೌತಿಕ ಜಗತ್ತಿನ ಯಾವುದೇ ವಿದ್ಯಾರ್ಥಿಗಳು. ಆದ್ರೆ ಭಕ್ತಿ ಹಾಗಲ್ಲ, ಆಧ್ಯಾತ್ಮಿಕ ಜೀವನ ಹಾಗಲ್ಲ. ಈ ಜನ್ಮದಲ್ಲಿ ಒಂದು 15% ಮಾಡಿ ಯಾರೋ ಒಬ್ರು ಸ್ಟಾಪ್ ಮಾಡಿದ್ರಂತ ಇಟ್ಕೊಳ್ಳೋಣ, ಅಂದ್ರೆ ಅವರ ಮೃತ್ಯುವಾಯ್ತು. ಅವರು ಭಕ್ತಿ ಮಾರ್ಗದಲ್ಲಿ ಬಂದ್ರು, 15% ಭಕ್ತಿಯನ್ನ ಮಾಡಿದ್ದಾರೆ, ಅವರ ಮೃತ್ಯುವಾಯ್ತು. ನೆಕ್ಸ್ಟ್ ಅವರಿಗೆ ಉತ್ತಮ ಜನ್ಮ ಸಿಗುತ್ತದೆ. ಇದನ್ನ ಭಗವಂತ ಇಲ್ಲಿ ಭರವಸೆಯನ್ನ ಕೊಡ್ತಾರೆ. ಅವರಿಗೆ ಒಳ್ಳೆ ಜನ್ಮ ಸಿಗುತ್ತದೆ, ಭಕ್ತಿಯನ್ನ ಮುಂದುವರಿಸಲಿಕ್ಕೆ ಬೇಕಾಗಿರುವಂತ ಎಲ್ಲಾ ವಾತಾವರಣವನ್ನ ಕಲ್ಪಿಸಿಕೊಡಲಾಗುತ್ತದೆ. ಆ ಜನ್ಮದಲ್ಲಿ ಅವರು 16% ಇಂದ ಮುಂದುವರಿಸಬೇಕು. ಅವರು ಮಾಡಿದ 15% ಎಲ್ಲೂ ಹೋಗಲ್ಲ, ಹಾಗೆ ಇರುತ್ತೆ ಅದು. ಅವರಿಗೆ ಮತ್ತೆ ಅದರ ನೆನಪು ಬರ್ತದೆ, ಅಂದ್ರೆ ಭಕ್ತಿ ನಾನು ಮಾಡಿದ್ದೆ, ನಾನು ಈ ಮಾರ್ಗದಲ್ಲಿ ಮುಂದುವರಿಯಬೇಕು, ಇದೇ ಅಲ್ಟಿಮೇಟ್ ಅನ್ನೋದು ಅವರಿಗೆ ಗೊತ್ತಾಗಿರುತ್ತೆ. ಆದ್ರಿಂದ ಭಕ್ತಿ ಮಾರ್ಗದಲ್ಲಿ ನಷ್ಟವಾಗ್ಲಿ ಕುಗ್ಗುವುದಾಗ್ಲಿ ಇಲ್ವೇ ಇಲ್ಲ. ಸೊ ಇದು ಆಡ್ ಆಗ್ತಾ ಹೋಗುತ್ತೆ. ಆ ಜನ್ಮದಲ್ಲಿ ಮತ್ತೆ 80% ವರೆಗೆ ಅವರು ಪರಿಪೂರ್ಣತೆಯನ್ನ ಸಾಧಿಸಿದ್ರು ಈ ಮಾರ್ಗದಲ್ಲಿ, ಮತ್ತೆ ಅವರ ಮೃತ್ಯುವಾಯ್ತು, ಮತ್ತೆ ಉತ್ತಮ ಜನ್ಮ ಅವರಿಗೆ ಸಿಗುತ್ತೆ, ಭಕ್ತರ ಕುಟುಂಬದಲ್ಲಿ ಹುಟ್ಟುವಂತ ಅವಕಾಶ ಅವರಿಗೆ ಸಿಗುತ್ತೆ. ಅಲ್ಲಿ ಮತ್ತೆ 81% ಇಂದ ಅವರು ಮುಂದುವರಿಸಿ ಆ ಜನ್ಮದಲ್ಲಿ ಅವರು ವೈಕುಂಠ ಪ್ರಾಪ್ತಿ ಮಾಡ್ಕೋಬಹುದು. ಇದು ಬ್ಯೂಟಿ ಆಫ್ ಭಕ್ತಿ. ಭಕ್ತಿಯನ್ನ ಮಾಡೋದ್ರಿಂದ ಏನು ನಾಶ ಆಗುದೇ ಇಲ್ಲ, ಇದು ಇನ್ನಿನ್ನು ಆಡ್ ಆಗ್ತಾ ಹೋಗುತ್ತೆ, ಬೇರೆ ಎಲ್ಲವೂ ನಾಶವಾಗುತ್ತೆ. ಈಗ ನಾವು ಇನ್ವೆಸ್ಟ್ ನಾವು ಮಾಡುವಾಗ ಹೇಳ್ತಾರೆ ನಿಮ್ಗೆ, ನೀವು ಈ ಒಂದು ಇದರಲ್ಲಿ ದುಡ್ಡನ್ನ ಇನ್ವೆಸ್ಟ್ ಮಾಡಿ 10 ವರ್ಷದ ನಂತರ ನಿಮ್ಗೆ ಏನು ಸಿಗುದಿಲ್ಲ, 1 ಪೈಸೆನು, ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಅಂತ ಹೇಳಿದ್ರೆ ನಿಮ್ಮಲ್ಲಿ ಎಷ್ಟು ಜನ ಇನ್ವೆಸ್ಟ್ ಮಾಡ್ಲಿಕ್ಕೆ ತಯಾರಿದ್ದೀರಿ? 10 ವರ್ಷದ ನಂತರ 0 ಸಿಗುತ್ತೆ ಅಂತ ಹೇಳಿ. ಅದರ ಬದಲು ನೀವು ಇನ್ವೆಸ್ಟ್ ಮಾಡಿ, ಆ ನೀವು ಮಾಡಿದ ಇನ್ವೆಸ್ಟ್ ಯಾವತ್ತೂ ನಾಶ ಆಗೋದಿಲ್ಲ ಅಂತಿದ್ರೆ ಎಷ್ಟು ಜನ ನೀವು ಇನ್ವೆಸ್ಟ್ ಮಾಡ್ತೀರಿ? ಅದು ಭಕ್ತಿ. ಭಕ್ತಿಯಲ್ಲಿ ನೀವು ಏನೇ ಇನ್ವೆಸ್ಟ್ ಮಾಡಿದ್ರು ಅದು ನಾಶವಾಗುವುದಿಲ್ಲ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು.
ಅದಲ್ಲದೆ ಭೌತಿಕ ಜಗತ್ತಿನಲ್ಲಿ ನಾವು ಮಾಡಿದ ಪ್ರಯತ್ನಕ್ಕೆ ಫಲ ಇಲ್ಲ. ಪ್ರಯತ್ನಕ್ಕೆ ಅಂದ್ರೆ ಅದರ ನಾವು ಅದರಲ್ಲಿ ಸಕ್ಸಸ್ ಆದ್ರೆ ಮಾತ್ರ ಎಲ್ರು ನಮ್ಮನ್ನ ಹೇಳ್ತಾರೆ. ಯಶಸ್ಸಿಗೆ ಮಾತ್ರ ಬೆಲೆ ಇದೆ ಅಲ್ವಾ. ಪ್ರಯತ್ನ ಯಾರು ಪಟ್ರು ಅಂತ ಯಾರು ಹೇಳುದಿಲ್ಲ. ಆದ್ರೆ ಭಕ್ತಿ ಹಾಗಲ್ಲ, ಆಧ್ಯಾತ್ಮಿಕ ಜೀವನ ಹಾಗಲ್ಲ. ಪ್ರಯತ್ನಕ್ಕೆ ಕೂಡ 100% ಮಾರ್ಕ್ಸ್ ಸಿಗುತ್ತೆ ನಿಮ್ಗೆ ಇಲ್ಲಿ. ಯಾಕಂದ್ರೆ ನೀವು ಪಟ್ಟಿರುವಂತ ಪ್ರಯತ್ನವನ್ನ ಭಗವಂತ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ, ನೀನು ಸ್ವಲ್ಪವೇ ಸ್ವಲ್ಪ ಭಕ್ತಿಯನ್ನ ಮಾಡು, ನಾನು ಯಾವತ್ತೂ ಅದನ್ನ ಮರೆಯುವುದಿಲ್ಲ, ಅದನ್ನ ಮುಂದುವರಿಸಲಿಕ್ಕೆ ನಿನ್ಗೆ ಚಾನ್ಸ್ ಅನ್ನ ಕೊಡ್ತೀನಿ, ಉತ್ತಮ ಜನ್ಮವನ್ನ ನಿನ್ಗೆ ಕೊಡ್ತೇನೆ ಅಂತ ಭಗವಂತ ನಮ್ಗೆ ಭರವಸೆಯನ್ನ ಕೊಡ್ತಾರೆ. ಇದೊಂದು ಹೋಪ್ ನಮ್ಗೆ ಜೀವನದಲ್ಲಿ ಸಿಗ್ತಾ ಇರುವಂತ ಭರವಸೆ. ಯಾರು ಕೊಡ್ತಾರೆ ನಮ್ಗೆ ಈ ತರ ಭರವಸೆಯನ್ನ ಅಲ್ವಾ. ಜೀವನದಲ್ಲಿ ನಮ್ಗೆ ಆಶಾ ಭಾವನೆಯನ್ನ ಮೂಡಿಸುವಂತ ಶ್ಲೋಕ ಇದು. ನಮ್ಗೆ ಅಂದ್ರೆ ನಾವು ಮಾಡಿರುವಂತ ಭಕ್ತಿ ಯಾವತ್ತೂ ನಾಶವಾಗುದಿಲ್ಲ. ಈ ಭಕ್ತಿ ಮಾರ್ಗದಲ್ಲಿ ನಾವು ಬಂದಾಗ ಹೇಗೆ ನಮ್ಗೆ ಮುಂದಕ್ಕೆ ಕೂಡ ನಮ್ಮ ಮೃತ್ಯುವಿನ ನಂತರ ಕೂಡ ನಮ್ಮ ಜೀವನದಲ್ಲಿ ಇದು ಮುಂದುವರಿತಾ ಹೋಗುತ್ತೆ. ಕೊನೆಗೆ ಭಗವಂತನ ಜೊತೆ ಕೂಡ ಇದು ಮುಂದುವರಿತದೆ ನಮ್ಮ ಸಂಬಂಧ ಅಂತೇಳಿ ನಾವು ತಿಳಿದುಕೊಂಡಾಗ ಎಷ್ಟೊಂದು ನಮ್ಗೆ ನಮ್ಮ ಅಂದ್ರೆ ಭರವಸೆ, ಹೋಪ್ ಸಿಗುತ್ತೆ ನಮ್ಗೆ ಜೀವನದಲ್ಲಿ ಅಲ್ವಾ. ಸೊ ಈಗ ನೀವೆಲ್ಲ ಇಲ್ಲಿ ಭಗವದ್ಗೀತೆನ ಅರ್ಥ ಮಾಡ್ಕೊಳ್ಬೇಕಂತೇಳಿ ನೀವು ಈ 18 ದಿವಸಗಳ ಕೋರ್ಸ್ಗೆ ನೀವು ರಿಜಿಸ್ಟರ್ ಆಗಿದ್ದೀರಾ. ನಿಮ್ಮ ಈ ಸ್ವಲ್ಪವೇ ಸ್ವಲ್ಪ ಪ್ರಯತ್ನ ಕೂಡ ಭಗವಂತನಿಗೆ ತುಂಬಾ ತುಂಬಾ ಸಂತೋಷವನ್ನ ಕೊಡುವಂತದ್ದು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಅದರಿಂದ ಸ್ವಲ್ಪವೇ ಸ್ವಲ್ಪ ಪ್ರಗತಿ ಕೂಡ ಮನುಷ್ಯನ ಮಹಾಭಯದಿಂದ ಕಾಪಾಡುತ್ತದೆ ಅಂತ ಭಗವಂತ ಹೇಳ್ತಾರೆ. ವ್ಯವಸಾಯಾತ್ಮಿಕ ಬುದ್ಧಿರ್ ಏಕೆ ಹಾಕುರು ನಂದನ ಬಹುಶಾಖಾಹ್ಯನಂತಾಶ್ಚ ಬುದ್ಧಯೋ ಅವ್ಯವಸಾಯಿನ. ಈ ಮಾರ್ಗದಲ್ಲಿ ಇರುವವರು ದೃಢ ಸಂಕಲ್ಪ ಹೊಂದಿರುತ್ತಾರೆ. ಈ ಮಾರ್ಗ ಅಂದ್ರೆ ಯಾವ ಮಾರ್ಗ? ಭಕ್ತಿ ಮಾರ್ಗ. ಮತ್ತು ಅವರಿಗೆ ಒಂದೇ ಗುರಿ, ಪ್ರೀತಿಯ ಕುರುನಂದನನೇ ನಿಶ್ಚಯ ಸ್ವಭಾವವಿಲ್ಲದವರ ಬುದ್ಧಿಗೆ ಅನೇಕ ಶಾಖೆಗಳು ಇರುತ್ತವೆ. ಸೊ ಈ ಮಾರ್ಗ ಅಂದ್ರೆ ಭಕ್ತಿ ಮಾರ್ಗದಲ್ಲಿ ಇರುವವರು. ಈಗ ಜೀವನದ ಉದ್ದೇಶ ಏನು ಅಂತ ತಿಳಿದ ಮೇಲೆ, ಮಾನವ ಜೀವನದ ಉದ್ದೇಶ ಏನು ಅಂತ ತಿಳಿದ ಮೇಲೆ, ಗುರಿ ಏನಂತ ಗೊತ್ತಾದ್ಮೇಲೆ ಆ ಗುರಿಯನ್ನ ತಲುಪುವಲ್ಲಿ ನಾವು ಒಂದೇ ದೃಢ ಸಂಕಲ್ಪದಿಂದ ನಾವು ಮುಂದುವರಿತೀವಿ. ಗುರಿಯೇ ಇಲ್ಲದಿದ್ದಾಗ ಜೀವನದಲ್ಲಿ ಅಲ್ವಾ ಸ್ವಲ್ಪ ಇಲ್ಲೂ ಸ್ವಲ್ಪ ಎಲ್ಲಾ ಕಡೆ ಬಹುಶಾಖಾಯ ಅನಂತಶ್ಚ, ಎಲ್ಲಾ ಕಡೆ ಸ್ವಲ್ಪ ಸ್ವಲ್ಪ ಎಲ್ಲವನ್ನ ತಿಳಿದುಕೊಳ್ಳುವಂಥದ್ದು, ಅದು ಮಾಡು ಇದು ಮಾಡು ಎಲ್ಲವನ್ನ ಮಾಡುವಂಥದ್ದು, ಶಾಸ್ತ್ರದ ಪ್ರಕಾರ ತಿಳಿದುಕೊಳ್ಳದೆ ಇರುವಂತದ್ದು. 33 ಕೋಟಿ ದೇವತೆಗಳನ್ನ ಕೂಡ ನಾವು ಪೂಜಿಸ್ತೀವಿ ಅಂತ ಹೋಗುವಂಥದ್ದು. 33 ಕೋಟಿ ದೇವತೆಗಳು ಯಾರಂತ ಕೂಡ ಗೊತ್ತಿಲ್ಲ, ಬಟ್ ಎಲ್ಲರನ್ನ ಪೂಜಿಸ್ತೀವಿ. ಸೊ ಇದೆಲ್ಲ ಬಹುಶಾಖಾಯ ಅನಂತಶ್ಚ. ಇದರಲ್ಲಿ ಪ್ರಗತಿ ಇಲ್ಲ. ಆದ್ರೆ ದೃಢ ಸಂಕಲ್ಪದಿಂದ ನಿಜವಾಗಿ ಜೀವನದ ಗುರಿ ಏನು ಅಂತ ತಿಳಿದುಕೊಂಡು ಮುಂದೆ ಹೋಗುವವರಿಗೆ, ಅಂದ್ರೆ ಭಗವಂತನ ಜೊತೆ ನಾನು ಕನೆಕ್ಟ್ ಆಗ್ಬೇಕಂತ ತಿಳಿದುಕೊಂಡು ಮುಂದೆ ಹೋಗುವವರಿಗೆ ಅವರು ಖಂಡಿತವಾಗ್ಲೂ ಒಂದೇ ಗುರಿಯಿಂದ ಅದನ್ನ ಅವರು ಸಾಧಿಸುತ್ತಾರೆ. ನಿಶ್ಚಯ ಸ್ವಭಾವ ಇಲ್ಲದವರ ಬುದ್ಧಿಗೆ ಅನೇಕ ಶಾಖೆಗಳು ಇರುತ್ತವೆ ಅಂತ ಭಗವಂತ ಹೇಳ್ತಾರೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೂರ್ ಮಾತೆ ಸಂಗೋಸ್ತ್ವ ಕರ್ಮಣಿ. ನಿನಗೆ ನಿಯೋಜಿತ ಕರ್ತವ್ಯವನ್ನು ಮಾಡುವುದಕ್ಕಷ್ಟೇ ಅಧಿಕಾರ, ಆದರೆ ಕರ್ಮ ಫಲಕ್ಕೆ ನಿನಗೆ ಅಧಿಕಾರವಿಲ್ಲ. ಕರ್ಮ ಫಲಕ್ಕೆ ನೀನು ಕಾರಣ ಎಂದು ಭಾವಿಸಲೇ ಬೇಡ. ಕರ್ಮವನ್ನು ಬಿಡಬೇಕೆಂದು ನಿನಗೆ ಮನಸ್ಸಾಗದಿರಲಿ. ಸೊ ಭಗವಂತ ಹೇಳ್ತಾರೆ, ನೀನು ಕರ್ತವ್ಯವನ್ನ ಮಾಡು, ಆದ್ರೆ ನೀನೇ ಮಾಡ್ತಾ ಇದ್ದೀಯಲ್ಲ ಅಂತ ತಿಳ್ಕೊಬೇಡ. ನಿನ್ನ ಕರ್ಮದ ಫಲಕ್ಕೆ ನೀನು ಕಾರಣ ಅಲ್ಲ. ನೀನೀಗ ಒಂದು ಕೆಲಸವನ್ನ ಮಾಡ್ಬೋದು, ಆದ್ರೆ ಅದರ ಪ್ರತಿಫಲದ ನಿರೀಕ್ಷೆಯಲ್ಲಿ ನೀನು ಇದ್ದಾಗ ನೀನು ನಿರೀಕ್ಷಿಸಿದ ತರವೇ ನಡೀತದೆ ಅಂತ ತಿಳಿದುಕೊಳ್ಳುವ ಹಾಗೆ ಇಲ್ಲ. ನೀನು ಅತಿಯಾದ ನಿರೀಕ್ಷೆಯನ್ನ ಇಟ್ಕೊಂಡಾಗ ನಿನಗೆ ನಿರಾಶೆ ಕೂಡ ಉಂಟಾಗಬಹುದು. ಆದ್ರಿಂದ ಕರ್ಮವನ್ನ ಮಾಡು, ಅದರ ಫಲವನ್ನ ನನ್ಗೆ ಬಿಟ್ಟು ಬಿಡು. ಭಗವಂತನಿಗೆ ನಮ್ಮ ಕರ್ಮದ ಫಲವನ್ನ ನಾವು ಬಿಟ್ಟು ಬಿಟ್ಟಾಗ ಅದು ಖಂಡಿತವಾಗ್ಲೂ ಉತ್ತಮ ಫಲವೇ ಆಗಿರುತ್ತದೆ. ನಮ್ಮ ಇಚ್ಛೆಯ ಪ್ರಕಾರ ನಾವು ನಮ್ಮ ಕರ್ಮಗಳನ್ನ ನಾವು ಮಾಡ್ತಾ ಹೋದಾಗ ಏನಾಗುತ್ತೆ, ಅದರಿಂದ ನಮಗೆ ನಿರಾಶೆ ಆಗುವಂತ ಸಾಧ್ಯತೆಗಳು ಇರುತ್ತದೆ. ಆದ್ರಿಂದ ನೀನು ಕರ್ಮವನ್ನ ಮಾಡು, ಕರ್ಮವನ್ನ ಬಿಡಬೇಕೆಂದು ನಿನಗೆ ಮನಸ್ಸಾಗದಿರಲಿ. ಆದ್ರೆ ಕರ್ಮ ಫಲಕ್ಕೆ ನೀನು ಕಾರಣ ಅಂತ ನೀನು ಭಾವಿಸ್ಬೇಡ, ಅದನ್ನ ಸ್ಯಾಂಕ್ಷನ್ ಮಾಡೋನು ನಾನು ಅಂತ ಭಗವಂತ ಹೇಳ್ತಾರೆ. ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನೇವಾತ್ಮನಾ ತುಷ್ಟಃ ಸ್ಥಿತ ಪ್ರಜ್ಞಸ್ತದೋಚ್ಯತೆ. ದೇವೋತ್ತಮ ಪರಮ ಪುರುಷನು ಹೇಳಿದನು, ಪಾರ್ಥ, ಮನಸ್ಸಿನ ಕಲ್ಪನೆಗಳಿಂದ ಇಂದ್ರಿಯ ಸುಖದ ವಿವಿಧ ಬಯಕೆಗಳು ಉಂಟಾಗುತ್ತವೆ. ಒಬ್ಬ ಮನುಷ್ಯನು ಇಂದ್ರಿಯ ಸುಖದ ಎಲ್ಲ ಬಗೆಯ ಆಸೆಗಳನ್ನು ತ್ಯಜಿಸಿ ಅವನ ಮನಸ್ಸು ಪರಿಶುದ್ಧವಾಗಿ ಆತ್ಮನಲ್ಲಿ ಸಂತುಷ್ಟನಾದಾಗ ಆತನನ್ನು ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಇರುವವನೆಂದು ಕರೆಯುವುದು. ಅತಿಯಾದ ಇಂದ್ರಿಯ ಬಯಕೆಗಳು ಒಂದರ ನಂತರ ಒಂದು ಬರ್ತಾನೆ ಇರುತ್ತೆ. ನೀವೆಷ್ಟೇ ಇಂದ್ರಿಯಗಳನ್ನ ತೃಪ್ತಿಪಡಿಸ್ಲಿಕ್ಕೆ ನೀವು ಪ್ರಯತ್ನಿಸಿ, ಬಟ್ ಅದಕ್ಕೆ ತೃಪ್ತಿ ಅನ್ನುವಂಥದ್ದು ಇರುವುದೇ ಇಲ್ಲ. ಸೊ ಈ ತರ ಈ ಇಂದ್ರಿಯ ಬಯಕೆಗಳ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋದಾಗ ಅದಕ್ಕೆ ಒಂದು ಕೊನೆಯೇ ಇರುವುದಿಲ್ಲ. ಅದರ ಬದಲು
ನಾವು ಆತ್ಮದಲ್ಲೇ ಸಂತುಷ್ಟನಾದಾಗ, ನಮ್ಗೆ ಹೈಯರ್ ಟೇಸ್ಟ್ ಸಿಕ್ಕಿದಾಗ ಜೀವನದಲ್ಲಿ ಈ ಚಿಕ್ಕ ಪುಟ್ಟ ಟೇಸ್ಟ್ ಗಳನ್ನ ನಾವು ಮರೆತು ಬಿಡ್ತೀವಿ. ಆತ್ಮದಲ್ಲೇ ಸಂತುಷ್ಟನಾದಾಗ ನಾವು ದಿವ್ಯ ಪ್ರಜ್ಞೆಯನ್ನ ಪಡೆಯಬಹುದಂತ ಭಗವಂತ ಇಲ್ಲಿ ಹೇಳ್ತಾರೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮತ್ ಕ್ರೋಧೋಭಿಜಾಯತೆ. ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ. ಇಂತಹ ಆಸಕ್ತಿಯಿಂದ ಕಾಮವು ಹುಟ್ಟುತ್ತದೆ, ಕಾಮದಿಂದ ಕ್ರೋಧವು ಉದ್ಭವವಾಗುತ್ತದೆ. ಸೊ ಈಗ ಇಚ್ಛೆಗಳು ಒಂದರ ನಂತರ ಒಂದು ಇಚ್ಛೆಗಳು ಬರ್ತಾ ಇರುತ್ತೆ ನಮ್ಮ ಮನಸ್ಸಿನಲ್ಲಿ. ಆ ಇಂದ್ರಿಯಗಳು ಅಂದ್ರೆ ಆ ಇಚ್ಛೆಗಳು ನಮ್ಮನ್ನ ಸುಖ ನೆಮ್ಮದಿ ಶಾಂತಿಯಿಂದ ಇರ್ಲಿಕ್ಕೆ ಅದು ಬಿಡುವುದಿಲ್ಲ. ಕೆಲವೊಂದು ಇಚ್ಛೆಗಳು ಅದು ಈಡೇರುವವರೆಗೂ ನಮ್ಗೆ ಆತಂಕ, ಅದು ಏನಾಗುತ್ತೋ ಆಂಗ್ಸೈಟಿ ಎಲ್ಲವೂ ಇರುತ್ತೆ. ಈಡೇರಿದ ನಂತರ ಇನ್ನೊಂದು ಇಚ್ಛೆಗಳ ಬಗ್ಗೆ. ಸೊ ಹೀಗೆ ಒಂದರ ನಂತರ ಒಂದು ಇದು ನಿರಂತರವಾಗಿ ಮುಂದುವರಿತದೆ. ಆದ್ರಿಂದ ಅಂದ್ರೆ ಯಾವ ತರ ಅಂದ್ರೆ ಈಗ ಮನೆಯಲ್ಲಿ ಹಾವನ್ನ ಬಿಟ್ಕೊಂಡಾಗ, ಸೊ ಮನೆಯಲ್ಲಿ ಹಾವನ್ನ ಬಿಟ್ಕೊಂಡಿರೋರು ಹೇಗೆ ನೆಮ್ಮದಿಯಿಂದ ನಿದ್ದೆ ಮಾಡೋದಕ್ಕೆ ಸಾಧ್ಯ? ಅದೇ ತರ ಹಲವಾರು ಇಂದ್ರಿಯ ಬಯಕೆಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಮನಸ್ಸಿನ ನೆಮ್ಮದಿಯನ್ನ ಹಾಳು ನಾವು ಮಾಡ್ಕೊಳ್ತೀವಿ ಅಂತ ಹೇಳಿ. ಸೊ ಏನಾಗುತ್ತೆ, ಇಂದ್ರಿಯ ವಿಷಯಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ. ಆಸಕ್ತಿಯಿಂದಾಗಿ ಕಾಮ ಹುಟ್ಟುತ್ತದೆ. ಕಾಮ ಅಥವಾ ಕಾಮನೆಗಳು, ಇಚ್ಛೆ, ತೀವ್ರ ಇಚ್ಛೆ ಆಗ್ತದೆ. ಸೊ ಈ ತೀವ್ರ ಇಚ್ಛೆಯಾಗಿ ಆ ಇಚ್ಛೆ ಈಡೇರದೆ ಇದ್ದಾಗ ಕ್ರೋಧ ಉಂಟಾಗುತ್ತದೆ ಅಲ್ವಾ? ಸಿಟ್ಟು ಬರುತ್ತೆ. ನಾವು ಅಂದ್ಕೊಂಡಿದ್ದು ಸರಿಯಾಗಿ ಆಗದೆ ಇದ್ದಾಗ, ಅತಿಯಾದ ಇಚ್ಛೆ, ನಾವು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ, ಆಗಲ್ಲ, ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಸೊ ಸಿಟ್ಟು ಬಂದಾಗ ಏನಾಗುತ್ತೆ? ಕ್ರೋಧಾದ್ಭವತಿ ಸಮ್ಮೋಹ, ಸಮ್ಮೋಹ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಕ್ರೋಧದಿಂದ ಸಮ್ಮೋಹವು ಉಂಟಾಗುತ್ತದೆ, ಸಮ್ಮೋಹದಿಂದ ಸ್ಮೃತಿಯ ಭ್ರಮೆಯುಂಟಾಗುತ್ತದೆ, ಸ್ಮೃತಿ ಭ್ರಮೆಯಿಂದ ಬುದ್ಧಿ ನಾಶವಾಗುತ್ತದೆ. ಬುದ್ಧಿ ನಾಶವಾದಾಗ ಮನುಷ್ಯನು ಮತ್ತೆ ಐಹಿಕ ಪ್ರಪಂಚದಲ್ಲಿ ಮುಳುಗುತ್ತಾನೆ. ಸೊ ಕ್ರೋಧಗೊಂಡಾಗ ಸಮ್ಮೋಹನೆ ಉಂಟಾಗುತ್ತೆ, ಸ್ಮೃತಿಯ ಭ್ರಮೆ ಉಂಟಾಗುತ್ತೆ, ಬುದ್ಧಿ ನಾಶವಾಗುತ್ತೆ. ಸೊ ನಾವು ಏನ್ ಮಾಡ್ತಾ ಇರ್ತೀವಿ ಅನ್ನೋದು ಕೂಡ ನಮ್ಗೆ ಗೊತ್ತಿರುವುದಿಲ್ಲ ನಾವು ಕೋಪಗೊಂಡಾಗ. ಸೊ ಕೋಪ ಗೊಳ್ಳುವುದು ಎಷ್ಟು ಡೇಂಜರಸ್ ಅದಂದ್ರೆ, ನಮ್ಗೆ ನಾವು ಯಾರ ಮೇಲೆ ಕೋಪಗೊಳ್ತೀವಲ್ಲ ಅವರಿಗೆ ಅದರಿಂದ ಹಾನಿ ಇರುತ್ತೋ ಇಲ್ವೋ, ಬಟ್ ನಮ್ಗಂತೂ ಖಂಡಿತವಾಗ್ಲೂ ಹಾನಿ ಆಗೇ ಆಗುತ್ತೆ. ಕಾದಿರುವಂತ ಕಬ್ಬಿಣದ ತುಂಡನ್ನ ಕೈಯಲ್ಲಿ ಹಿಡ್ಕೊಂಡಾಗೆ ಅದು ಬೇರೆಯವರನ್ನ ಸುಡೋದಕ್ಕಿಂತ ಮುಂಚೆ ನಮ್ಮನ್ನೇ ಅದು ಸುಟ್ಟು ಬಿಡುತ್ತೆ. ಹೀಗೆ ಕ್ರೋಧಗೊಂಡಾಗ ನಮ್ಮ ದೇಹದಲ್ಲಿ ಎಷ್ಟೆಲ್ಲ ರಾಸಾಯನಿಕ ಬದಲಾವಣೆಗಳಾಗುತ್ತವೆ, ನಮ್ಮ ಆರೋಗ್ಯಕ್ಕೆ ಎಷ್ಟೊಂದು ಅದು ಹಾನಿಯನ್ನ ಮಾಡುತ್ತೆ. ಕ್ರೋಧಗೊಂಡಾಗ ನಾವು ಯಾವುದೇ ಒಂದು ಡಿಸಿಷನ್ ಅನ್ನ ತಗೋಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಸರಿಯಾಗಿ ಇರುವುದೇ ಇಲ್ಲ. ಯಾಕಂದ್ರೆ ಕೋಪಗೊಂಡಾಗ ನಮ್ಗೆ ಯಾವಾಗ್ಲೂ ಅಂದ್ರೆ ಬೇರೆಯವರ ಕೆಟ್ಟ ಗುಣಗಳೇ ಕಾಣುತ್ತವೆ, ಒಳ್ಳೆ ಗುಣಗಳು ನಮ್ಗೆ ಕಾಣಿಸುದಿಲ್ಲ. ಆ ಸಮಯದಲ್ಲಿ ನಾವು ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳಬಾರದು ಅಂತ ಹೇಳ್ತಾರೆ. ಈಗ ಇಂದ್ರಿಯ ವಿಷಯಗಳ ಬಗ್ಗೆ ಅತಿಯಾದ ಯೋಚನೆಯಿಂದ ಆಸಕ್ತಿ ಉಂಟಾಗುವುದು, ಆಸಕ್ತಿಯಿಂದ ಕಾಮ, ಕಾಮದಿಂದ ಕ್ರೋಧ, ಕ್ರೋಧದಿಂದ ಸಮೋಹನೆ, ಸಮೂಹದಿಂದ ಸ್ಮೃತಿಯ ಭ್ರಮೆ, ಸ್ಮೃತಿಯ ಭ್ರಮೆಯಿಂದ ಬುದ್ಧಿನಾಶ, ಬುದ್ಧಿನಾಶದಿಂದ ನಮ್ಮ ಪತನವಾಗುತ್ತದೆ. ಆದುದರಿಂದ ಕೋಪವನ್ನ ನಿಗ್ರಹಿಸುವಂತಹ ಅವಶ್ಯಕತೆ ಇದೆ. ಯಾವುದೋ ಒಂದು ಕ್ಷಣದ ಕೋಪಕ್ಕೆ ತುತ್ತಾಗಿ ಒಬ್ಬರನ್ನ ಕೊಂದು ಜೈಲನ್ನ ಸೇರ್ಕೊಂಡವರು ಕೂಡ ಇರ್ತಾರೆ, ಕೋಪವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗದೆ. ಆದ್ರಿಂದ ನಮ್ಮ ಮನಸ್ಸಿನಲ್ಲಿ ಹಾನಿಕಾರಕ ವಿಚಾರಗಳು ಬರ್ತಾನೆ ಇರುತ್ತೆ ಒಂದರ ನಂತರ ಒಂದು ಕೋಪಗೊಂಡಾಗ ಅಲ್ವಾ? ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಕೋಪಗೊಂಡಾಗ ಯಾವುದೇ ನಿರ್ಧಾರವನ್ನ ನಾವು ತೆಗೆದುಕೊಳ್ಬಾರ್ದು. ಸೊ ಇದಕ್ಕೆ ನಾನು ಒಂದು ದೃಷ್ಟಾಂತ ಉದಾಹರಣೆಯನ್ನ ನಾನು ಹೇಳ್ತೀನಿ. ಸತ್ಯ ಘಟನೆ ಇದು ನಡೆದಿರುವಂತದ್ದು. ಕೋಪ ಎಷ್ಟು ಕೆಟ್ಟದು ನಮ್ಗೆ ಅನ್ನೋದನ್ನ ನಾನು ನಿಮ್ಗೆ ಒಂದು ಉದಾಹರಣೆಯ ಮೂಲಕ ಹೇಳ್ತೀನಿ. ಇಬ್ರು ಗಂಡ ಹೆಂಡತಿ ಇದ್ರು ದಂಪತಿಗಳು. ಇದು ಅಂದ್ರೆ ಒಂದು ಹಲವು ವರ್ಷಗಳ ಹಿಂದೆ ನಡೆದಿರುವಂತ ಘಟನೆ, ಒಂದು 3-4 ವರ್ಷಗಳ ಹಿಂದೆ ನಡೆದಿರ್ಬೋದು ಈ ಘಟನೆ. ಅವರಿಬ್ರು ಸಿಕ್ಕಾಪಟ್ಟೆ ಜಗಳ ಆಡ್ತಾ ಇದ್ರು. ಯಾವಾಗ ನೋಡಿದ್ರು ಒಬ್ರನ್ನೊಬ್ರು ಹೀಯಾಳಿಸೋದು, ಒಬ್ರಿಗೊಬ್ರು ಇನ್ಸಲ್ಟ್ ಮಾಡುವಂಥದ್ದು, ತುಂಬಾ ಜಗಳ ಆಗ್ತಾ ಇತ್ತು ಅವರ ನಡುವೆ. ಹೆಂಡತಿ ಗಂಡನಿಗೆ ಬೈಯುವಂಥದ್ದು, ಗಂಡ ಹೆಂಡತಿಗೆ ಬೈಯುವಂಥದ್ದು. ಹೆಂಡತಿ ಏನೋ ಒಂದು ದಿವಸ ಸಿಕ್ಕಾಪಟ್ಟೆ ಜಗಳ ಆಗುತ್ತೆ. ಪತ್ನಿ ಕೈಯಲ್ಲಿ ಮಗುವನ್ನ ಎತ್ಕೊಂಡಿರ್ತಾಳೆ, ಪುಟ್ಟ ಮಗು, 2 ವರ್ಷದ ಮಗು ಇರುತ್ತೆ ಕೈಯಲ್ಲಿ, ಮಗುವನ್ನ ಎತ್ಕೊಂಡಿರ್ತಾಳೆ. ಜಗಳ ಆಗ್ತಾ ಇರುತ್ತೆ, ಜೋರಾಗಿ ಮಾತಾಡ್ತಾ ಇರ್ತಾರೆ. ಪತ್ನಿಗೆ ಬೈಯುವುದು, ಪತ್ನಿ ಪತಿಗೆ ಬೈಯುವಂಥದ್ದು. ಪತಿ ಏನೋ ಒಂದು ತುಂಬಾ ಅವಳ ಮನಸ್ಸಿಗೆ ನೋವಾಗುವಂತ ಮಾತನ್ನ ಹೇಳಿದ. ಪತ್ನಿ ಅದಕ್ಕೆ ವಿರುದ್ಧವಾಗಿ ಇನ್ನಷ್ಟು ಅವನಿಗೆ ನೋವು ಕೊಡುವಂತ ಮಾತನ್ನ ಹೇಳಿ ಅವನ ಅಸ್ತಿತ್ವವನ್ನೇ ಒಂಥರ ಅದನ್ನೇ ಇದು ಅಲುಗಾಡಿಸುವಂತ ಮಾತನ್ನ ಹೇಳ್ತಾಳೆ. ತುಂಬಾ ನೋವು ಬರುವಂತ ಮಾತನ್ನ ಪತಿಗೆ. ತುಂಬಾ ಅವಮಾನವಾಗುತ್ತದೆ ಅವನಿಗೆ. ಕ್ರೋಧದಿಂದ ಕಂಪಿಸ್ತಾ ಇರ್ತಾನೆ. ಅವಳು ಮಾಡಿದ ಒಳ್ಳೆ ಗುಣಗಳು, ಒಳ್ಳೆ ಕೆಲಸಗಳೆಲ್ಲ ಮರೆತು ಹೋಯ್ತು. ಇವಳಿಗೆ ಹೇಗಾದ್ರೂ ಮಾಡಿ ನಾನು ಹಾನಿ ಮಾಡ್ಬೇಕು ಅನ್ನುವಂತ ಒಂದು ಕ್ರೋಧದಿಂದ ದೇಹವೆಲ್ಲ ಕಂಪಿಸ್ತಾ ಇದೆ. ಸಿಟ್ಟಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ.
ಪತ್ನಿಯ ಕೈಯಲ್ಲಿ ಮಗು ಇರುತ್ತೆ, ಮಗುವನ್ನ ಕಿತ್ತು ಎಸೆದುಕೊಂಡು ಕಿಟಕಿಯಿಂದ ಹೊರಗಡೆ ಬಿಸಾಕ್ಬಿಡ್ತಾನೆ. ಸೊ ಅವಳಿಗೆ ಹಾನಿ ಮಾಡ್ಬೇಕಂತೇಳಿ ಹೋದ, ಬಟ್ ಮರೆತು ಬಿಟ್ಟ ತನ್ನ ಮಗು ಅಂತೇಳಿ. ಸ್ವಲ್ಪ ಹೊತ್ತಿನ ನಂತರ ಅವನಿಗೆ ಅಂದ್ರೆ ಗೊತ್ತಾಗುತ್ತೆ, ತನ್ನ ಬುದ್ಧಿ ತನ್ನ ಕೈಯಲ್ಲಿ ಬರುತ್ತೆ. ಆವಾಗ ಕುಸಿದು ಬೀಳ್ತಾನ. ಎಂತ ಕೆಲಸ ಮಾಡಿದೆ ನಾನು, ನನ್ಗೆ ಏನ್ ಮಾಡಿದೆ ಅಂತಲೇ ಗೊತ್ತಾಗ್ಲಿಲ್ಲ, ನಾನು ಅವಳಿಗೆ ಹಾನಿ ಮಾಡ್ಕೋಗಿ ನಾನು ನನ್ನ ಜೀವನವನ್ನೇ ನಾಶ ಮಾಡ್ಕೊಂಡೆ, ನನ್ನ ಮಗುವನ್ನ ಅಂತೇಳಿ. ಸೊ ಮೂರನೇ 4ನೇ ಮಹಡಿಯಲ್ಲಿರುವಂತ ಅವರು ಇದ್ದಿದ್ದು, ಕಿಟಕಿಯಿಂದ ಹೊರಗಡೆ ಮಗುವನ್ನ ಬಿಸಾಕಿದಾಗ ಏನಾಗಿರ್ಬೋದು ಅಂತ ನೀವು ಅರ್ಥ ಮಾಡ್ಕೊಂಡಿರ್ಬೋದು. ಸೊ ಹೀಗೆ ಹಾನಿಕಾರಕ ವಿಚಾರಗಳು ಬರುತ್ತೆ ಬಂದಾಗ. ಆದ್ರಿಂದ ಅದು ಕ್ರೂರ ಯೋಜನೆಗಳಾಗಿ ಪರಿವರ್ತನೆ ಆಗುತ್ತದೆ ಮತ್ತು ವಿಷಾದನೀಯ ಕ್ರಿಯೆಯಾಗಿ ಕೊನೆಗೊಳ್ಳುವುದಕ್ಕಿಂತ ಮುಂಚೆ ನಾವು ಎಚ್ಚೆತ್ತುಕೊಳ್ಳಬೇಕು. ಹೇಳ್ತಾರೆ ಆಚಾರ್ಯರು, ಕೋಪಗೊಂಡಾಗ ನಮ್ಮ ಮನಸ್ಸಿನಲ್ಲಿ ಬರುವಂತ ವಿಚಾರಗಳು, ನಾವು ಯಾವುದೋ ಒಂದು ನಿರ್ಧಾರದಿಂದ ನಾವು ಹೇಳ್ತೀವಿ ನಾವು ಹೀಗೆ ಮಾಡ್ಬೇಕು ಅಂತ ನಮ್ಗೆ ಬರುತ್ತಲ್ವಾ ಮನಸ್ಸಿನಲ್ಲಿ ಆ ನಿರ್ಧಾರ. ಆವಾಗ ನಮ್ಮ ಮನಸ್ಸಿಗೆ ನಾವು ಸಮಾಧಾನ ಮಾಡ್ಬೇಕು. ಎಸ್, ನೀನು ಮಾಡು, ಈಗ ಮಾಡ್ಬೇಡ, ನಾಳೆ ಮಾಡು, ನಾಡಿದ್ದು ಮಾಡು ಅಂತ ಪೋಸ್ಟ್ಪೋನ್ ಮಾಡ್ತಾ ಹೋಗ್ಬೇಕು ಆ ಕೆಲಸವನ್ನ. ನಾಳೆ ಮಾಡಿದ್ರೆ ಸಾಕು, ಈಗ ಬೇಡ, ತಕ್ಷಣಕ್ಕೆ ಏನು ಮಾಡೋದು ಬೇಡ ಅಂತ ಹೇಳಿ. ಯಾಕಂದ್ರೆ ಮಾಡೋದೇ ಬೇಡ ಅಂತ ಹೇಳಿದ್ರೆ ಮನ್ಸು ಕೇಳಲ್ಲ. ಆ ಸಮಯದಲ್ಲಿ ಏನಾದ್ರೂ ಮಾಡ್ಬೇಕು, ಸಿಟ್ಟು ಬಂದಿದೆ, ಬಟ್ ಈಗ ಮಾಡ್ಬೇಡ, ಪೋಸ್ಟ್ಪೋನ್ ಮಾಡು, ನಾಳೆ ಮಾಡು ಅಂತ. ಸೊ ನಾಳೆ ಅಷ್ಟೊತ್ತಿಗೆ ಬುದ್ಧಿ ಸರಿಯಾಗಿರುತ್ತೆ. ಆವಾಗ ಗೊತ್ತಾಗುತ್ತೆ ಎಂತ ಮೂರ್ಖ ಯೋಚನೆ ನಂದು, ಅಂದ್ರೆ ಎಂತ ಒಂದು ಸ್ಟುಪಿಡ್ ಆಗಿದ್ದೆ ನಾನು, ಯಾವ ತರ ಯೋಚನೆ ಮಾಡ್ತಾ ಇದ್ದೆ ನಾನು ಅಂತ 1-2 ಗಂಟೆ ಒಳಗಡೆ ನಮ್ಗೆ ಗೊತ್ತಾಗುತ್ತೆ. ಕೋಪಗೊಂಡಾಗ ನಾನು ಎಷ್ಟು ಫೂಲಿಶ್ ಆಗಿ ಬಿಹೇವ್ ಮಾಡಿದೆ, ಯಾವ ತರ ಯೋಚನೆ ಮಾಡಿದೆ ಅಂತ ಹೇಳಿ. ಆದ್ರಿಂದ ಹೀಗೆ ನಾವು ತುಂಬಾ ಎಚ್ಚೆತ್ತುಕೊಳ್ಬೇಕು ಕ್ರೋಧದಿಂದ ಅನ್ನೋದನ್ನ ನಾವಿಲ್ಲಿ ಅರಿತುಕೊಳ್ಬಹುದು. ಎಸ್, ಈಗ ನಾವು ಈ ಒಂದು ಅಧ್ಯಾಯದ ಸಾರಾಂಶವನ್ನ ನೋಡೋಣ. ಅರ್ಜುನ 5 ಕಾರಣಗಳನ್ನ ಕೊಡ್ತಾನೆ ನನಗೆ ಯುದ್ಧ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತೇಳಿ. ಭಗವಂತ ಅದಕ್ಕೆ ಸರಿಯಾಗಿ ಅವನಿಗೆ ಪರಿಹಾರವನ್ನ ಕೊಡ್ತಾರೆ. ಅರ್ಜುನ ಹೇಳ್ತಾನೆ, ನನ್ಗೆ ಸಹಾನುಭೂತಿ ಉಂಟಾಗ್ತಾ ಇದೆ ಇವರನ್ನ ನೋಡಿದಾಗ, ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾನೆ. ಸೊ ಭಗವಂತ ಹೇಳ್ತಾರೆ, ಸಹಾನುಭೂತಿ ಯಾವುದಕ್ಕೆ ತೋರಿಸ್ತೀಯಾ? ಆತ್ಮಕ್ಕೂ ದೇಹಕ್ಕೂ. ಸೊ ಯಾವುದಕ್ಕೂ ತೋರಿಸಿದ್ರು ಕೂಡ ಸಹಾನುಭೂತಿ, ನೀನು ಶೋಕಿಸುವ ಅವಶ್ಯಕತೆ ಇಲ್ಲ, ಸಹಾನುಭೂತಿಗೆ ಅರ್ಥ ಇಲ್ಲ ಯುದ್ಧ ಭೂಮಿಯಲ್ಲಿ ಅಂತ ಭಗವಂತ ಹೇಳ್ತಾರೆ. ಆನಂದ ಇಲ್ಲದಿರುವಿಕೆ, ಸತ್ರೆ ಸ್ವರ್ಗ, ಗೆದ್ರೆ ರಾಜ್ಯ, ನಿನ್ಗೆ ಮಾತ್ರ ಅನ್ವಯಿಸಿದ್ರೆ ಎಲ್ರಿಗೂ ಅಷ್ಟೇ ಇದು ಅಂತ ಭಗವಂತ ಹೇಳ್ತಾರೆ. ಯಾವ ರೀತಿಯಲ್ಲಿ ನಿನ್ಗೆ ಆನಂದ ಇರುವುದಿಲ್ಲ? ಸೊ ನಿನ್ನನ್ನು ನೀನು ದೇಹ ಅಂತ ಯಾಕೆ ತಿಳ್ಕೊಳ್ತೀಯಾ ಅಂತ ಭಗವಂತ ಹೇಳ್ತಾರೆ. ನನ್ಗೆ ಪಾಪ ಬರ್ತದೆ ಅನ್ನುವಂತ ಭಯ ಅರ್ಜುನ ಹೇಳುವಂಥದ್ದು. ನನ್ನ ಆದೇಶದ ಪ್ರಕಾರ ನೀನು ಕಾರ್ಯವನ್ನು ಮಾಡ್ತಾ ಇದೀಯಾ, ಹೇಗೆ ಪಾಪ ಬರ್ಲಿಕ್ಕೆ ಸಾಧ್ಯ? ಈ ಯುದ್ಧ ಮಾಡೋದ್ರಿಂದ ಬಿಡು, ನೀನು ನಿನ್ನ ಹಿಂದಿನ ಎಷ್ಟೋ ಜನ್ಮಗಳ ಪಾಪಗಳನ್ನ ನೀನು ಕಳೆದುಕೊಳ್ಳಬಹುದು ನೀನು ನನಗೆ ಶರಣ ಆದಾಗ. ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನೀನು ನನಗೆ ಶರಣಾಗತನಾದಾಗ ನಿನ್ನ ಎಷ್ಟೋ ಜನ್ಮಗಳ ಪಾಪಗಳನ್ನ ನಾನು ನಾಶ ಮಾಡಬಲ್ಲೆ. ಅಂತಹ ಒಂದು ಇದಿದೆ ನನ್ಗೆ, ಪಾಪವನ್ನ ನಾಶ ಮಾಡುವಂಥದ್ದು. ಅಂಥದ್ರಲ್ಲಿ ನೀನು ನನ್ನ ಆದೇಶವನ್ನ ಅನುಸರಿಸೋದ್ರಲ್ಲಿ ಪಾಪ ಬರುತ್ತೆ ಅಂತ ಅದು ಹೇಗೆ ಹೇಳ್ತಿ? ನೀನು ನನ್ನ ಆದೇಶದ ಆ ಪಾಲನೆಯನ್ನ ಮಾಡಿದಾಗ ಪಾಪ ಆಗುವುದಿಲ್ಲ, ಯಾಕೆಂದ್ರೆ ನೀನ್ ನಿನ್ನ ಸ್ವಂತ ಬುದ್ಧಿಯ ಪ್ರಕಾರ ಕೆಲಸ ಮಾಡ್ತಾ ಇಲ್ಲ ಇಲ್ಲಿ ಅಂತ ಭಗವಂತ ಹೇಳ್ತಾರೆ. ಅದಾದ್ಮೇಲೆ ಕುಟುಂಬ ಸಂಪ್ರದಾಯಗಳ ನಾಶವಾಗುತ್ತೆ ಅಂತ ಅರ್ಜುನ ಹೇಳುವಂಥದ್ದು. ಭಗವಂತ ಹೇಳ್ತಾರೆ, ಹೇಗೆ ಕುಟುಂಬ ಸಂಪ್ರದಾಯಗಳ ನಾಶವಾಗುತ್ತೆ? ಈಗ ಯುಧಿಷ್ಠಿರ, ಈಗ ನೀವು ಪಾಂಡವರು ಗೆದ್ರೆ ಯುಧಿಷ್ಠಿರ ಚಕ್ರವರ್ತಿ ಆಗ್ತಾನೆ, ಮಹಾರಾಜನಾಗ್ತಾನೆ. ಯುಧಿಷ್ಠಿರ ತನ್ನ ರಾಜ್ಯದಲ್ಲಿರುವಂತಹ ತನ್ನ ಪ್ರಜೆಗಳನ್ನ ತನ್ನ ಮಕ್ಕಳ ತರ ನೋಡ್ಕೊಳ್ತಾನೆ. ರಾಮ ರಾಜ್ಯವಾಗುತ್ತದೆ, ಯಾವ ಭೇದ ಭಾವವಿಲ್ಲದೆ ಎಲ್ಲರೂ ಜನರು ತುಂಬಾ ಸಂತೋಷದಿಂದ ಬಾಳಿ ಬದುಕುತ್ತಾರೆ. ಆದ್ರಿಂದ ಆದರ್ಶ ವ್ಯಕ್ತಿಗಳಾಗುತ್ತೀರಿ ನೀವು ವರ್ಣಸಂಕರವನ್ನ ತಡೆಗಟ್ಟುವುದಕ್ಕೆ. ಆದ್ರಿಂದ ಕುಟುಂಬ ಸಂಪ್ರದಾಯಗಳ ನಾಶ ಆಗೋದಿಲ್ಲ ಅಂತ ಭಗವಂತ ಸೊಲ್ಯೂಷನ್ ಕೊಡ್ತಾರೆ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಹೇಳಿ ನನ್ಗೆ ತೋಚ್ತಾ ಇಲ್ಲ, ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ನನ್ಗೆ ಕಷ್ಟವಾಗ್ತಾ ಇದೆ ಅಂತ ಅರ್ಜುನ ಹೇಳ್ತಾನೆ. ನೀನು ಭಕ್ತಿ ಸೇವೆಯನ್ನ ನೀನು ಮಾಡಿದಾಗ ನಿನ್ಗೆ ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳಿಕ್ಕೆ ಬೇಕಾಗಿರುವಂತ ಎಲ್ಲಾ ಬುದ್ಧಿಯನ್ನ ಭಗವಂತ ನಿನ್ಗೆ ಕೊಡ್ತಾರೆ. ಆದ್ರಿಂದ ಭಕ್ತಿ ಮಾರ್ಗದಲ್ಲಿ ಬರೋದ್ರಿಂದ ನಾವು ಜೀವನದಲ್ಲಿ ಯಾವುದು ಸರಿ ಯಾವುದು ತಪ್ಪು, ಏನು ನಿರ್ಧಾರವನ್ನ ನಾವು ತೆಗೆದುಕೊಳ್ಬೇಕು ಅದು ನಮ್ಗೆ ಸಾಧ್ಯವಾಗುತ್ತದೆ. ಸೊ ಆದ್ರಿಂದ ನಾವು ಆತ್ಮ ಪರಮಾತ್ಮನ ಜೊತೆ ಕನೆಕ್ಟ್ ಆಗುವುದರ ಅವಶ್ಯಕತೆ ಇದೆ. ಇದು ಸನಾತನ ಧರ್ಮ ಅನ್ನೋದನ್ನ ನಾವು ತಿಳಿದುಕೊಂಡು ಹೇಗೆ ಕನೆಕ್ಟ್ ಆಗ್ಬೋದು? ನಮ್ಮ ಶಾಸ್ತ್ರ ಹೇಳುತ್ತೆ ಉತ್ತರ. ಈ ಮಹಾಮಂತ್ರವನ್ನ ಜಪಿಸುವುದರ ಮೂಲಕ, ಈ ಮಹಾಮಂತ್ರದಲ್ಲಿ ಎಲ್ಲಾ ಮಂತ್ರಗಳ ಸಾರ ಇದೆ ಅಂತ ಹೇಳಲಾಗಿದೆ. ಇದು ಇಸ್ಕಾನ್ನವರು ಮ್ಯಾನುಫ್ಯಾಕ್ಚರ್ ಮಾಡಿರುವಂತಹ ಮಂತ್ರ ಅಲ್ಲ, ಇದು ಶಾಸ್ತ್ರಗಳಲ್ಲಿ ಅನಾದಿ ಕಾಲದಿಂದ ಇದೆ ಈ ಮಂತ್ರ. ಇದನ್ನ ಜಸ್ಟ್ ಅವರು ರಿಸರ್ಚ್ ಮಾಡಿ ನಮ್ಗೆ ಕೊಟ್ಟಿದಾರಷ್ಟೇ, ಅಂದ್ರೆ ಇದು ಈ ತರ ಇದೆ ಅಂತ ಹೇಳಿ. ಆದ್ರಿಂದ ಈ ಮಹಾಮಂತ್ರವನ್ನ ನಾವು ಜಪಿಸೋದ್ರ ಮೂಲಕ ಇದು ಏನಾಗುತ್ತೆ, ನಮ್ಗೆ ಪ್ಯೂರಿಫಿಕೇಶನ್ ವರ್ಕ್ ಪ್ರಾರಂಭವಾಗುತ್ತೆ. ನಾವು ಯಾರಂತ ತಿಳಿದುಕೊಳ್ಳೋದಕ್ಕೆ ನಮ್ಗೆ ಸಹಾಯ ಆಗುತ್ತೆ. ಪರಮಾತ್ಮನ ಜೊತೆ ನಾವು ಕನೆಕ್ಟ್ ಆಗ್ತೀವಿ. ಭಗವಂತನ ಪವಿತ್ರ ನಾಮ ಜಪದಿಂದ ನಾವು ಪರಿಶುದ್ಧಗೊಳ್ಳುತ್ತೇವೆ, ನಾವು ಪವಿತ್ರರಾಗುತ್ತೇವೆ, ಎಲ್ಲಾ ಪಾಪಗಳು ನಿವಾರಣೆ ಆಗುತ್ತವೆ. ಸೊ ಭಗವಂತನ ಬಗ್ಗೆ
ಅಂದ್ರೆ ನಾವು ಪ್ರೀತಿಪೂರ್ವಕ ಸಂಬಂಧವನ್ನ ಸ್ಥಾಪಿಸೋದಕ್ಕೆ ಇರುವಂತಹ ಏಕೈಕ ಮಾರ್ಗ ಭಗವಂತನ ನಾಮ ಜಪವನ್ನ ನಾವು ಜಪಿಸುವಂತದ್ದು. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ ಗ್ರಂಥರಾಜ್ ಕಿ ಜೈ. ಶ್ರೀಲಾ ಪ್ರಭುಪಾದ್ ಕಿ ಜೈ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರಿಂದ ಕಿ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ.